the right. Yes. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಚರ್ಚಾ ವಿಷಯ, ಈ ಹಿಂದಿನಿಂದಲೂ ಕೂಡ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ, ಈಗಲೂ ಕೂಡ ಚರ್ಚಾ ವಿಷಯವಾಗಿರುವಂತಹ ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಕರಾವಳಿ ಭಾಗ, ಅದರಲ್ಲೂ ಕೂಡ ಮಂಗಳೂರು ಅಂತ ಬಂದಾಗ ಇಲ್ಲಿ ಖಾಸಗಿ ಸಿಟಿ ಬಸ್ ಅನ್ನುವಂಥದ್ದು ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಇಡೀ ದೇಶ, ಇಡೀ ರಾಜ್ಯ ನೋಡುತ್ತೆ. ಯಾಕಂದ್ರೆ ಇಲ್ಲಿನ ಮಂಗಳೂರಿನ ಸಿಟಿ ಬಸ್ನ ವ್ಯವಸ್ಥೆ ಏನಿದೆ ಅನ್ನುವಂಥದ್ದು ಅಂದ್ರೆ ತುಂಬಾ ಅಚ್ಚುಕಟ್ಟಾಗಿರುವಂಥದ್ದು, ಇಡೀ ದೇಶಕ್ಕೆ, ಇಡೀ ರಾಜ್ಯಕ್ಕೆ ಮಾದರಿಯಾಗಿರುವಂಥದ್ದು, ಹೆಮ್ಮೆಯೂ ಕೂಡ ಹೌದು. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ನಾನು ಪ್ರಾರಂಭ ಮಾಡೋದಕ್ಕಿಂತ ಮೊದಲನೇದಾಗಿ ನಾನು ಹೇಳ್ತಾ ಇರುವಂತಹ ವಿಚಾರ, ಇದು ಎಲ್ಲೋ ಯಾರನ್ನ ದೋಷಾರೋಪ ಮಾಡುವಂಥದ್ದು, ಆರೋಪ ಮಾಡುವಂಥದ್ದು, ದೂಷಿಸುವಂಥದ್ದು, ಈ ವಿಚಾರಗಳ ಹೊರತಾಗಿ ಆಗಿರುವಂತಹ ತಪ್ಪು, ಆಗ್ತಾ ಇರುವಂತಹ ತಪ್ಪು, ಆಗಿದ್ದಂತಹ ತಪ್ಪುಗಳನ್ನ ಸ್ವಲ್ಪ ತಿದ್ದಿಕೊಂಡು ನಮ್ಮ ಮಂಗಳೂರಿನ ಹೆಸರು ಏನಿದೆ, ಅದೇ ರೀತಿ ಈ ಸಿಟಿ ಬಸ್ ಅನ್ನುವಂತಹ ವ್ಯವಸ್ಥೆ ಏನಿದೆ, ಇಡೀ ರಾಜ್ಯದಲ್ಲೇ, ದೇಶದಲ್ಲೇ ಒಂದು ಒಳ್ಳೆಯ ವ್ಯವಸ್ಥೆ ಇದೆ. ಈ ವ್ಯವಸ್ಥೆ ಮತ್ತಷ್ಟು ಘನತೆಯನ್ನ ಹೆಚ್ಚಿಸಿಕೊಳ್ಬೇಕು ಅನ್ನುವಂತಹ ಉದ್ದೇಶದಿಂದ ಇವತ್ತಿನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ. ಅಟ್ ದ ಸೇಮ್ ಟೈಮ್ ಈ ಒಂದು ವಿಚಾರಕ್ಕೆ ಬಂದಾಗ, ನಮ್ಮ ಸಿಟಿ ಬಸ್ನ ವ್ಯವಸ್ಥೆಗೆ ಬಂದಾಗ ಹಲವಾರು ವಿಚಾರಗಳು ಬರ್ತಾ ಇದೆ, ಆರೋಪಗಳು ಕೇಳಿ ಬರ್ತಾ ಇದೆ, ಕಿರಿಕ್ ಆಗ್ತಾ ಇದೆ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ. ಎಲ್ಲಾ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಸಿಟಿ ಬಸ್ ಕಿರಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ನಮ್ಮ ಮಂಗಳೂರಿನಲ್ಲಿರುವಂತವರು, ಕರಾವಳಿಯಲ್ಲಿರುವವರು, ಮಧ್ಯಮ ವರ್ಗದವರು, ಬಡ ವರ್ಗದವರು ಜೀವನೋಪಾಯಕ್ಕಾಗಿ ಈ ಒಂದು ವ್ಯವಸ್ಥೆಯನ್ನ ಅಳವಡಿಸಿಕೊಳ್ತಾರೆ. ದಿನನಿತ್ಯ ಕೆಲಸ ಕಾರ್ಯಗಳಿಗೋಸ್ಕರ ಇದನ್ನೇ ಅವಲಂಬಿಸಿರ್ತಾರೆ. ಇದಕ್ಕೆ ಲೈಫ್ ಲೈನ್ ಅನ್ನುವಂಥ ಹೆಸರನ್ನು ಕೂಡ ಕರೀತಾರೆ. ಯಾಕಂದ್ರೆ ಇದು ಮಂಗಳೂರಿನ ಕರಾವಳಿ ಭಾಗದ ಜನರ ಜೀವನಾಡಿಯೂ ಕೂಡ ಹೌದು, ಅವರ ಲೈಫ್ ಲೈನ್ ಕೂಡ ಹೌದು. ಮುಂಬೈನಲ್ಲಿ ಯಾವ ರೀತಿ ಲೋಕಲ್ ಟ್ರೈನ್ಗಳು ಜನರ ಜೀವನದಲ್ಲಿ ಹಾಸುಹೊಕ್ಕಾಗಿದೆ, ಅದೇ ರೀತಿ ನಮ್ಮ ಮಂಗಳೂರಿನಲ್ಲಿ ಕರಾವಳಿ ಭಾಗದಲ್ಲಿ ಖಾಸಗಿ ಸಿಟಿ ಬಸ್ ವ್ಯವಸ್ಥೆ ಏನಿದೆ, ದೊಡ್ಡ ಮಟ್ಟದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಅವಲಂಬಿಸಿರುವಂತಹ ವಿಚಾರ, ತಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಅಟ್ ದ ಸೇಮ್ ಟೈಮ್ ಇಲ್ಲಿ ಹಲವಾರು ಸಮಸ್ಯೆಗಳು ಕೂಡ ಈ ಖಾಸಗಿ ಸಿಟಿ ಬಸ್ ವ್ಯವಸ್ಥೆಯಿಂದ ಆಗ್ತಾ ಇದೆ ಅನ್ನುವಂಥದ್ದು ಅಷ್ಟೇ ಸತ್ಯಕ್ಕೆ ಹತ್ತಿರವಾಗಿರುವಂತಹ ವಿಚಾರ. ಎಲ್ಲಾ ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಅನೇಕ ಜನರು ಹೇಳ್ತಾ ಇದ್ರು, ಈ ಹಿಂದಿನಿಂದಲೂ ಕೂಡ ಸಾರಿಗೆ ವ್ಯವಸ್ಥೆಯ ಬಗ್ಗೆ ಹಲವಾರು ಆರೋಪಗಳು ಕೇಳಿ ಬರ್ತಾ ಇದೆ. ನಡೆದಂತಹ ಘಟನೆ ನಮ್ಮ ಕರಾವಳಿ ಭಾಗದ ಮಂಗಳೂರಿನಲ್ಲಿ ಬಿಜೆನಲ್ಲಿ ನಡೆದಂತಹ ಒಂದು ಘಟನೆ, ರಸ್ತೆಯ ಮಧ್ಯದಲ್ಲೇ, ನಡು ರಸ್ತೆಯಲ್ಲಿ ನಿಂತ್ಕೊಂಡು ಬಸ್ಸಿನ ನಿರ್ವಾಹಕರು ಗಲಾಟೆಯನ್ನ ಮಾಡ್ತಾರೆ. ಮಾತಿಗೆ ಮಾತು ಬೆಳೆಯುತ್ತೆ, ಮಾತಿನ ಚಕಾಮಕಿ ಬರೆಯುತ್ತೆ ಅನ್ನುವಂಥದ್ದು. ಸೊ ಈ ಸಂದರ್ಭ ಟ್ರಾಫಿಕ್ ಜಾಮ್ ಆಗುತ್ತೆ. ಅಲ್ಲಿ ಸಮಸ್ಯೆಗೆ ಒಳಗಾಗುವವರು ಈ ಪ್ರತಿಷ್ಠಿತೆಯ ಕಣದಲ್ಲಿ ಬಡವರು, ಮಧ್ಯಮ ವರ್ಗದವರು, ದಿನನಿತ್ಯದ ಕೆಲಸಕ್ಕೆ ಹೋಗುವವರು, ಇದೆಲ್ಲ ವಿಚಾರಗಳು ದಿನನಿತ್ಯ ಆಗ್ತಾ ಇರುವಂತಹ ವ್ಯವಸ್ಥೆಗಳು ಎಲ್ಲವೂ ಕೂಡ ಇದೆ. ಇಂತಹ ಹಲವಾರು ಘಟನೆಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದೇವೆ. ಅದೇ ರೀತಿ ಗಣ್ಯ ವ್ಯಕ್ತಿಗಳು ಕೂಡ ಇದ್ದಾರೆ. ಬಿಜೆನಲ್ಲಿ ನಡೆದಂತಹ ಘಟನೆ ಏನು, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಮಂಗಳೂರಿನಲ್ಲಿ ಬಸ್ ಸಿಬ್ಬಂದಿ ಓವರ್ಟೇಕ್ ಭರಾಟೆ, ಮಾತಿನ ಸಮರಕ್ಕೆ ರಸ್ತೆಯಿಡೀ ಟ್ರಾಫಿಕ್ ಜಾಮ್. ಓವರ್ಟೇಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸ್ ಸಿಬ್ಬಂದಿ ನಡುವೆ ಮಾತಿನ ಸಮರ ನಡೆದ ಘಟನೆ ಮಂಗಳೂರಿನ ಬಿಜೆ ಕೆಎಸ್ಆರ್ಟಿಸಿ ಬಳಿ ನಡೆದಿದೆ. 15 ನಮ್ರದ ಮಂಗಳದೇವಿಯಿಂದ ಸುರತ್ಕಲ್ಗೆ ಸಂಚರಿಸುವ ಮತ್ತು 60 ನಮ್ರದ ಗೋರಿಗುಡ್ಡೆಯಿಂದ ಆಕಾಶ ಭವನಕ್ಕೆ ಬರುವ ಬಸ್ ನಿರ್ವಾಹಕರ ಜಗಳದಿಂದಾಗಿ ನಡು ರಸ್ತೆಯಲ್ಲಿ ಬಸ್ಗಳನ್ನು ನಿಲ್ಲಿಸುವ ಮೂಲಕ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಖಾಸಗಿ ಬಸ್ಗಳ ಮೇಲಾಟದಿಂದ ಪ್ರಯಾಣಿಕರು ಕೆಂಡಾಮಂಡಲರಾಗಿದ್ದರು. ಇದೇ ವೇಳೆ ಸ್ಥಳಕ್ಕೆ ಆಗಮಿಸಿದ ಪಾಂಡೇಶ್ವರ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳು ಘಟನೆಯ ಸಂಪೂರ್ಣ ವಿವರ ಪಡೆದು ಸಿಬ್ಬಂದಿಗಳನ್ನ ತರಾಟೆಗೆತ್ತಿಕೊಂಡರು. ವಿವಾದಗಳಿದ್ರೆ ಪ್ರಯಾಣಿಕರನ್ನ ಬಸ್ಸಿನಲ್ಲಿ ಕುಳಿತುಕೊಳ್ಳಿಸಿ ವಾಗ್ವಾದ ಮಾಡೋದ್ರ ಬದಲಿಗೆ ಪೊಲೀಸ್ ಠಾಣೆಗೆ ಬಂದು ಸಮಸ್ಯೆ ಬಗೆಹರಿಸಿಕೊಳ್ಳಿ. ಈ ರೀತಿ ದಾರಿ ಮಧ್ಯ ಟ್ರಾಫಿಕ್ ಜಾಮ್ಗೆ ಕಾರಣರಾಗಬೇಡ್ರಿ ಎಂದು ಎಚ್ಚರಿಕೆಯನ್ನ ನೀಡಿದ್ರು. ಅಲ್ಲದೆ ತಪ್ಪಿತಸ್ಥರ ವಿರುದ್ಧ ಕೇಸು ದಾಖಲಿಸಿಕೊಂಡರು.
ಇತ್ತೀಚಿನ ದಿನಗಳಲ್ಲಿ ಮಂಗಳೂರು ನಗರದಲ್ಲಿ ಸಿಟಿ ಬಸ್ಗಳ ಮೇಲಾಟ, ಸಿಬ್ಬಂದಿಗಳ ಕಿರುಚಾಡುವಿಕೆ, ಪ್ರಯಾಣಿಕರ ಮೇಲೆ ರೇಗಾಡುವುದು, ನಿಂದನೆಗಳು ಹೆಚ್ಚಾಗ್ತಾ ಇದ್ದು, ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಈ ಸಮಸ್ಯೆ ಬಗೆಹರಿಸಬೇಕು ಅಂತ ಸಾರ್ವಜನಿಕರು ಆಗ್ರಹ ಮಾಡಿದ್ದಾರೆ. ಇದು ದಿನನಿತ್ಯದ ಗೋಳು ನಮ್ಮ ಮಂಗಳೂರಿನಲ್ಲಿ ಕರಾವಳಿ ಭಾಗದಲ್ಲಿ ಅನ್ನುವಂಥದ್ದು. ಅಂದ್ರೆ ಸಿಟಿ ಬಸ್ಗಳು ಹೀಗೆ ಮಂಗಳೂರು ನಗರಗಳಲ್ಲಿ ಓಡಾಡ್ತಾ ಇರುತ್ತೆ, ಟೈಮ್ಗೆ ಸರಿಯಾಗಿ ಹೋಗ್ಬೇಕು. ಜೊತೆಗೆ ಇಲ್ಲಿ ರೇಸಿಂಗ್ ಕೂಡ ಆಗುತ್ತೆ. ಯಾವ ರೀತಿ ರೇಸಿಂಗ್ ಆಗುತ್ತೆ ಅಂತ ಹೇಳಿ ಓವರ್ಟೇಕ್ ಮಾಡ್ತಾರೆ. ಓವರ್ಟೇಕ್ ಮಾಡುವಂತಹ ಭರದಲ್ಲಿ ಇಂತಹ ಅವ್ಯವಸ್ಥೆಗಳು ನಡೆಯುತ್ತೆ. ರಸ್ತೆಯ ನಡು ರಸ್ತೆಯಲ್ಲೇ ನಿಂತ್ಕೊಂಡು ಬಸ್ಸಿನ ಚಾಲಕರು, ನಿರ್ವಾಹಕರು ಗಲಾಟೆಯನ್ನ ಮಾಡ್ತಾರೆ. ತಾವುಗಳು ತಮ್ಮ ಪ್ರತಿಷ್ಠೆಗೋಸ್ಕರ ಗಲಾಟೆಯನ್ನ ಏನೇ ಮಾಡಬಹುದು, ಆದರೆ ಬಸ್ಸಿನಲ್ಲಿ ಬರುವಂತಹ ಪ್ರಯಾಣಿಕರು, ಮಧ್ಯಮ ವರ್ಗದವರು, ಬಡ ವರ್ಗದವರು ಅಥವಾ ಅವರ ಜೀವನೋಪಾಯಕ್ಕಾಗಿ ಹೋಗುವವರು ಸರಿಯಾದ ಸಮಯಕ್ಕೆ ಹೋಗಬೇಕಾಗುತ್ತೆ. ಅದು ಇಂಥ ಒಂದು ಅವ್ಯವಸ್ಥೆ ಒಂದ್ ಕಡೆ ಆದ್ರೆ, ನಾನು ನೇರವಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಇವತ್ತಿನ ಕಾರ್ಯಕ್ರಮ ಸಿಟಿ ಬಸ್ ವ್ಯವಸ್ಥೆ ಅಥವಾ ಖಾಸಗಿ ಬಸ್ ವ್ಯವಸ್ಥೆ ಅಂತ ಬಂದಾಗ ನಮಗೆ ಅಪಾರವಾಗಿರುವಂತಹ ಗೌರವ ಇದೆ. ಆದ್ರೆ ಆಗಿರುವಂತಹ ತಪ್ಪುಗಳನ್ನ ತಿದ್ದುಕೊಳ್ಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಇಲ್ಲಿ ಯಾವುದೇ ರೀತಿಯ ಬಸ್ಸಿನ ಮಾಲಕರಾಗಿರ್ಬೋದು, ಚಾಲಕರಾಗಿರ್ಬೋದು, ನಿರ್ವಾಹಕರಾಗಿರ್ಬೋದು, ಇವರ ಮೇಲೆ ನಾವು ನೇರವಾಗಿ ಆರೋಪವನ್ನ ಮಾಡ್ತಾ ಇಲ್ಲ. ಆಗಿರುವಂತಹ ತಪ್ಪುಗಳನ್ನ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ. ಇದನ್ನ ತಿದ್ದಿಕೊಳ್ಳಿ ಅನ್ನುವಂಥದ್ದು, ನಮಗೆ ಒಳ್ಳೆಯ ವ್ಯವಸ್ಥೆ ಬೇಕು, ಅವ್ಯವಸ್ಥೆ ಬೇಡ ಅನ್ನುವಂಥದ್ದು. ಸೊ ಹಾಗಾಗಿ ಮಾತಾಡ್ತಾ ಇದ್ದೇವೆ. ಅನೇಕ ವಿಚಾರಗಳಿದೆ, ಮತ್ತಷ್ಟು ವಿಚಾರಗಳನ್ನು ನಾನು ಹೇಳ್ತೇನೆ. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳಿದ್ದಾರೆ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕು. ಮೊದಲನೇದಾಗಿ ನಮ್ಮ ಜೊತೆ ದಿಲ್ರಾಜ್ ಆಳ್ವ ಅವರಿದ್ದಾರೆ, ಸಿಟಿ ಬಸ್ ಮಾಲಕರ ಸಂಘದ ಅಧ್ಯಕ್ಷರು. ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತ ದಿಲ್ರಾಜ್ ಆಳ್ವರ್ಗೆ. ನಮಸ್ತೆ. ಅದೇ ರೀತಿ ನಮ್ಮ ಜೊತೆ ಜಿ ಕೆ ಭಟ್ ಅವರಿದ್ದಾರೆ, ಟ್ರಾಫಿಕ್ ಸಲಹಾ ಸಮಿತಿ ಸದಸ್ಯರು. ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತ ಜಿ ಕೆ ಭಟ್ ಅವರಿಗೆ. ಅದೇ ರೀತಿ ನಮ್ಮ ಜೊತೆ ವಿದ್ಯಾರ್ಥಿ ಇದ್ದಾರೆ, ಸವಾದ್ ಕಲ್ಲರ್ಪೆ ಅವರು. ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತ ತಮಗೂ ಕೂಡ. ಮೂರು ಗಣ್ಯ ವ್ಯಕ್ತಿಗಳಿದ್ದಾರೆ. ಅದೇ ರೀತಿ ನಮ್ಮ ಜೊತೆ ಸ್ವಲ್ಪ ಹೊತ್ತಲ್ಲಿ ಸ್ಟೀವನ್ ಅವರು, ಬಸ್ನ ಚಾಲಕರು ಜಾಯಿನ್ ಆಗ್ಲಿಕ್ಕಿದ್ದಾರೆ. ಅಂಡ್ ಅದೇ ರೀತಿ ಪತ್ರಕರ್ತರು ಕೂಡ ಜಾಯಿನ್ ಆಗ್ಲಿಕ್ಕಿದ್ದಾರೆ. ಮಾತಾಡಬೇಕು ಹಲವಾರು ವಿಚಾರಗಳು. ಅನೇಕ ಜನರು ಹೇಳ್ತಾ ಇದ್ರು ನಮ್ಮ ಸಾರಿಗೆ ವ್ಯವಸ್ಥೆ ಏನಿದೆ, ಅದರಲ್ಲೂ ಕೂಡ ಸಿಟಿ ಬಸ್ ವ್ಯವಸ್ಥೆ ಏನಿದೆ ಒಳ್ಳೆಯ ಉತ್ತಮವಾಗಿರುವಂತಹ ವ್ಯವಸ್ಥೆ. ಆದ್ರೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ದಾರಿ ತಪ್ತಾ ಇದೆ ಅಥವಾ ಎಲ್ಲೋ ಒಂದ್ ಕಡೆ ಅಡಚಣೆ ಆಗ್ತಾ ಇದೆ. ಸೊ ಸರಿಯಾದ ದಾರಿಯಲ್ಲಿ ಹೋಗ್ಬೇಕಾಗುತ್ತೆ. ನೇರವಾಗಿ ಮಾತಾಡಿ, ತಮ್ಮ ಗೊಂದಲಗಳು, ನಮ್ಮ ಪ್ರಶ್ನೆಗಳಿದ್ರೆ ನೇರವಾಗಿ ಮಾತಾಡಬಹುದು. ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ನಮ್ಮ ಜೊತೆ ಸಿಟಿ ಬಸ್ ಮಾಲಕರ ಸಂಘದ ಅಧ್ಯಕ್ಷರಿದ್ದಾರೆ. ಯಾವುದೇ ರೀತಿಯ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನ ತರಬೇಕು ಅಂತ ಇದ್ರೆ ಯಾವ ರೀತಿಯ ಬದಲಾವಣೆಗಳನ್ನ ತರಬೇಕು ಅಥವಾ ಯಾವ ರೀತಿ ಬದಲಾವಣೆ ತಂದ್ರೆ ಒಳ್ಳೆಯದು, ಅದೇ ರೀತಿ ಈ ಒಂದು ಅನೇಕ ಜನರು ಹೇಳುವಂತದ್ದು ಸ್ವಲ್ಪ ಮಾನವೀಯತೆಯ ಪಾಠದ ಜೊತೆಗೆ ಯಾವ ರೀತಿ ವರ್ತಿಸಬೇಕು ಅನ್ನುವಂತಹ ಪಾಠವು ಕೂಡ ಹೇಳಬೇಕು ಅಂತ ಅನೇಕ ಜನರು ಹೇಳ್ತಾ ಇದ್ರು. ನೇರವಾಗಿ ಕರೆ ಮಾಡಬಹುದು, ಮಾತಾಡಬಹುದು. ಅಂಡ್ ಫಸ್ಟ್ ರಿಯಾಕ್ಷನ್ ನಾನು ಕೇಳ್ತಾ ಇದ್ದೇನೆ. ಬಿಫೋರ್ ದಟ್ ಅನೇಕ ವಿಚಾರಗಳು ಬರುತ್ತೆ ಈ ಸಿಟಿ ಬಸ್ ವ್ಯವಸ್ಥೆಗೆ ಬಂದಾಗ. ಫಸ್ಟ್ ರಿಯಾಕ್ಷನ್ ನಾನು ಕೇಳ್ತಾ ಇರೋದು ಫಸ್ಟ್ ವಿಡಿಯೋ ನೋಡಿದ ಪ್ರಕಾರ, ಅಂದ್ರೆ ನಿನ್ನೆ ನಡೆದಂತಹ ಘಟನೆ, ಆ ಘಟನೆಯ ಬಗ್ಗೆ ನಾನು ಹೇಳ್ತಾ ಇರುವಂತದ್ದು. ಮೊದಲದಾಗಿ ನಾನು ನೇರವಾಗಿ ಹೋಗ್ತಾ ಇರೋದು ಜಿ ಕೆ ಭಟ್ ಅವ್ರ ಜೊತೆ. ಎಸ್ ಸರ್, ಫಸ್ಟ್ ರಿಯಾಕ್ಷನ್ ಏನ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಸರ್? ಇದು ನಮ್ಮ ದಕ್ಷಿಣ ಕನ್ನಡ ಮತ್ತು ಮಂಗಳೂರಲ್ಲಿ ಖಾಸಗಿ ಒಂದು ಬಸ್ ವ್ಯವಸ್ಥೆ ಅತ್ಯುತ್ತಮವಾಗಿದೆ. ಆದ್ರೆ ಈ ಅತ್ಯುತ್ತಮದಲ್ಲಿ ಸಹ ಒಂದು ಕೆಲವು ಕಪ್ಪು ಚುಕ್ಕೆಗಳು ಬಂದು ಇವರಿಗೆ ಸ್ವಲ್ಪ ಕೆಟ್ಟ ಹೆಸರು ಬರ್ತಾ ಇದೆ. ಈ ನಿಜವಾದ ಸಿಂಗಲ್ ಬಸ್ ಓನರ್ಗಳು ಹೆಚ್ಚಿನ ಇದಕ್ಕೆ ಕಲೆಕ್ಷನ್ಗೋಸ್ಕರ, ಒಂದು ಎರಡು ಪ್ಯಾಸೆಂಜರ್ಗಳು ಪಿಕಪ್ ಮಾಡೋಕ್ಕೋಸ್ಕರ ಇವರ ಬಸ್ ಉದ್ಯಮಕ್ಕೆ ಒಂದು ಕೆಟ್ಟ ಹೆಸರು ತರ್ತಾ ಇದ್ದಾರೆ. ಇತ್ತೀಚೆಗೆ ಮೊನ್ನೆ ನೀವು ನೋಡಿರ್ಬೋದು, ಒಂದು ತಿಂಗಳ ಹಿಂದೆ ಉಡುಪಿಯಲ್ಲಿ 2 ಡ್ರೈವರ್ಗಳು ತಲವಾರು ಹಿಡ್ಕೊಂಡು ಯುದ್ಧಕ್ಕೆ ಹೊರಟಾಗಿ ಹೋಗಿದ್ರು. ಪುನಃ ಒಂದು 3 months ಬ್ಯಾಕ್ ಅಲ್ಲಿ ಆಗ್ನೆಸ್ ಹತ್ರ ಒಂದು ಬಸ್ಸಿನ ಇದು 61 ಮತ್ತು ಯಾವುದು 15 ನಂಬರ್ ಬಸ್ಗೆ ಗಲಾಟೆ ಆಯಿತು. ಈ ಸಣ್ಣ ಸಣ್ಣ ವಿಚಾರಗಳು ಇವರು ನಿಜವಾಗಿ ಮಾಡೋ ಉತ್ತಮ ಕೆಲಸಕ್ಕೆ ಕೆಟ್ಟ ಹೆಸರು ತರ್ತಾ ಇದೆ. ನಿಜವಾಗಿ ಇದಕ್ಕೆ ಒಂದು ಕಾರಣ ಏನಂದ್ರೆ ಇವರದಲ್ಲಿ ಈ ಡ್ರೈವರ್ಗಳು ಅಥವಾ ಕಂಡಕ್ಟರ್ಗಳಲ್ಲಿ ಶಿಸ್ತು ಇಲ್ಲದಿರುವುದು. ಯಾವುದೇ ಶಿಸ್ತು ಇಲ್ಲ. ನಮಗೆ ಕಲೆಕ್ಷನ್ ಆದ್ರೆ ಆಯ್ತು, ನಮಗೆ ಇಷ್ಟು ದಿನಕ್ಕೆ ಇಷ್ಟು ಬರಬೇಕು, ಯಾರು ಏನು ಸತ್ರು ತೊಂದರೆ ಇಲ್ಲ ಅಂತ ಹೇಳೋ ಒಂದು ಉಡಾಫೆ ಮತ್ತು ಒಂದು ಉದ್ದೇಶದಿಂದ ಈ ತರ ಆಗ್ತಾ ಇದೆ ಸರ್. ಓಕೆ, ರೈಟ್. ಇದು ಜಿ ಕೆ ಭಟ್ ಅವರ ಮಾತುಗಳು, ಟ್ರಾಫಿಕ್ ಸಲಹಾ ಸಮಿತಿ ಸದಸ್ಯರು. ಎಸ್ ಸರ್, ಫಸ್ಟ್ ರಿಯಾಕ್ಷನ್ ದಿಲ್ರಾಜ್ ಆಳ್ವ ತಮ್ಮ ಜೊತೆನೆ ಕೇಳಬೇಕಾಗುತ್ತೆ. ಇನ್ನಿತರ ಹಲವಾರು ಪ್ರಶ್ನೆಗಳು ಕೂಡ ಬರುತ್ತೆ. ಬಿಫೋರ್ ದಟ್ ಈ ಒಂದು ಘಟನೆಯ ಬಗ್ಗೆ, ನಿನ್ನೆ ಮೊನ್ನೆ ನಡೆದಂತಹ ಘಟನೆ ಅಲ್ಲ, ಪ್ರತಿ ಬಾರಿ ಮರುಕಳಿಸುವಂತಹ ಘಟನೆ. ಅಂದ್ರೆ ಓವರ್ಟೇಕ್ ಮಾಡುವಂತಹ ವಿಚಾರದಲ್ಲಿ ಒಬ್ಬನ ಪ್ರತಿಷ್ಠೆ ಮತ್ತೊಬ್ಬನ ಪ್ರತಿಷ್ಠೆ ಇಬ್ರು ಕೂಡ ಗುದ್ದಾಡ್ತಾರೆ. ಅಲ್ಲಿ ಸಂಕಷ್ಟ ಪಡುವವರು ಪ್ರಯಾಣಿಕರು. ಏನ್ ಹೇಳ್ತೀರಾ ದಿಲ್ರಾಜ್ ಆಳ್ವರು? ಫಸ್ಟ್ ರಿಯಾಕ್ಷನ್. ನಿತಿನ್ ಅವರೇ, ಇದೇನು ಬಿಜೆಯಲ್ಲಿ ಆದಂತ ಒಂದು ಘಟನೆ, ಅದರ ಬಗ್ಗೆ ತಾವು ಒಂದು 2000 ಇಸವಿಯಲ್ಲಿ ಇಂಥದ್ದು ಹಲವಾರು ಘಟನೆಗಳು ನಿರಂತರವಾಗಿ ನಡೀತಾ ಇತ್ತು ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಾ ಇದ್ರು. ನಮ್ಮ ಹಿರಿಯರಿಗೆ ಕೂಡ ಗೊತ್ತಿರಬಹುದು. ಆ ವ್ಯವಸ್ಥೆಗೋಸ್ಕರ ನಾವು ಟೈಮ್ ಕೀಪಿಂಗ್ ವ್ಯವಸ್ಥೆ ಅಂತೇಳಿ ನಾವು ಮಾಡಿಕೊಂಡು ಒಂದು ಉತ್ತಮವಾದ ಒಂದು ಸರ್ವಿಸ್ ಅನ್ನು ನಾವು ಕೊಡ್ತಾ ಬಂದಿದ್ದೇವೆ.
ಈಗಿನ ತಾವೇನು ಈ ರೂಟ್ ಬಗ್ಗೆ ತಾವೇನು ಮೆನ್ಷನ್ ಮಾಡಿದ್ರಿ ಬಿಜಯದಲ್ಲಿ ಘಟನೆ, ಅದು ಆ ಕೋಸ್ಟಲ್ ರೂಟಿನ ಬಸ್ಗಳು ಅಂದ್ರೆ ಒಂದು 115 ಬಸ್ಗಳು ಆ ರೂಟಲ್ಲಿ ಓಡ್ತಾ ಉಂಟು. ಕಳೆದ ಕೋವಿಡ್ಗಿಂತ ಮುಂಚೆ ಅಂದ್ರೆ ನಾವು ಅದ ಟ್ಯಾಂಪ್ ಕೀಪಿಂಗ್ ಅನ್ನು ಮತ್ತೆ ಟ್ಯಾಂಪ್ ಕೀಪಿಂಗ್ ಅನ್ನು ಮಾಡಿ ಟ್ಯಾಂಪ್ ಕೀಪರ್ ವ್ಯವಸ್ಥೆಯನ್ನು ಮಾಡಿ ಒಂದು ಉತ್ತಮವಾದ ಒಂದು ವ್ಯವಸ್ಥೆಗೆ ಬಂದಿತ್ತು. ಕೋವಿಡ್ ಆದ್ಮೇಲೆ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಕಳೆದ ಜೂನ್ ನಂತರ ಅಲ್ಲಿ ಬಸ್ಗಳ ಸಂಖ್ಯೆ ಕೂಡ ಕಮ್ಮಿ ಆಯಿತು ಮತ್ತು ಟ್ಯಾಂಪ್ ಕೀಪಿಂಗ್ ವ್ಯವಸ್ಥೆ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಆ ಕಾರಣದಿಂದ ಇದಾದಂತ ಒಂದು ಘಟನೆ. ಯಾಕಂತ ಹೇಳಿದ್ರೆ ಒಂದು ನಮ್ಮ ಟ್ಯಾಂಪ್ ಕೀಪಿಂಗ್ ವ್ಯವಸ್ಥೆಯಿಂದ ತಾವು ಸಿಟಿ ಬಸ್ ಆಗಿರ್ಬೋದು, ಸರ್ವಿಸ್ ಬಸ್ ಆಗಿರ್ಬೋದು, ಈಗ ಸಿಟಿ ಬಸ್ ಅಲ್ಲಿ ಕೂಡ ನಮ್ಮ 325-350 ಬಸ್ಗಳಿದೆ. ಸೊ ತಾವು ಏನ್ ಹೇಳ್ತಿದ್ರಿ ಈಗ 1-2 ಬಸ್ಗಳ ವ್ಯವಸ್ಥೆಯಲ್ಲಿ. ಸೊ ಇದೇ ಪರ್ಟಿಕ್ಯುಲರ್ ರೂಟ್ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಇಲ್ಲಿ ಟ್ಯಾಂಪ್ ಕೀಪಿಂಗ್ ವ್ಯವಸ್ಥೆ ನಿಂತೋಗಿದೆ. ಅಲ್ಲಿ ಮೊನ್ನೆ ಲಾಸ್ಟ್ ಮಂತ್ ಕೂಡ ಇದರ ಮೀಟಿಂಗ್ ಆಗಿದೆ. ಅದನ್ನು ಮರು ಮಾಡಲಿಕ್ಕೆ ಅದನ್ನು ನಾವು ನಮ್ಮ ಅಸೋಸಿಯೇಷನ್ ಇಂದ ಕ್ರಮವನ್ನು ಕೈಗೊಂಡಿದ್ದೇವೆ. ಮುಂದಿನ ಒಂದು ಫೆಬ್ರವರಿ ಎಂಡ್ ಅಲ್ಲಿ ಈ ವ್ಯವಸ್ಥೆ ಸ್ಟಾರ್ಟ್ ಆಗುವಂತ ಎಲ್ಲ ವ್ಯವಸ್ಥೆಗಳು. ಯಾಕಂತ ಹೇಳಿದ್ರೆ ಇಲ್ಲಿ ತಾವೊಂದು ಗಮನದಲ್ಲಿ ಹಿರಿಯರಿಗೆ ಗೊತ್ತಿರ್ಬೋದು, ಕಳೆದ ಏನು 75ನೇ ಇಸವಿಯಿಂದ ಈ ಪರ್ಮಿಟ್ಗಳು ಕೊಡ್ತಾ ಬಂದಿದ್ದಾರೆ. ಯಾವುದೇ ಒಂದು ಮಾನದಂಡ ಇಲ್ಲದೆ ಅಥವಾ ಯಾವುದೇ ಒಂದು ಸರ್ವೆ ಇಲ್ಲದೆ ನಿರಂತರವಾಗಿ ಬಸ್ಗಳ ಪರ್ಮಿಟ್ ಅನ್ನು ಕೊಡ್ತಾ ಬಂದಿದ್ದಾರೆ. ಇವತ್ತು ಪರ್ಟಿಕ್ಯುಲರ್ ಈ ರೂಟ್ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ 115 ಬಸ್ಗಳು ಐಡೆಂಟಿಕಲ್ ಟೈಮ್ ಅಲ್ಲಿ ಪರ್ಮಿಟ್ ಕೊಟ್ಟಂತ ವ್ಯವಸ್ಥೆಗಳಿದೆ ಆ ಒಂದು ರೂಟ್ ಅಲ್ಲಿ, ಪರ್ಟಿಕ್ಯುಲರ್ ಆ ರೂಟ್ ಅಲ್ಲಿ. ಸೊ ಇವತ್ತು ನೀವು ಯಾವುದೇ ಒಂದು ಸರ್ವೆ ಮಾಡದೆ, ಯಾವುದೇ ಒಂದು ಸ್ಟಡಿ ಮಾಡದೆ ನೀವು ಏಕಾಏಕಿ ನೀವು ಬಸ್ಗಳನ್ನು ಹೀಗೆ ಕೊಡ್ತಾ ಹೋದ್ರೆ ಮತ್ತೆ ದೂರದು ನಾವು ನಮ್ಮ ಡ್ರೈವರ್ಗಳನ್ನು ಸಾರ್ವಜನಿಕರು ನಮ್ಮನ್ನು ದೂರ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಇದಕ್ಕೊಂದು ರಿಸ್ಟ್ರಿಕ್ಷನ್ ಹಾಕುವಂಥದ್ದು ಅಥವಾ ಒಂದು ಸರ್ವೆ ಮಾಡುವಂಥದ್ದು, ಇದರ ಬಗ್ಗೆ ಒಂದು ಸ್ಟಡಿ ಮಾಡುವಂಥದ್ದು, ಯಾವುದೇ ಪರ್ಮಿಟ್ ಕೊಡುವಾಗ ಯಾವುದೇ ಮಾನದಂಡವನ್ನು ಪಾಲನೆ ಆಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ನಾನು ಮೊನ್ನೆ ನಮ್ಮ ಜಿಲ್ಲಾಧಿಕಾರಿ ಅವರನ್ನು ಕೂಡ ಭೇಟಿಯಾಗಿ ಇದಕ್ಕೆ ಎಲ್ಲಾ ಒಂದು ಇವತ್ತು ಮಂಗಳೂರು ಇಷ್ಟೊಂದು ಡೆವಲಪ್ ಆಗ್ಲಿಕ್ಕೆ ಸಾರಿಗೆ ವ್ಯವಸ್ಥೆ ಕಾರಣ. ಆದ್ರೆ ಆ ಸಾರಿಗೆ ವ್ಯವಸ್ಥೆಗೆ ಯಾವುದೇ ಒಂದು ಸಮಿತಿ ಅಂತ ಯಾವುದೂ ಇಲ್ಲ ಇಷ್ಟರವರೆಗೆ. ಇವತ್ತು RTE ಮೀಟಿಂಗ್ಗಳಾಗ್ತದೆ, ಒಂದು ವರ್ಷಕ್ಕೆ 2 ಸರ್ತಿ ಆಗ್ತದೆ. ಅಲ್ಲಿ ಕೆಲವರು ಸಾರ್ವಜನಿಕರು ಬಂದು ಅಥವಾ ಅದೇ ವ್ಯಕ್ತಿಗಳು ಬಂದು ನಮ್ಗೆ ಬೈತಾರೆ. ಅದು ಅಲ್ಲಿ ಆ ದಿವಸಕ್ಕೆ ಮುಗ್ದೋಗ್ತದೆ. ಆದ್ರೆ ಅದನ್ನು ಯಾವ ರೀತಿ ಮಾಡಬಹುದು, ಮುಂದಕ್ಕೆ ಏನದನ್ನು ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಯಾವ ರೀತಿ ಮಾಡಬಹುದು, ಇದೆಲ್ಲ ಇಲ್ಲ. ಸೊ ನಾನು ಮೊನ್ನೆ ಜಿಲ್ಲಾಧಿಕಾರಿ ಮೊನ್ನೆ ಹೇಳಿದೆ, ಒಂದು ಸಮಿತಿ ಮಾಡುವ. ಅದರಲ್ಲಿ ನಾವು ನಮ್ಮ ಸರ್ವಿಸ್ ಬಸ್ನವರೊಬ್ರು, ಸಿಟಿ ಬಸ್ನವರೊಬ್ರು, DC ಅವರು, SP ಅವರು ಮತ್ತು ಟ್ರಾಫಿಕ್ ACP ಅವರು ಮತ್ತು KSRTC ಅವರು ಇದೆಲ್ಲವನ್ನು ಸೇರಿ ಒಂದು ಸಮಿತಿ ಮಾಡಿದೆ. ಈಗಾಗಲೇ ಎಲ್ಲಾ ಬಸ್ಗಳಲ್ಲಿ GPS ಕಡ್ಡಾಯ ಅಂತೇಳಿ ಬಂದಿದೆ. ಈ GPS ನಿಂದ ಕೂಡ ಈ ಒಂದು ವ್ಯವಸ್ಥೆಗೆ ಸರಿಪಡಿಸಲಿಕ್ಕೆ ಸಾಧ್ಯ ಉಂಟು. ಯಾಕಂತ ಹೇಳಿದ್ರೆ ಎಲ್ಲಾ ನಮ್ದು ಯಾವ್ದು ಓವರ್ ಸ್ಪೀಡಿಂಗ್ ಆಗಿ ತಾವೇನ್ ಹೇಳಿದ್ರಿ, ಓವರ್ಟೇಕ್ ಆಗಿರ್ಬೋದು, ಓವರ್ ಸ್ಪೀಡ್ ಆಗಿರ್ಬೋದು, ಇದೆಲ್ಲವೂ ಸ್ಮಾರ್ಟ್ ಸಿಟಿಯ ಕಂಟ್ರೋಲ್ ರೂಮಿಗೆ ಮುಂದಿನ ದಿವಸಗಳಲ್ಲಿ ಬರ್ತಾ ಇದೆ. ಸೊ ಆ ದೃಷ್ಟಿಯಲ್ಲಿ ಕೂಡ ಈ ಸಮಿತಿ ಒಂದು ಉತ್ತಮವಾದ ನಿರ್ಧಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಓಕೆ, ರೈಟ್ ಸರ್, ಮಾತಾಡ್ತೇನೆ. ಇದು ಫಸ್ಟ್ ರಿಯಾಕ್ಷನ್. ಎಸ್, ಅನೇಕ ಕರೆಗಳು ಬರ್ತಾ ಇದೆ. ಬಿಫೋರ್ ದಟ್ ನಮ್ಮ ಜೊತೆ ವಿದ್ಯಾರ್ಥಿ ಇದ್ದಾರೆ, ಸವಾದ್ ಕಲ್ಲರ್ಪೆ ಅವರು. ಎಸ್ ಸರ್, ಸವಾದ್ ಕಲ್ಲರ್ಪೆ ಅವರು ದಿನನಿತ್ಯ ನೋಡ್ತಾ ಇರುವಂತಹ ವಿಚಾರ, ಅನೇಕ ಜನರು ಶಾಲಾ ಕಾಲೇಜುಗಳಿಗೆ ಹೋಗುವಂಥದ್ದು, ಮಧ್ಯಮ ವರ್ಗದವರು, ಬಡ ವರ್ಗದವರು ಎಲ್ಲರೂ ಕೂಡ ಸೇರಿಕೊಂಡಿರುವಂಥದ್ದು. ಫಸ್ಟ್ ರಿಯಾಕ್ಷನ್ ಸರ್. ಇದೇ ನಾವು ನೋಡಿದ್ರೆ ಈ ಒಂದು ಘಟನೆಯನ್ನು ನಾವು ನೋಡುವಾಗ, ಏನೋ ಬಿಜೆಯಲ್ಲಿ ನಡೆದಂತಹ ಘಟನೆ, ಇದು ನಮಗೆ ನಾವು ನೋಡುವಂತಹ ಮಟ್ಟಿಗೆ ಒಂದು ವಿದ್ಯಾರ್ಥಿಗಳಾಗಿ ಡೈಲಿ ಬಸ್ನಲ್ಲಿ ಹೋಗ್ತಾ ಇರುವಂತಹ ನಾವು ನೋಡುವ ಮಟ್ಟಿಗೆ ಇದೊಂದು ಪ್ರಥಮವಾದಂತಹ ಒಂದು ಘಟನೆ ಅಲ್ಲ. ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡುದಾದ್ರೆ ಇದು ಮಂಗಳೂರಿಗೆ ಮಾತ್ರ ಸೀಮಿತವಾದಂತಹ ವಿಷಯ ಅಲ್ಲ. ಟೋಟಲ್ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನೋಡುವಾಗ ಇದು ಇಲ್ಲಿ ಮಾತ್ರ ನಡೆಯುತ್ತಿರುವಂತಹ ಘಟನೆ ಅಲ್ಲ. ಇಂತಹದ್ದು ಎಲ್ಲಾ ಕಡೆಗಳಲ್ಲೂ, ನಾವು ಪುತ್ತೂರು, ಬೆಳ್ತಂಗಡಿ, ಬಂಟ್ವಾಳ, ಸುಳ್ಯ, ಈ ಎಲ್ಲಾ ಕಡೆಗಳಲ್ಲೂ ಅಲ್ಲಿಯ ವಿದ್ಯಾರ್ಥಿಗಳಿಂದ ನಮಗೆ ತುಂಬಾ ದೂರುಗಳು ಇದಕ್ಕಿಂತ ಮುಂಚೆಯೂ ಬಂದಿದೆ, ಈಗಲೂ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ ಖಾಸಗಿ ಬಸ್ಗಳು, ಅದೇ ರೀತಿ ಸರ್ಕಾರಿ ಬಸ್ಗಳು ಕೂಡ ಇದೆ, ಏನು ಕಡಿಮೆ ಏನಿಲ್ಲ. ಅವರು ಕೂಡ ಆ ಕಂಡಕ್ಟರ್ನವರು, ಡ್ರೈವರ್ನವರು ವರ್ತಿಸುತ್ತಿರುವಂತಹ ಅಸಭ್ಯವಾದಂತಹ ವರ್ತನೆ ತುಂಬಾ ಕೆಟ್ಟದ ರೀತಿಯಲ್ಲಿ ಆಗಿದೆ. ಸ್ಟೂಡೆಂಟ್ಸ್ನವರು ತೆಗೊಳ್ತಾ ಇರುವಂತಹದ್ದು, ಒಂದು ಹೊಸ ಒಂದು ಸಂಸ್ಕೃತಿಯನ್ನು ಬೆಳೆಸಲಿಕ್ಕೆ ಹೋಗ್ತಾ ಇರುವಂತಹ ವಿದ್ಯಾರ್ಥಿಗಳು ಏನೆಲ್ಲ ಅಸಭ್ಯವಾದಂತಹ ಮಾತುಗಳು, ಒಂದು ಸಂಸ್ಕೃತಿ ಇಲ್ಲದಂತಹ ಮಾತುಗಳಾಗಿದೆ ಈ ಕಂಡಕ್ಟರ್ಗಳಿಂದ, ಡ್ರೈವರ್ಗಳಿಂದ ನಮಗೆ ಕೇಳ್ತಾ ಇರುವಂತಹದ್ದು ಸ್ಟೂಡೆಂಟ್ಸ್ಗಳು. ಒಂದನೇದಾಗಿ ನೀವು ಹೇಳಿದಾಗೆ ಕಾಂಪಿಟೇಷನ್, ಒಂದೊಂದು ಏನು ಬಸ್ ಕಾಂಪಿಟೇಷನ್ ನಲ್ಲಿ ಹೋಗ್ತಾ ಇದೆ, ಓವರ್ಟೇಕ್ ಮಾಡ್ತಾ
ನಮಗೆ ಮೊದಲು ಸಿಗ್ಬೇಕು ಪ್ರಯಾಣಿಕರು ಅಂತ ಹೇಳುವಂತಹ ಒಂದು ಕಾಂಪಿಟೇಷನ್ ಅಲ್ಲಿ ಆಗಿದೆ ಹೋಗ್ತಾ ಇರುವಂತಹದ್ದು. ಇದರಿಂದ ಅಲ್ಲಿ ಏನಾಗ್ತಾ ಇದೆ, ಒಂದು ಬಸ್ ಓವರ್ಟೇಕ್ ಮಾಡಿದ ಸಂದರ್ಭದಲ್ಲಿ ಈ ಡ್ರೈವರ್ನ ಬಾಯಲ್ಲಿ ಬರುವಂತಹ ಒಂದು ಮಾತುಗಳಿದೆ, ಬೈಗುಳಗಳಿವೆ. ಇದು ಸ್ಟೂಡೆಂಟ್ಸ್ ನವರು ಕಲ್ತಾರೆ, ಮಹಿಳೆಯರು ಇರ್ತಾರೆ, ಅದರಲ್ಲಿ ವಿದ್ಯಾರ್ಥಿಗಳಿರ್ತಾರೆ. ಅವರಿಗೆ ಇದನ್ನು ಕೇಳಿದಾಗ ಒಂದು ಮುಜುಗರ ಆಗ್ತದೆ. ಅಂತಹ ಪರಿಸ್ಥಿತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದೆ, ಆಗಾಗ ನಡೀತಾ ಇದೆ. ಅದೇ ರೀತಿ ಅದೆಷ್ಟೋ ಬಸ್ಗಳು ಓವರ್ಟೇಕ್ ಮಾಡಿ ನಿಲ್ಲಿಸಿದ್ದು, ಗಲಾಟೆ ಮಾಡಿದ್ದು ಕೂಡ ತುಂಬಾ ಘಟನೆಗಳು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಸ್ಟೂಡೆಂಟ್ಸ್ ಅವರಿಂದ ರಿಯಾಕ್ಷನ್ ಬರ್ತದೆ. ಇದು ಕಂಡಕ್ಟರ್ನವರು ತುಂಬಾ ಜನ, ನಾವು ಎಲ್ಲ ಜನರಿಗೆ ಹೇಳ್ತಾ ಇಲ್ಲ, ತುಂಬಾ ಜನ ಒಳ್ಳೆ ಜನರು ಕೂಡ ಇದ್ದಾರೆ, ಒಳ್ಳೆ ಹೆಲ್ಪ್ ಮಾಡುವಂತ ಜನರು ಇದ್ದಾರೆ, ತುಂಬಾ ಜನರಿಗೆ ಸೀಟ್ ಕೊಡುವವರು, ಹೀಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಬಸ್ಗಳಲ್ಲೂ ಕೂಡ. ಆದ್ರೆ ತುಂಬಾ ಜನರು ಈ ಕಂಡಕ್ಟರ್ನವರನ್ನೆಲ್ಲ ನೋಡುವಾಗ ಸ್ಪೆಷಲಿ ಆಗಿ ಸ್ಟೂಡೆಂಟ್ಸ್ ನವರಿಗೆ ತುಂಬಾ ಕಿರುಕುಳವನ್ನು ಬಸ್ಸಲ್ಲಿ ಕೊಡ್ತಾ ಇರೋದು ಕಾಣ್ತಾ ಇದೆ. ಅವರಿಗೆ ಬಸ್ನೊಳಗೆ ಏನೋ ಒಂದು, ಅವರಿಗೆ ಸ್ಟೂಡೆಂಟ್ಸ್ ಅಂತ ಹೇಳುವಾಗ ಯಾವುದೋ ಒಂದು ಭಾವನೆ, ಅವರು ಚಿಕ್ಕವರು, ನಮ್ಮವರು ದೊಡ್ಡವರೊಂದಿಗೆ ಅವರು ಅಷ್ಟು ಮಾತಾಡಲ್ಲ. ಅದರಲ್ಲಿರೋ ಬಾಕಿ ಬರ್ತೇನೆ ಮಾತಾಡ್ತಾನೆ ಸ್ಟೂಡೆಂಟ್ ಅವರಿಗೆ ಆಗುವಂತಹ ವಿಚಾರಗಳು ಅದೆಲ್ಲ ವಿಚಾರವಾಗಿ ಮಾತಾಡ್ತಾನೆ. ಅಂಡ್ ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ನಾನು ಹೆಸರು ಹೇಳುದಿಲ್ಲ ಸರ್, ನಾನು ಅದೇ ಜಯಶ್ರೀ ಕಂಡಕ್ಟರ್ ಇಂದ. ಹೇಳಿ ಸರ್, ಮಾತಾಡಿ. ತುಂಬಾ ನಾವು ಇದಾಗಿದ್ದೇವೆ. ಅದೇ ನಾನು ದಿಲ್ಲ ಜಾಲರ ಹತ್ರ ಹೇಳಲಿಕ್ಕಿದ್ದೇನೆ. ಆ ಕಂಡಕ್ಟರ್ ಅವನಿಗೆ ಒಂದು ಬಿಹೇವಿಯರ್ ಅಂತ ಗೊತ್ತಿಲ್ಲ. ಎಷ್ಟೋ ಸಲ ನಾನು ಅವನ ಏಜ್ ಅಲ್ಲಿ, ನಾನು ಅಪ್ಪನ ಏಜ್ ಅವನ ಇಂತ ಇದು ಮಾಡ್ತೇನೆ. ನಾವು ಡೈಲಿ ಸಫರ್ ಮಾಡುವವರು, ಇಲ್ಲಿ ಸಫರ್ ಅಂದ್ರೆ ಪ್ರಯಾಣ ಮಾಡುವವರು, ಇಲ್ಲಿಂದ ಬೇರೆ ಒಂದು ಕಡೆಯಿಂದ ಕೂಳೂರು ತನಕ. ಬಟ್ ಅವನ ಬಿಹೇವಿಯರ್ ಸರಿಯೇ ಇಲ್ಲ ಸರ್, ಸರಿಯೇ ಇಲ್ಲ. ರಾಜ್ಯಗಳಿಗೆ ಸ್ವಲ್ಪ ಹೇಳಿ. ಸರಿ ಸರಿ, ಯಾವ ಕಂಡಕ್ಟರ್ ಸರಿಯೇ ಇಲ್ಲ. ಯಾವ ಬಸ್ ಸರ್? ಜಯಶ್ರೀ ಸರ್, ಯಾವ ಬಸ್? ಅದೇ ಜಯಶ್ರೀ ಆ ಕಂಡಕ್ಟರ್ ಇದ್ದಾನಲ್ಲ. ಜಯಶ್ರೀ ಬಸ್ ನ ಕಂಡಕ್ಟರ್. ಜಯಶ್ರೀ ಬಸ್ ನ ಕಂಡಕ್ಟರ್ ಇದ್ದಾನಲ್ಲ. ಓಕೆ. ಹಾ, ಅವರ ಬಿಹೇವಿಯರ್ ಸರಿ ಇಲ್ಲ, ಸರಿಯಾಗಿ ಸೌಜನ್ಯತೆಯಿಂದ ಸರಿ ಇಲ್ಲ. ಅವ್ರು ಮಾತಾಡ್ಬೇಕೊಂದು ಇದೇ ಇಲ್ಲ. ಅವರು ಪ್ರಯಾಣಿಕರ ಅಥವಾ ಬಸ್ಸಿನವರು? ಓಕೆ, ತಾವು ಪ್ರಯಾಣಿಕರ ಅಥವಾ ಟಿಕೆಟ್ ನಾವು ಕೇಳಿದ್ರೆ ಟಿಕೆಟ್ ಕೊಡುದಿಲ್ಲ. ಮತ್ತೆ ನಾನು ಪ್ರಯಾಣಿಕ. ಓಕೆ ಓಕೆ ಓಕೆ. ಟಿಕೆಟ್ ಕೇಳಿದ್ರೆ ಟಿಕೆಟ್ ಮತ್ತೆ ನಾನು ಅವನಿಗೆ ಹಣ ಇಷ್ಟು ಕೇಳಿದ್ರೆ ಅವ ಹೆಚ್ಚು ಹಣ ತಗೊಂಡು ಎಲ್ಲಿಂದ ಒಂದು ಟಿಕೆಟ್ ಕೊಡ್ತಾನೆ, ಹೆಚ್ಚು ಮಾತಾಡ್ಬೇಡ ಅಂತ ಹೇಳ್ತಾನೆ ಜಬರ್ದಸ್ತಿಯಲ್ಲಿ. ಓಹೋ ಹೋ ಹೋ, ಆ ರೀತಿ ಎಲ್ಲ ಹೇಳ್ತಾರಾ? ಓಕೆ ಓಕೆ, ಸರಿ. ಹೇಳ್ತಾರೆ ಸರ್. ನಾವ್ ಯಾಕೆ ಈಗ ಹೆಸರೇನಿಲ್ಲ ಅಂದ್ರೆ, ಮತ್ತೆ ನಾವು ಡೈಲಿ ಪ್ರಯಾಣಿಸುವಂತ ಜನ, ಮತ್ತೆ ಅವ ರಿವೆಂಜ್ ತಗೊಳ್ತಾನೆ. ಅದಕ್ಕೋಸ್ಕರ ನಾವು ಇದು ಮಾಡುದಿಲ್ಲ ಸರ್. ರಿವೆಂಜ್ ಯಾರ ಮೇಲೆ? ಕೆಲವರಿಗೆ ಕೇಳಿ, ಪ್ರಯಾಣಿಕರಿಗೆ. ಓಕೆ ಓಕೆ, ಸರಿ ಸರಿ. ನಾನು ದಿಲ್ರಾಜ್ ಅವ್ರ ಹತ್ರ ಒಂದು ರಿಕ್ವೆಸ್ಟ್, ಅಂತ ಜನರಿಗೆ ಮೇಲೆ ಸ್ವಲ್ಪ ಒಂದು ನಿಗಾ ಇಡಿ. ಕರೆಕ್ಟ್ ಕರೆಕ್ಟ್. ಅದಕ್ಕೆ ದಿಲ್ರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಅಧ್ಯಕ್ಷರು ಏನಾದ್ರೂ ಇಂತ ಒಂದು ವರ್ತನೆಗಳು ನಡೆದಾಗ ಅದರ ಮೇಲೆ ಕ್ರಮ ಕೈಗೊಳ್ತಾರೆ, ಈ ಒಂದು ವ್ಯವಸ್ಥೆಯನ್ನ ಸುಲಲಿತವಾಗಿ ನಡೆಯುವಂತೆ ಮಾಡ್ತಾರೆ ಅನ್ನುವಂತ ಒಂದು ಉದ್ದೇಶ. ಅದಕ್ಕೋಸ್ಕರ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ, ದಿಲ್ರಾಜ್ ಅವರು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ದಿಲ್ರಾಜ್ ಅವರು, ಇದು ಆಗ್ತಾ ಇರುವಂತಹ ವಿಚಾರ. ತುಂಬಾ ಜನ ಬೇಸತ್ತಿದ್ದಾರೆ, ಯಾರ ಹತ್ರ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ನೋಡಿ, ಈಗ ಕಂಡಕ್ಟರ್ ಅಂತೇಳಿ ಕಂಡಕ್ಟರ್ನವರೇ ಸರಿ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗ್ತದೆ. ಯಾಕಂದ್ರೆ ಇವರಿಗೆ ಹೇಳಿದ್ರು ಜಯಶ್ರೀ ಕಂಡಕ್ಟರ್ಗೆ ಕಂಪ್ಲೇಂಟ್ ಮಾಡಿ ನಾವು ಅದನ್ನು ಓನರ್ನ ಗಮನಕ್ಕೆ ತರಬಹುದು ಮತ್ತು ಯಾವ ರೀತಿ ಆಕ್ಷನ್ ಖಂಡಿತವಾಗಿ ನಾವು ತಗೊಳ್ತೇವೆ. ನಮ್ಮ ಅಸೋಸಿಯೇಷನ್ ವತಿಯಿಂದ ನಾವು ಅದನ್ನು ಖಂಡಿತವಾಗಿ ನಾವು ಓನರ್ಗೆ ಮನವರಿಕೆ ಮಾಡ್ತೇವೆ ಮತ್ತು ಆಕ್ಷನ್ ತಗೊಳ್ಳುವಂತ ಖಂಡಿತ ಒಂದು ಭರವಸೆಯನ್ನು ನಾನು ಕೊಡ್ತಾ ಇದ್ದೇನೆ. ಓಕೆ, ಇಲ್ಲ ಸರ್, ನಾನು ಹೇಳ್ತಾ ಇರುವಂತದ್ದು ಒಂದು ಇವರು ಕೂಡ ಹೇಳುವಂತಹ ಮಾತುಗಳು ಅದೇ, GK ಭಟ್ ಅವರು ಹೇಳುವಂತಹ ಮಾತುಗಳು ಹೌದು ಅದೇ. ಎಲ್ಲರಿಗೂ ಕೂಡ ಗೌರವ ಇದೆ, ಈ ಸಿಟಿ ಬಸ್ ವ್ಯವಸ್ಥೆ ಎಲ್ಲರಿಗೂ ಕೂಡ ಗೌರವ ಇದೆ. ಯಾಕಂದ್ರೆ ನಾವೆಲ್ಲರೂ ಕೂಡ ಬದುಕಬೇಕು ಅಂತ ಬಂದಾಗ ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಿರುವಂತಹ ಒಂದು ಸುಂದರವಾಗಿರುವಂತಹ ವ್ಯವಸ್ಥೆ, ನಾವು ಇದನ್ನ ಎಲ್ಲೋ ಒಂದ್ ಕಡೆ ಸೈಡ್ ಲೈನ್ ಅಲ್ಲಗಳೆಯುವಂತದ್ದು ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ. ಆದ್ರೆ ಇಂತಹ ಒಂದು ವಿಚಾರಗಳು, ಒಂದು 2-3 ಜನರು ಮಾಡುವಂತಹ ಇಂಥ ಒಂದು ಎಡವಟ್ಟಿನಿಂದ ದೊಡ್ಡ ಮಟ್ಟದಲ್ಲಿ ಯಾಕಪ್ಪ ಬಸ್ ಬೇಡ, ನಮ್ಮನ್ನ ಒಂದು ಕೀಳು ಮಟ್ಟದಲ್ಲಿ ನೋಡ್ತಾರೆ ಅನ್ನುವಂಥ ವ್ಯವಸ್ಥೆ ಬರುತ್ತೆ ಅಲ್ವಾ. ಎಲ್ಲೊಂದ್ ಕಡೆ ಟಿಕೆಟ್ ಕೇಳಿದಾಗ ಕೊಡಲ್ಲ ಅಂತ ಹೇಳಿದ್ರೆ, ಯಾವುದೋ ಪಾಸ್ ತೋರಿಸಿದಾಗ ಅಲ್ಲೂ ಕೂಡ ವ್ಯವಸ್ಥೆ ಸರಿ ಇಲ್ಲ, ಹಣ ಕೊಟ್ರೆ ಮಾತ್ರ ಮರ್ಯಾದೆ ಸಿಗುವಂತದ್ದು. ಅದೇ ರೀತಿ ಇನ್ನೊಂದ್ ಕಡೆ ವರ್ತಿಸುವಂತಹ ರೀತಿ, ಶಿಸ್ತು ಸೌಜನ್ಯ ಒಂದು ಇರಬೇಕು ಅನ್ನುವಂತಹ ಮಾತುಗಳು. ಗ್ರಾಹಕರು ಹೋಟೆಲ್ಗೆ ಹೋದ್ರೆ ಆ ಹೋಟೆಲ್ನಲ್ಲಿರುವಂತಹ ವರ್ತಿಸುವಂತಹ ವಿಧಾನದಿಂದ ಆ ಗ್ರಾಹಕರು ಆ ಹೋಟೆಲ್ಗೆ ಹೋಗ್ತಾರೆ. ಅದೇ ರೀತಿ ವ್ಯವಸ್ಥೆ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಅಲ್ಲಿರುವಂತಹ ವ್ಯವಸ್ಥೆ ಚೆನ್ನಾಗಿರ್ಬೇಕು, ಚಾಲಕರು ನಿರ್ವಾಹಕರು ಅವರು ಕೂಡ ಚೆನ್ನಾಗಿ ಸೌಜನ್ಯದಿಂದ ವರ್ತಿಸಬೇಕಾಗುತ್ತೆ ಅಲ್ವಾ. ಖಂಡಿತ ನಿತಿನ್, ಇದರಲ್ಲಿ ತಾವು ಹೇಳ್ತಿರೋ ಮಾತು ಸತ್ಯ. ಆದ್ರೆ ಈ ನಮ್ಮ ಈ ಇಡೀ ವ್ಯವಸ್ಥೆಯಲ್ಲಿ ತಾವೀಗ ಯಾರನ್ನಂತ ಹೇಳಿದ್ರೆ ಒಂದು 2-3% ವ್ಯವಸ್ಥೆಯ ಬಗ್ಗೆ ತಾವು ಹೇಳ್ತಾ ಇದ್ರಿ. ಒಂದು 98% ಜನ ಸರ್ 2-3 ವ್ಯವಸ್ಥೆ ಎರಡು ಕೀಟಗಳು ಸಾಕು ಈ ವನವನ್ನ ಹಾಳು ಮಾಡುತ್ತೆ. 2% ಜನ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಆ 2% ಜನರಿಂದ
ಏನು ಆಂಟಿ ಎಲಿಮೆಂಟ್ಸ್ ಅಂತ ಕೂಡ ಹೇಳ್ಬೋದು ನಮ್ಮ ಇಡೀ ವ್ಯವಸ್ಥೆಗೆ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಡೀ ಡ್ರೈವರ್ ಮತ್ತು ಕಂಡಕ್ಟರ್ನ ಇಡೀ ವ್ಯವಸ್ಥೆ ಅವರೇ ಹಾಗೆ ಅಂತ ಹೇಳಿ, ಅಂದ್ರೆ ಡ್ರೈವರ್ ಮತ್ತು ಕಂಡಕ್ಟರ್ ಸರಿ ಇಲ್ಲ ಅಂತ ಹೇಳುವ ಭಾವನೆ ಜನರಿಗೆ ಬಂದಿದೆ. ಅದ್ ಬಂದ್ ಏನಾಗಿದೆ ಅಂತ ಹೇಳಿದ್ರೆ ಮುಂಚೆ ಏನಾಗ್ತಾ ಇತ್ತು, ಒಂದು ಡ್ರೈವರ್ ಅಂತ ಹೇಳಿದ್ರೆ ಅವನಿಗೆ ಆದಂತ ಒಂದು ಮರ್ಯಾದೆ ಇತ್ತು. ಇಡೀ ಬಸ್ಸಿನ ಒಂದು ಓನರ್ನ ಹೆಸರಿನಿಂದ ಕರಿತಾ ಇರಲಿಲ್ಲ, ಆ ಬಸ್ಸಿನ ಡ್ರೈವರಿನ ಹಿರಿಯರಿಗೆ ಗೊತ್ತಿರ್ಬೋದು, ಆ ಡ್ರೈವರ್ ಇವನ ಸುರೇಶ್ ಸರ್ನ ಬಸ್ ಅಂತೇಳಿ ಆ ಒಂದು ವ್ಯವಸ್ಥೆಯಲ್ಲಿ ನಮ್ಮ ದಕ್ಷಿಣ ಕನ್ನಡ ನಡೀತಾ ಇತ್ತು. ಇವತ್ತು ಕಾಲ ಬದಲಾದಾಗ ಏನಾಯ್ತು ಅಂತ ಹೇಳಿದ್ರೆ ನಾವು ಕೂಡ ಒಂದು ಇದೊಂದು ಥ್ಯಾಂಕ್ಸ್ಲೆಸ್ ಜಾಬ್ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ. ಯಾವತ್ತು ನಾವೊಂದು ಇಡೀ ಮಂಗಳೂರಲ್ಲಿ ಯಾವ್ಯಾವ್ದು ಎಲ್ಲಾ ವ್ಯವಸ್ಥೆಗಳು ಇವತ್ತು ಬ್ರ್ಯಾಂಡ್ ಆಗಿದೆ. ಮಂಗಳೂರು ಸಾರಿಗೆ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಾವು ಬ್ರ್ಯಾಂಡ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಯಾವುದೋ ಒಂದು ಹಿಡನ್ ಎಜೆಂಡಾ ಇದೆ. ಯಾಕಂದ್ರೆ ಇದೊಂದು ಲಾಬಿ ಅಂತ ಹೇಳುವಂತ ದೃಷ್ಟಿಯಲ್ಲಿ ನಾವು ಅದನ್ನು ವ್ಯವಸ್ಥೆಯನ್ನು ಇದು ಮಾಡಲಿಲ್ಲ. ಅಲ್ಲಿ ಡ್ರೈವರ್ ಕಂಡಕ್ಟರ್ ಸಮಾಜದಿಂದ ದೂರ ಇಟ್ಟಾಗೆ ನಾವು ಮಾಡಿದ್ದೇವೆ. ಇವತ್ತು ಆ 98 ಜನರಿಗೆ 98% ಜನ ನಾವು ಯಾವಾಗಾದ್ರೂ ನಮ್ಮ ಮಂಗಳೂರಿನವರು ಒಂದು ಥ್ಯಾಂಕ್ಸ್ ಗಿವಿಂಗ್ ಏನಾದ್ರು ಮಾಡಿದ್ದೇವೆ? ಒಳ್ಳೆಯವರಿದ್ದಾರೆ. ಇವತ್ತು ತಾವು ಯಾವ ಒಂದು ವಿದ್ಯಾರ್ಥಿಗಳಾಗಿರ್ಬೋದು, ವಿದ್ಯಾರ್ಥಿಗಳೊಟ್ಟಿಗೆ ಅವರ ಒಂದು ನಡತೆ ಹೇಗಿದೆ ಅಂತ ಹೇಳಿದ್ರೆ ಒಂದು ಒಳ್ಳೆ ರೀತಿಯ ಒಂದು ನಡತೆ ಇದೆ. ಇವತ್ತು ನಾನೊಂದು ಬಸ್ ಮಾಲಕರ ಮಗನಾಗಿ ಕೂಡ ಆ ಸಂದರ್ಭದಲ್ಲಿ ಪ್ರಯಾಣ ಮಾಡೋ ಬೇರೆ ಬೇರೆ ಬಸ್ಸಲ್ಲಿ ಪ್ರಯಾಣ ಮಾಡಿ ಕೂಡ ಒಂದು ಒಳ್ಳೆಯ ರಿಲೇಶನ್ಶಿಪ್ ಇತ್ತು. ಒಂದು ಬ್ಯಾಗ್ ಅನ್ನು ಇಟ್ಕೊಂಡು ಆ ಡ್ಯಾಶ್ ಬೋರ್ಡ್ ಅಲ್ಲಿ ಇಟ್ಟು ಅಥವಾ ಡ್ಯಾಶ್ ಬೋರ್ಡ್ ಅಲ್ಲಿ ಕೂತ್ಕೊಳ್ಳಿಸುವಂತ ಒಂದು ವ್ಯವಸ್ಥೆ ಕೂಡ ಇತ್ತು. ಸೊ ಆ ಒಂದು ವ್ಯವಸ್ಥೆಯಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳು ಮತ್ತೆ ಅವರೊಂದು PUC ಎಲ್ಲ ಆದ್ಮೇಲೆ ಅವ್ರಿಗೆ ಹೋಗಿ ಬಂದು ಅಂಕಲ್ ಅಂತ ಹೇಳುವ ಆ ಒಂದು ಸಮಾಜ ಕೂಡ ಇದೆ. ಆದ್ರೆ ಎಲ್ಲೋ ಒಂದು ಕಡೆ ನಾವು ಅವರನ್ನು ಥ್ಯಾಂಕ್ಸ್ ಕೊಡುವಂತ ಇಡೀ ಮಂಗಳೂರು ಆ ಒಂದು ವ್ಯವಸ್ಥೆ ಆಗ್ಬೇಕು. ಯಾಕಂತ ಹೇಳಿದ್ರೆ ಈ ಒಂದು 2% ಏನಿದ್ದಾರೆ ಇವರು ಕೂಡ ಸರಿ ಆಗ್ತಾರೆ. ಇವತ್ತು ನಾವೇನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಡ್ರೈವರ್ ಕಂಡಕ್ಟರ್ನ ಬಗ್ಗೆ ನಮಗೂ ಕೂಡ ಒಂದು ಯಾವುದೋ ಒಂದು ರೀತಿಯಲ್ಲಿ ಒಂದು ಕೀಳ್ಮಟ್ಟದ ಒಂದು ಭಾವನೆ ಇದೆ. ಇಲ್ಲಿ ವ್ಯವಸ್ಥೆ ನಾವು ಇಲ್ಲಿಯ ಸಿಟಿ ಬಸ್ಸಿನ ಡ್ರೈವರ್ ಆಗಿರ್ಬೋದು ಅಥವಾ ಕಂಡಕ್ಟರ್ ಅಂತ ಹೇಳ್ತಾ ಇಲ್ಲ, ಇಡೀ ದೇಶ ಇವತ್ತು ನಡಿಬೇಕಾದ್ರೆ ಒಂದು ಸಾರಿಗೆ ವ್ಯವಸ್ಥೆ ಇಲ್ಲದಿದ್ರೆ ಅಥವಾ ಒಂದು ಡ್ರೈವರ್ ಇಲ್ಲದಿದ್ರೆ ಇಡೀ ದೇಶವೇ ಸ್ತಬ್ಧ ಆಗ್ತದೆ. ಸೊ ಅಂತ ಒಂದು ಜಾಬ್ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಒಂದು ಕಡೆಯಿಂದ ಬೆಳಿಗ್ಗೆಯಿಂದ ಒಂದು ಆಫೀಸ್ಗೆ ಹೋದಾಗ ನಮ್ಗೆ ಹಲವಾರು ಜನ ಬೈಕ್ನವರು ಅಡ್ಡ ಬಂದಾಗ ನಾವು ಬೈಕ್ನವರಿಗೆ ಬೈದು, ಪರ್ಸನಲ್ ವೆಹಿಕಲ್ ಇದ್ದವರು ಕೂಡ ನಾವು ಬೈತೇವೆ. ಆದ್ರೆ ಒಬ್ಬ ಡ್ರೈವರ್ ಇಡೀ ದಿವಸ ಅಂದ್ರೆ ಬೆಳಗಿನಿಂದ ಸಂಜೆವರೆಗೆ ಅಲ್ಲಿ ಆ ರೋಡ್ ಅಲ್ಲಿ ಡ್ಯೂಟಿ ಮಾಡಿ ಅಲ್ಲಿ ಬ್ಲಾಕ್ ಅನ್ನು ಇದು ಮಾಡಿ ಒಂದು IT ಕಂಪನಿಯಲ್ಲಿ ದುಡಿಯುವವನಿಗೆ ಕೂಡ ಫ್ರಸ್ಟ್ರೇಷನ್ ಅಂತ ಹೇಳಿ ನಾವು ಒಂದು ಏನ್ ಹೇಳ್ತೇವೆ. ಹಾಗಾದ್ರೆ ಇಷ್ಟು ಎಲ್ಲ ವ್ಯವಸ್ಥೆ ಅಂದ್ರೆ ಬಸ್ಸಿನೊಳಗಿರುವ ಪ್ಯಾಸೆಂಜರ್ ಅನ್ನು ಅಲ್ಲಿ ಇಡೀ ಮಾರ್ಗದಲ್ಲಿ ಯಾರೆಲ್ಲ ವೆಹಿಕಲ್ಸ್ ಇದೆ ಅದನ್ನೆಲ್ಲ ಒಂದು ಇದು ಮಾಡಿ ಸಮತೋಲನದಿಂದ ಅವನು ಕರ್ಕೊಂಡು ಬರ್ತಾನೆ. ಅದಕ್ಕೊಂದು ಥ್ಯಾಂಕ್ಸ್ ಕೊಡುವಂತ ವ್ಯವಸ್ಥೆ ಕೂಡ ಆಗ್ಬೇಕಂತ ಹೇಳಲಿಕ್ಕೆ. ಓಕೆ ದಿನರಾಜ್ ಅವರು ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ನಮ್ಮ ಹೆಸರು ಸಂದೇಶ್ ಅಂತ ಕಂಕನಾಡಿಯಿಂದ. ಸಂದೇಶರು ಕಂಕನಾಡಿದೆ. ನಮಸ್ತೆ ಸಂದೇಶರು, ಮಾತಾಡಿ ಸರ್. ಇಲ್ಲಿ ಕಂಕನಾಡಿ ಹತ್ರ ಈ ಬಸ್ ರೋಡ್ ಅಲ್ಲಿ ನಿಲ್ಲಿಸಿ ಮಲಗ್ತಾರೆ ಮಧ್ಯಾಹ್ನ ಹೊತ್ತು. ಯಾವ ಎನಿ ಟೈಮ್ ಅಲ್ಲಿ ರೋಡ್ ಅಲ್ಲಿ ನಿಲ್ಲಿಸಿ ಮಲಗ್ತಾರೆ. ಅಲ್ಲಿ ಹೇಳುವಾಗ ಹೇಳ್ತಾರೆ ಅದು ಬಸ್ ಸ್ಟ್ಯಾಂಡ್ ಇಲ್ಲ ಅಂತ. ಬಸ್ ಸ್ಟ್ಯಾಂಡ್ ಇಲ್ಲ ಅಂತ ಹೇಳಿ ರೋಡ್ ಅಲ್ಲಿ ನಿಲ್ಲಿಸಿ ಮಲಗಿಸಿದ್ರೆ ಜನ ಹೇಗೆ ಹೋಗ್ಬೇಕು? ನೆಕ್ಸ್ಟ್ ಬಂದ ಬಸ್ ನಾವು ಪುನಃ ಮಿಡ್ಲಲ್ಲಿ ಇಡೀ ಮಂಗಳೂರಲ್ಲಿ ಎಲ್ಲಿ ಕೂಡ ಬಸ್ ಸೈಡ್ ಅಲ್ಲಿ ನಿಲ್ಲಿಸಿ ಪಿಕಪ್ ಮಾಡುವಂತ ಕ್ರಮನೇ ಇಲ್ಲ. ಪೊಲೀಸ್ನವರ ಕಣ್ಣೆದುರಲ್ಲಿ ನಿಲ್ಲಿಸುದು ಸಹ ಅವ್ರು ಆಚೆ ತಿರುಗಿ ನಿಲ್ತಾರೆ ಪೊಲೀಸ್ನವರು. ಆಗ ಎಂತ ಅವಸ್ಥೆ ಅಂತ ಗೊತ್ತೇ ಆಗ್ತಾ ಇಲ್ಲ. ಈಗ ಅದಕ್ಕೆ ಯಾರು ಕೇಳುವವರಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಆ ಪರಿಸ್ಥಿತಿ. ಮೊನ್ನೆ ಕಂಕನಾಡಿಯಲ್ಲಿ ಸೇಮ್ ಒಂದು ಫುಲ್ ಬ್ಲಾಕ್ ಆಗಿದೆ. ಒಂದು ರೋಡ್ ಅಲ್ಲಿ ಒಂದ್ ಸೈಡ್ ಅಲ್ಲಿ ಫುಲ್ ರೋಡ್ ಬ್ಲಾಕ್ ಆಗಿದೆ. ಅದು ನೋಡ್ಬೋದು ಬೇಕಾದ್ರೆ, ಎನಿ ಟೈಮ್ ಬೇಕಾದ್ರೆ ಅಲ್ಲಿ ಬಂದು ನೋಡ್ಬೋದು. ಫುಲ್ ರೋಡ್ ಬ್ಲಾಕ್. ಇನ್ನೊಂದು ಸೈಡ್ ಅಲ್ಲಿ ಕಾರ್ನ ನಿಲ್ಸಿದ್ದಾರೆ. ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ ಪೊಲೀಸ್ನವರು. ಈ ಕಡೆ ಫುಲ್ ರೋಡ್ ಬ್ಲಾಕ್ ಆಗಿದೆ. ಅದರ ಬಗ್ಗೆ ಮಾತಾಡುವ ಪ್ರಶ್ನೆನೇ ಇಲ್ಲ ಇವರಿಗೆ. ಮೇನ್ ಈ ಮತ್ತೆ ಬಸ್ಸಿಗೆ ಅಷ್ಟು ದೊಡ್ಡ ಒಂದು ಹಾರ್ನ್ ಬೇಕಾ ಅಂತ ಕೇಳುದು ಅಂತ ಅನಿವಾರ್ಯತೆ ಇದೆ ಆ ಬಸ್ಸಿಗೆ. ಇನ್ನು ಆ ಬಸ್ ಮಾತ್ರ ಅಲ್ಲ, ರಿಕ್ಷಾಗೆ ಸಹ. ರಿಕ್ಷಾದಲ್ಲಿ ಬಸ್ಸಿಗೆ ಹಾಕುವ ಹಾರ್ನ್ ಅನ್ನು ರಿಕ್ಷಾಗೆ ಹಾಕಿದ್ದಾರೆ, ಮತ್ತೆ ಟ್ರೈನಿಗೆ ಹಾಕುವ ಹಾರ್ನ್ ಅನ್ನು ಬಸ್ಸಿಗೆ ಹಾಕಿದ್ದಾರೆ. ಈಗ ಮಂಗಳೂರಿನ ಪರಿಸ್ಥಿತಿ ಅದು. ಒಂದು ಟೈಮ್ ಅಲ್ಲಿ ಆ ಬಸ್ಸಿನ ಓನರ್ ಯಾರಾದ್ರೂ ಬಂದು ಆ ಬಸ್ಸಿನ ಎದುರಲ್ಲಿ ನಿಂತು ಒಮ್ಮೆ ಆ ಹಾರ್ನ್ ಹಾಕಿ ನೋಡ್ಲಿ, ಹಾಗೆ ಜನರಿಗೆ ಏನು ಸಮಸ್ಯೆ ಇದೆ ಅಂತ ಅವರಿಗೆ ಗೊತ್ತಾಗುತ್ತೆ. ಮಹಿಳೆಯರು 2 ವೀಲರ್ ಅಲ್ಲಿ ಹೋದಾಗ ಎದುರಲ್ಲಿ ಆ ಒಂದು ಹಾರ್ನ್ ಕೇಳಿದ್ರೆ ಬೆಚ್ಚಿ ಬೀಳ್ತಾರೆ. ಆ ರೀತಿ ಇರುವಂತ ಹಾರ್ನ್ ಅದು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ಏನು ವಾಸ್ತವ ಸತ್ಯವನ್ನ ವಿವರಿಸಿದ್ದೀರಾ. ಬಸ್ ಸ್ಟ್ಯಾಂಡ್ ಇದೆಯಾ? ಬಸ್ ಸ್ಟ್ಯಾಂಡ್ ಇಲ್ಲ, ಆದ್ರೆ ರೋಡ್ ನಿಲ್ಲಿಸ್ತಾರೆ ಅನ್ನುವಂಥದ್ದು ಎಲ್ಲಿ ನಿಲ್ಲಿಸ್ಬೇಕು ಹೇಳಿ. ಇವತ್ತು ಇವರು ಈಗ ಯಾವ್ದು ಇವರು ಹೇಳ್ತಾ ಇದ್ದಾರೆ,
ಇವತ್ತು ಕಾರ್ ಪಾರ್ಕಿಂಗ್ ಎಲ್ಲಿ ಆಗ್ತಾ ಉಂಟು? ಕಾರ್ ಪಾರ್ಕಿಂಗ್ ಮಾಡ್ಬೋದು ಮಾರ್ಗದಲ್ಲಿ. ಇವತ್ತು ಬಿಲ್ಡಿಂಗ್ ಲೈಸೆನ್ಸ್ ಕೊಡುವಾಗ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡದೆ ಮಾರ್ಗದಲ್ಲಿ ಇಡೀ ಮಾರ್ಗ ಇರೋದು ಬಸ್ ಹೋಗ್ಲಿಕ್ಕೆ ಅಥವಾ ವೆಹಿಕಲ್ ಹೋಗ್ಲಿಕ್ಕೆ, ಪಾರ್ಕಿಂಗ್ ಮಾಡ್ಲಿಕ್ಕಲ್ಲ. ಇವತ್ತು ನೀವು ಬಸ್ ಸ್ಟ್ಯಾಂಡ್ ಅನ್ನು ವ್ಯವಸ್ಥೆ ಮಾಡದೆ ಬಸ್ ಎಲ್ಲಿ ನಿಲ್ಲಿಸ್ಬೇಕಾಗಾದ್ರೆ? ಜನರನ್ನು ಆನ್ಲೈನ್ ಅಲ್ಲಿ ನಾವು ಬುಕ್ ಮಾಡ್ಲಿಕ್ಕೆ ಆಗ್ತದಾ? ನಾವು ಮಾಡ್ಲೇಬೇಕು. ಇವತ್ತು ಕಂಕನಾಡಿ ಮಾರ್ಕೆಟ್ ಒಳಗೆ ನಿಲ್ಲಲ್ಲ, ಬಸ್ ಸ್ಟ್ಯಾಂಡ್ ಪಕ್ಕ ನಿಲ್ಲಲ್ಲ, ಇವರು ಏನ್ ರೋಡ್ ನಲ್ಲೇ ನಿಲ್ಲುತ್ತೆ ಅನ್ನುವಂತಹ ವಿಚಾರವನ್ನ ಹೇಳುವಂತದ್ದು. ಜನರನ್ನ ಪಿಕಪ್ ಮಾಡುವಂತಹ ಸಂದರ್ಭಗಳಲ್ಲಿ ರೋಡ್ ನಲ್ಲಿಂದಲೇ ಪಿಕಪ್ ಮಾಡ್ತಾರೆ, ಬದಿಗೆ ಹೋಗಿ ಸೈಡಿಗೆ ಹೋಗಿ ಪಿಕಪ್ ಮಾಡಲ್ಲ. ಇವರಿಗೆ ಯಾವ್ದು ಹೇಳ್ತಾ ಇದ್ದಾರೆ, ಕಂಕನಾಡಿಯ ವಿಷಯದಲ್ಲಿ ಮಾತಾಡ್ತಾ ಇದ್ದಾರೆ. ಕಂಕನಾಡಿಯಲ್ಲಿ ಮಾರ್ಕೆಟ್ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇತ್ತು, ಬಸ್ಗಳಲ್ಲಿ ಒಳಗೆ ನಿಲ್ತಾ ಇತ್ತು. ಈಗ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು. ಸರಿ, ಒಂದು ಕಾರ್ಪೊರೇಷನ್ ಪರ್ಯಾಯವಾಗಿ ವ್ಯವಸ್ಥೆ ಮಾಡಿ ಕೊಡ್ಬೇಕಿತ್ತು, ವ್ಯವಸ್ಥೆ ಮಾಡಿ ಕೊಡ್ಲಿಲ್ಲ. 100 ಬಸ್ ಇರುವಾಗ ಅಲ್ಲಿ ನಿಲ್ಲಿಸಲೇಬೇಕಲ್ವಾ? ಸರಿ, ಒಪ್ಕೊಳ್ಬೇಕಾಗುತ್ತೆ, ಆ ವಿಚಾರ ಒಪ್ಕೊಳ್ಬೇಕಾಗುತ್ತೆ. ಇನ್ನೊಂದ್ ಕಡೆ ಹಾರ್ನ್ ಬಗ್ಗೆ ಹೇಳಿದ್ರು, ಹಾರ್ನ್ ಬಗ್ಗೆ ನೀವು ನಮ್ಮ ಸಿಟಿ ಬಸ್ ಅಲ್ಲಿ ನಾವು ನಿರಂತರವಾಗಿ ಅದನ್ನ ಹೇಳಿ, ಈಗ ಒಂದು ನನ್ನ ಲೆಕ್ಕದಲ್ಲಿ ಒಂದು 70, ಮೊನ್ನೆ ಕೂಡ ನಾವು ಒಂದು ಕಾರ್ಯಕ್ರಮ ಮಾಡಿದ್ವಿ. ಕಾರ್ಯಕ್ರಮ ಯಾವ ರೀತಿ ಮಾಡಿದ್ವಿ ಅಂತ ಹೇಳಿದ್ರೆ, ಹಾರ್ನ್ ಅನ್ನು ತೆಗೆದು ನಾವು ರೋಶ್ನಿ ನಿಲಯದ ವಿದ್ಯಾರ್ಥಿಗಳನ್ನು ಇನ್ವಾಲ್ವ್ ಮಾಡಿಕೊಂಡು ಯಾರು ಆ ಹಾರ್ನ್ ಹಾಕಿದ್ದಾರೆ, ನಾವು ಮತ್ತು ಪೊಲೀಸ್ನವರು ಸೇರಿ ಆ ಡ್ರೈವರ್ ಅನ್ನು ಕೆಳಗೆ ಕರೆದು ಏನು ನಾವು ಏನು ಇದೆ ಹೇಳ್ತೇವೆ ನೋಡಿ, ಅದನ್ನು ಅವರ ಕಿವಿಗೆ ಬಾರಿಸಿದೇವೆ ನಾವು. ಅಂತ ಒಂದು ಕಾರ್ಯಕ್ರಮ ಕೂಡ ನಾವು ಮೊನ್ನೆ ಮಾಡಿಸಿ. ಯಾಕಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗ್ಬೇಕು ಅದು ಅದರಿಂದ ಆಗುವಂತ ಪರಿಣಾಮ ಏನಂತೇಳಿ. ಸೊ ಆ ಒಂದು ಇದು ಕೂಡ ಮಾಡಿ. ಮತ್ತು ನಮ್ಮ ಸಿಟಿ ಬಸ್ ವಿಶೇಷನಾಗಿ ಹೇಳ್ತಿದ್ರೆ, ಸಿಟಿ ಬಸ್ ಅಲ್ಲಿ ಹಾರ್ನ್ಗಳ ವ್ಯಾಕ್ಯೂಮ್ ಹಾರ್ನ್ಗಳು ತುಂಬಾ ಕಮ್ಮಿ ಆಗಿದೆ. ಸರ್ವಿಸ್ ಬಸ್ ಅಲ್ಲಿ ಇವತ್ತು ಏನಾಗ್ತದೆ ಅಂತ ಹೇಳಿದ್ರೆ, ಅವ್ರು 2 ಹಾರ್ನ್ಗಳು ಆಗ್ತಾ ಇದ್ದಾರೆ, ಆದ್ರೆ ಸಿಟಿಯಲ್ಲಿ ಅವ್ರು ಆಗ್ತಾ ಇಲ್ಲ. ಲಾಂಗ್ ಹೋಗುವಾಗ ಆ ಹೈವೇ ಇದರಲ್ಲಿ ಕೂಡ ಸ್ವಲ್ಪ ಹಳ್ಳಿ ಇದರಲ್ಲಿ ಪ್ರದೇಶದಲ್ಲಿ ಬೇಕು ಅಂತ ಹೇಳುವ ಒಂದು ದೃಷ್ಟಿಯಲ್ಲಿ ಆಗ್ತಾ ಇದೆ, ಸಿಟಿಯಲ್ಲಿ ತುಂಬಾ ಕಮ್ಮಿ ಆಗಿದೆ. ಓಕೆ, ರೈಟ್. ಇದು ಹಾರ್ನ್ ಬಗ್ಗೆ ಇನ್ನೊಂದು ಕರೆ ಇದೆ ಸರ್, ಅನೇಕ ಕರೆಗಳು ಬರ್ತದೆ, ಜನರ ವಿಚಾರಗಳ ಬಗ್ಗೆ ಮಾತಾಡೋಣ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಸಾಯಿನಾಥ್ ಬೋಳೂರಿನಿಂದ. ನಿತಿನ್ ಅವರೇ ನಮಸ್ತೆ. ನಮಸ್ತೆ ಸರ್, ನಮಸ್ತೆ, ಮಾತಾಡಿ ಸರ್. ನಂಗೆ ಒಂದು ದಿಲ್ರಾಜ್ ಅವ್ರ ಹತ್ರ ಮಾತಾಡ್ಲಿಕ್ಕಿತ್ತು ಸರ್. ನಾನು ಮೋಟರ್ ಲೈನ್ ಅಲ್ಲಿ ಒಂದು ಸಾಧಾರಣ 40 years ಆಯ್ತು, ಆದ್ರೆ ಸಿಟಿ ಬಸ್ ಅಲ್ಲಿ ಸರಿಯಾಗಿ ಕಂಡಕ್ಟರ್ ಗೆ ಲೈಸೆನ್ಸ್ ಉಂಟಾ ಅಂತ ನಾನು ನಿಮ್ಮ ಹತ್ರ ಒಂದು ಕೇಳು. ಕಂಡಕ್ಟರ್ ಗೆ ಲೈಸೆನ್ಸ್ ಉಂಟಾ ಅಂತ ಹೇಳಿ ನೋಡಿ, ನಾನೀಗ ಸಾಧಾರಣ ಮಟ್ಟಿಗೆ ಒಂದು 100% ಅಲ್ಲಿ 100ರಲ್ಲಿ ಒಂದು 20 ಜನರ ಹತ್ರ ಲೈಸೆನ್ಸ್ ಇರ್ಬೋದು, 80 ಜನರ ಹತ್ರ ಲೈಸೆನ್ಸ್ ಇಲ್ಲ. ಅವರು ಯಾವ ಅರ್ಹತೆ ಮಾಡುವ ಸಾಧ್ಯತೆ ಉಂಟಂತ ನೀವೇ ಒಂದು ಆಲೋಚನೆ ಮಾಡ್ಬೇಕು. ಮತ್ತೊಂದು ಕರೆ ಮಾಡಿದ್ರು, ಸಿಟಿ ಬಸ್ನವರು ಅಲ್ಲಿ ನಿಲ್ಲಿಸ್ತಾರಂತ. ಅದು ಪಬ್ಲಿಕ್ ಪ್ಯಾಸೆಂಜರ್ ಮೋಟಾರ್ ವೆಹಿಕಲ್. ಯಾಕೆಂತ ಹೇಳಿದ್ರೆ ಅದು ಪಬ್ಲಿಕ್ ಅನ್ನು ಕೊಂಡೋಗುದು, ಆದ್ರೆ ಹಿಂದೆ ಹೋಗೋದು ನಾವು ಸ್ವಲ್ಪ ಜಾಗ್ರತೆ ಮಾಡ್ಬೇಕು. ಯಾಕೆಂತ ಹೇಳಿದ್ರೆ ಅದು ಪಬ್ಲಿಕ್. ಈಗ ನನ್ನ ಮನೆಯವರು ಕೈ ತೋರಿಸ್ತಾರೆ, ಪಾಪ ಅವ್ನು ನಿಲ್ಲಿಸ್ಲೇಬೇಕು, ಅದು ಬಿಡಿ, ಅದು ಬೇರೆ ವಿಷಯ. ಅದನ್ನು ನಾವು ಜಾಗ್ರತೆ ಮಾಡಿಕೊಂಡು ಹೋಗ್ಬೇಕು. ಆದ್ರೆ ಮತ್ತೆ ಒಂದು ಹೇಳ್ತೇನೆ ಸರ್, ನಿಮ್ಗೆ ಲೈಸೆನ್ಸ್ ಇದ್ದವರಿಗೆ ಒಂದು ಯಾರಾದ್ರೂ ಇದ್ದಾರ ಅಂತ ಕಂಡಕ್ಟರ್ ನಂಗೆ ಒಂದು ನೀವು ಇದ್ರಲ್ಲಿ ನಂಗೆ ಒಂದು ಹೇಳ್ಬೇಕು. ಯಾಕೆಂತ ಹೇಳಿದ್ರೆ ನಾನು ಮೋಟರ್ ನನ್ನ ಅನುಭವ, ನಾನಂದ್ರೆ ಬಸ್ಸಲ್ಲಿ ಸಿಟಿ ಬಸ್ಸಲ್ಲಿ ದುಡ್ದವನು. ನಾನು ಸಾಧಾರಣ 15 ವರ್ಷ ನನ್ನ 16 ನಂಬರ್ ಬಸ್ಸಲ್ಲಿ ದುಡ್ದವನು. ನರಸಿಂಹ ಪ್ರಸಾದ್ ಮಾಲಕರದ್ರದ್ದು ರಾಘವಣ್ಣ. ಯಾಕೆಂತ ಹೇಳಿದ್ರೆ ನಂಗೆ ಗೊತ್ತು ನಮ್ಮ ವಿಷಯ ಅಂತ. ಅದ್ರಲ್ಲಿ ದುಡ್ದವನು ಇಡೀ ವರ್ಲ್ಡ್ ಅಲ್ಲಿ ಬೇಕಾದ್ರೆ ಎಲ್ಲಿ ಡ್ರೈವ್ ಮಾಡಿ ಬರ್ಬೋದು. ಆದ್ರೆ ಒಂದೆಂತ ಹೇಳ್ತೇನೆ, ನಮ್ಮ ಎಂತ ಒಂದು ಪಬ್ಲಿಕ್ ಪ್ಯಾಸೆಂಜರ್ ಮೋಟಾರ್ ವೆಹಿಕಲ್ ಅದೊಂದು ಸ್ವಲ್ಪ ಜಾಗ್ರತೆ ಮಾಡ್ಬೇಕು. ಈಗ ರಿಕ್ಷಾದವರು ಸಡನ್ ನಿಲ್ಲಿಸ್ತಾರೆ, ಹಾಗೆಂತ ಹೇಳ್ಬಾರ್ದು. ಅವನು ಅಲ್ಲಿ ನಿಲ್ಲಿಸ್ತಾನೆ ಇಲ್ಲಿ ನಿಲ್ಲಿಸ್ತಾನಂತ. ಯಾಕೆಂತ ಹೇಳಿದ್ರೆ ಬಸ್ಸಲ್ಲಿ ಬರುವವರು ಪಾಪದವರು, ಅವರು ಒಂದು 10 ರೂಪಾಯಿಯಲ್ಲಿ ಒಂದು ಹೋಗ್ತಾರೆ. ನಾವು ಒಂದು ಸ್ವಲ್ಪ ಜಾಗ್ರತೆ. ಸರ್, ಅವರು ಎಲ್ಲಿ ಈಗ ಬಸ್ ಈಗ ಚಾಲಕರದ್ದು ಸಮಸ್ಯೆ ಇದೆ ನೋಡಿ. ಇಲ್ಲಿ ಮಂಗಳೂರಲ್ಲಿ ಇಷ್ಟು ನಗರ ಪಾಲಿಕೆ ಕೋಟ್ಯಾಂತರ ಖರ್ಚು ಮಾಡಿ ಬಸ್ ನಿಲ್ದಾಣ ಕಟ್ಟಿದೆ. ಕೆಲವು ಕಡೆ ಬಸ್ ನಿಲ್ದಾಣ ಇಲ್ಲ. ದಿಲ್ರಾಜ್ ಅವರುಗಳು ಕೇಳ್ತಾ ಇದ್ದಾರೆ, ನಮ್ಗೆ ಬಸ್ ನಿಲ್ದಾಣ ಬಸ್ ನಿಲ್ದಾಣ ಇದ್ದಲ್ಲಿ ಸಹ ಇವರು ಚಾಲಕರು ನಿಲ್ಲಿಸುವುದಿಲ್ಲ. ಉದಾಹರಣೆಗೆ ಅಂಬೇಡ್ಕರ್ ಸರ್ಕಲ್, ಕರಾವಳಿ ಸರ್ಕಲ್, ಅಲ್ಲಿ ಬಸ್ ನಿಲ್ದಾಣ ಇದೆ, ಎಲ್ಲೋ ಹಿಂದ್ಗಡೆ ಜನರಿಗೋಸ್ಕರ. ಜನರು ಸಹ ಅಲ್ಲಿ ನಿಲ್ಲುವುದಿಲ್ಲ ಈ ಮಳೆ ಬಿಸಿಲಿಗೆ. ಸೊ ಚಾಲಕರು ಸಹ ಶಿಸ್ತು ನಿಯಮ ಪಾಲಿಸಬೇಕು. ಮತ್ತೆ ಇವರು ಹೇಳಿದಾಗೆ ಕಂಡಕ್ಟರ್ ಲೈಸೆನ್ಸ್, ಇಲ್ಲಿ ಡ್ರೈವರ್ ಕಂಡಕ್ಟರ್ಗಳ ಶಾರ್ಟೇಜ್ ಇದೆ. ಇದೇ ಕಂಡಕ್ಟರ್ಗಳ ಶಾರ್ಟೇಜಿಗೋಸ್ಕರ ಇವರು RTO ದಲ್ಲಿ ಮಾತಾಡಿ, ಯಾಕಂದ್ರೆ ನೀವು ನಿರುದ್ಯೋಗ ಯುವಕರಿಗೆ ಒಂದು ಉದ್ಯೋಗ ಕೊಡುವ ದೃಷ್ಟಿಯಿಂದ ಲೈಸೆನ್ಸ್ ಇಲ್ಲದಿದ್ರು ಆಗ್ಬಹುದು ಅಂತ ಹೇಳುವ ಒಂದು ಕಾರಣ. ಮತ್ತೆ ಡ್ರೈವರ್ಗಳ ಶಾರ್ಟೇಜ್ ಇದೆ. ಹಾಗೆ ಬಸ್ಸು ಮಾಲಕರು ಸಹ ಅವರ ಕಷ್ಟವನ್ನು ಸಹ ನಾವು ನೋಡ್ಬೇಕಾಗ್ತದೆ. ಲೈಸೆನ್ಸ್ ಇಲ್ಲ ಕಂಡಕ್ಟರ್ಗೆ ಅಂತ ಹೇಳುವುದು ಅದು ದೊಡ್ಡ ಅದೊಂದು ಮುಖ್ಯ ವಿಷಯವೇ ಅಲ್ಲ ಅಂತ ಅನಿಸ್ತದೆ. ರೈಟ್ ಸರ್. ಎಸ್, ಅದೇ ರೀತಿ ಸಮಾಜ್ ಅವರು ವಿದ್ಯಾರ್ಥಿಗಳ ದಿಸೆಯಿಂದ ಅನೇಕ ಸಮಸ್ಯೆಗಳಿವೆ ಅನ್ನುವಂಥದ್ದು ಗೊತ್ತಿರುವಂತಹ ವಿಚಾರ. ಏನ್ ಹೇಳ್ತಾರೆ ಸಮಾಜ್ ಅವರು? ನೋಡಿ, ಇದು ಟೋಟಲ್ ಆಗಿ ಸಮಸ್ಯೆ ಆಗಿರುವಂತಹದ್ದು ಬಸ್ ಚಾಲಕರು ನಿರ್ವಾಹಕರ ಸಮಸ್ಯೆ.
ಒಂದು ಕಂಪನಿಗೆ ಈಗ ಜನರನ್ನು ರಿಕ್ರೂಟ್ ಮಾಡುವಾಗ, ಯಾವ್ದಾದ್ರು ಒಂದು ದೊಡ್ಡ ಕಂಪನಿಗೆ ರಿಕ್ರೂಟ್ ಮಾಡುವಾಗ ಅವರ ಇಂಟರ್ವ್ಯೂ ಮಾಡುತ್ತಾರೆ. ನಂತರ ಅವರಿಗೆ ಫಸ್ಟ್ ಕೊಡುವಂತ ಅದು ಕೆಲಸ ಅಲ್ಲ, ಅವರಿಗೆ ಟ್ರೈನಿಂಗ್ ಆಗಿರುತ್ತೆ ಕೊಡುವಂತ. ಅವ್ರು ಯಾವ ರೀತಿ ಆ ಒಂದು ಕೆಲಸವನ್ನು ಮಾಡಬೇಕು, ಅಲ್ಲಿ ಯಾವ ರೀತಿ ಶಿಸ್ತನ್ನು ಪಾಲಿಸಬೇಕು ಅಂತ ಹೇಳಿ ಟ್ರೈನಿಂಗ್ ಕೊಡ್ತಾರೆ. ಇಲ್ಲದಿದ್ರೆ ಆ ಕಂಪನಿ ಉಳಿಯಲ್ಲ. ಇದೇ ಆಗಿರುವಂತಹದ್ದು ಇಲ್ಲಿ ಕೂಡ ಸಮಸ್ಯೆ. ಇಲ್ಲಿ ಇಷ್ಟು ಒಂದು ಒಕ್ಕೂಟ ಇದೆ, ಮಾಲಕರ ಚಾಲಕರ ಒಂದು ಒಕ್ಕೂಟ ಇದೆ, ಸಂಘ ಇದೆ, ತುಂಬಾ ಇದೆ. ಇಲ್ಲಿ ಎಷ್ಟು ರೀತಿ ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಒಂದು ರಿಕ್ರೂಟ್ ಆದಂತಹ ಖಾಸಗಿ ಬಸ್ಗಳ ನಿರ್ವಾಹಕರಿಗೆ, ಚಾಲಕರಿಗೆ ಅವರ ಶಿಸ್ತಿನ ಬಗ್ಗೆ, ಅವರ ವರ್ತನೆಯ ಬಗ್ಗೆ ಯಾವ ರೀತಿ ವರ್ತಿಸಬೇಕಂತ ಹೇಳುವಂತಹದ್ದು. ಇನ್ನು ಅವರ ಆ ಒಂದು ಓವರ್ಟೇಕ್, ಅದೇ ರೀತಿ ಇಂತಹ ತುಂಬಾ ತೊಂದರೆಗಳಿವೆ. ಇದರ ಬಗ್ಗೆ ಯಾವ ರೀತಿ ಅವರಿಗೆ ಏನು ಒಂದನೇದಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ, ಯಾವ ರೀತಿ ವರ್ತಿಸಬೇಕಂತ ಹೇಳಿದ್ರೆ ಒಂದನೇದಾಗಿ. ಇನ್ನೊಂದು ಹೇಳಿದ್ರು ಇವರು ಆಲು ಸರ್ ಅವರು ಹೇಳಿದ್ರು, ತುಂಬಾ ಮಾನಸಿಕವಾಗಿ ಕಿರುಕುಳ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ. ಸತ್ಯ ವಿಷಯ. ಅವರು ಡೈಲಿ ಬೆಳಿಗ್ಗೆಯಿಂದ ಸಂಜೆ ತನಕ ಬಸ್ಸಲ್ಲಿ ದುಡಿದು, ನಮಗೆ ಒಂದು ಬೈಕಲ್ಲಿ ಅಲ್ಲಿಂದ ಇಲ್ಲಿ ಈ ಮಂಗಳೂರು ಸಿಟಿಯಲ್ಲಿ ಹೋದಾಗ ನಮಗೆ ಸಾಕಾಗುತ್ತೆ. ಇವರು ಬಸ್ಸಲ್ಲಿ ದುಡಿತಾ ಇರ್ತಾರೆ, ಇವರಿಗೆ ಮಾನಸಿಕವಾಗಿ ತುಂಬಾ ತೊಂದರೆ ಆಗ್ತಾ ಇರ್ತದೆ. ಅವರಿಗೆ ಒಂದು ಕೌನ್ಸಿಲಿಂಗ್ ಸೆಂಟರ್ ಇವರು ಮಾಡಿದಾರ? ಇಂಥವರಿಗೆ ಒಂದು ಕೌನ್ಸಿಲಿಂಗ್ ಮಾಡ್ಲಿಕ್ಕಾಗಿ ಅವರು ತುಂಬಾ ಸಮಸ್ಯೆ ಇರುತ್ತೆ, ಅವರು ಮಾನಸಿಕವಾಗಿ ಕುಗ್ಗಿರ್ತಾರೆ. ಇವರಿಗೆ ಒಂದು ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಬೇಕಾಗಿ ಅವರಿಗೊಂದು ಕೌನ್ಸಿಲ್ ಆಗಿ ಏನಾದ್ರೂ ಒಂದು ದಿನದ ಕಾರ್ಯಕ್ರಮವ, ಒಂದು ರಿಫ್ರೆಶ್ಮೆಂಟ್ ಕಾರ್ಯಕ್ರಮ ಮಾಡಿದ್ದಾರಾ? ಇಂತಹ ತುಂಬಾ ಸಮಸ್ಯೆಗಳು ಒಂದು ಕಡೆ ಇದೆ ಖಾಸಗಿಯಲ್ಲಿ. ನಾವು ನೋಡೋದಾದ್ರೆ ಇದು ಖಾಲಿ ಒಂದು ಖಾಸಗಿ ಸಮಸ್ಯೆ ಮಾತ್ರ ಅಲ್ಲ, ಇದು ವೈಫಲ್ಯ, ಇಲ್ಲಿಯ ಅಧಿಕಾರದ ವೈಫಲ್ಯ ಕೂಡ, ಸರ್ಕಾರದ ವೈಫಲ್ಯ ಕೂಡ ನಾವು ಇಲ್ಲಿ ಹೇಳ್ಬಹುದು. ನೋಡಿ, ಇಲ್ಲಿ ಗ್ರಾಮೀಣ ಸಾರಿಗೆ ಅಂತ ಇದೆ ಸರ್ಕಾರಿಯಲ್ಲಿ, ಯಾಕೆ ನಗರ ಸಾರಿಗೆಯನ್ನು ಇಲ್ಲಿ ಇವರು ಮಾಡುದಿಲ್ಲ? ಇಷ್ಟು ದೊಡ್ಡ ಒಂದು ಸಿಟಿಯಲ್ಲಿ ನಗರ ಸಾರಿಗೆಯನ್ನು ಯಾಕೆ ಇನ್ನೂ ಕೂಡ ಇಲ್ಲಿ ಪ್ರಸ್ತಾಪನೆ ಮಾಡಲಿಲ್ಲ? ಒಂದು ಸಿಟಿಗೆ ಒಂದು 50 ಬಸ್ ಎಕ್ಸ್ಟ್ರಾ ಹಾಕ್ಲಿಕ್ಕೆ ಇನ್ನೂ ಕೂಡ ಇವರಿಗೆ ಸಾಧ್ಯ ಆಗ್ತಾ ಇಲ್ಲ ಇಲ್ಲಿ. ಇದು ಇಲ್ಲಿ ತೊಂದರೆ ಆಗಿರುವಂತಹದ್ದು. ಸರ್ಕಾರಿ ಬಸ್ಗಳು ಕೂಡ ಇಲ್ಲಿ ಕಡಿಮೆ ಇದೆ. ಅದಕ್ಕೆ ಪೂರಕವಾಗಿ ನಮ್ಮ ಮಿತ್ರರು ಹೇಳಿದ್ರು, ನಗರ ಸಾರಿಗೆ ಬಸ್ ಬರಬೇಕಿತ್ತು ಸರ್ಕಾರದಂತೇಳಿ. ಈಗ ಆಗ್ತಾ ಇರೋದು 350 ಸಿಟಿ ಬಸ್ಗಳಿದೆ, 2,000-2,500 ಸರ್ವಿಸ್ ಬಸ್ಗಳಿದೆ, ಟೈಮಿಂಗ್ ಇಲ್ಲದೆ ಆದಂತ ಗಲಾಟೆ. ನೀವು ಮತ್ತು 50 ಬಸ್ಗಳನ್ನ ಹಾಕಿ ಯಾವ ಟೈಮಿಂಗ್ ಅಲ್ಲಿ ಓಡಿಸ್ತೀರಿ? ಟೈಮಿಂಗ್ ಇವತ್ತು ನಗರ ಸಾರಿಗೆ ವ್ಯವಸ್ಥೆಯಲ್ಲಿ ಅಥವಾ KSRTC ವ್ಯವಸ್ಥೆಯಲ್ಲಿ ಅಲ್ಲಿ ಯಾವುದೋ ಒಂದು ಕಂಪನಿಯಿಂದ ಬಂದು, ಲಂಡನ್ ನಿಂದ ಬಂದ ಅಥವಾ ಟ್ರೈನ್ ಆಗಿ ಬಂದಂತ ಸ್ಟಾಫ್ಗಳಲ್ಲಿ ಇಲ್ಲ, ಅಲ್ಲಿ ಕೂಡ ಅದೇ ಮನುಷ್ಯರು ಇರೋದು. ಸೊ ಇವತ್ತು ಎಲ್ಲ ಪರ್ಯಾಯ ವ್ಯವಸ್ಥೆ ಎಲ್ಲ ಇದಕ್ಕೆ ಒಂದು ಪರ್ಯಾಯವಾಗಿ KSRTC ಅಂತ ಹೇಳಲಿಕ್ಕೆ ನಾನು ಒಪ್ತಾ ಇಲ್ಲ. ನೀವು BMTC ಅಲ್ಲಿ ಹೋಗಿ ಏನಾಗ್ತಾ ಉಂಟ ಅಂತ ಹೇಳಿ ನೀವು ಬೆಂಗಳೂರಲ್ಲಿ ಕೇಳಿದ್ರೆ ಅಲ್ಲಿ ನಿಮ್ಗೆ ಹೇಳ್ತಾರೆ ಅಲ್ಲಿ ಯಾವ ವ್ಯವಸ್ಥೆ ಬೇಕಂತೇಳಿ, ಅಥವಾ ಮಂಡ್ಯದಲ್ಲಿ ಹೋಗಿ ನೀವು ಏನಾಗ್ತದೆ ಅಂತ ಕೇಳಿದ್ರೆ ಅಲ್ಲಿ ಏನಾಗ್ತದೆ. ಇದು ಒಂದು ವ್ಯಕ್ತಿ ಮಾಡುವಂತ ತಪ್ಪು. ಇದಕ್ಕೆ ನಗರ ಸಾರಿಗೆ KSRTC ಅವರು ಬಸ್ ಹಾಕಿದ ತಕ್ಷಣ ಎಲ್ಲಾ ವ್ಯವಸ್ಥೆ ಸರಿ ಆಗ್ತದೆ ಅಂತ ಹೇಳಿದ್ರೆ, ನೀವು ಒಂದು ದಯಮಾಡಿ ಉಪ್ಪಿನಂಗಡಿಗೆ ಹೋಗಿ ಅಲ್ಲಿ ಆಗ್ತಾ ಇರುವಂತ ಏನು ಜೀಪ್ ಅಲ್ಲಿ 25 ಜನ, ಮೊದಲು ಬಂಟ್ವಾಳದಲ್ಲಿ 25 ಜನ ಅಂಬಾಸಿಡರ್ ಕಾರಲ್ಲಿ ಏನು ಹೋಗ್ತಾ ಇದ್ರು, ಆ ವ್ಯವಸ್ಥೆಯನ್ನು ಒಮ್ಮೆ ನೋಡಿ ಮತ್ತೆ ಈ ಬಗ್ಗೆ ಕಮೆಂಟ್ ಮಾಡ್ಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ಸರಿ 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 ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ ಅವರಂತ. ನಮಸ್ತೆ ಸೌರೇಶ್ ಅವರೇ, ಮಾತಾಡಿ. ಏನಂತ ಹೇಳಿದ್ರೆ, ಈಗ ಅವ್ರು ಹೇಳಿದ್ದು KSRTC ಬಸ್ಗಿಂತ ನಮ್ದೇ ಸಾರಿಗೆ ಸಂಸ್ಥೆ ಒಳ್ಳೆ ಅಂತ ಹೇಳ್ತಾ ಇದ್ರೆ, ಈಗ ಖಾಸಗಿ ಕರ್ನಾಟಕದಲ್ಲಿ ನೋಡ್ಲಿಕ್ಕೆ ಅದೊಂದು ಪವರ್ಫುಲ್ ಅಂತ ಹೇಳ್ಬೋದು, ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘ ಒಕ್ಕೂಟ ಅಂತ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿ ಈಗ 2 ಕ್ಯಾಟಗರಿ ಉಂಟು. ಒಂದು ಸರ್ವಿಸ್ ಬಸ್ ಅಲ್ಲಿ ನಂಬರ್ ಬಸ್ ಉಂಟು, ಆದ್ರೆ ಮಂಗಳೂರಿನ ಹೆಚ್ಚು ಜನ ನಂಬರ್ ಬಸ್ ಅಲ್ಲಿ ಹೋಗ್ಲಿಕ್ಕೆ ಕೇಳ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಕಂಡಕ್ಟರ್ ಗಳ ವಿಷಯದಿಂದ. ಯಾಕಂದ್ರೆ ಕಂಡಕ್ಟರ್ ಗಳಿಗೆ ಒಂದು ಅತಿಥಿ ದೇವೋಭವ ಅಂತ ಹೇಳ್ತಾರೆ, ಪ್ಯಾಸೆಂಜರ್ ಜೊತೆ ಯಾವ ರೀತಿ ವರ್ತಿಸ್ಬೇಕಂತ ಗೊತ್ತಾಗ್ತಲ್ಲ. ಯಾಕಂತ ಹೇಳಿದ್ರೆ ದೂರದಿಂದ ಬರ್ತಿದ್ದಾರೆ ನಗರ ಪ್ರದೇಶಕ್ಕೆ, ಗೊತ್ತಿಲ್ಲ ಯಾವ ಏರಿಯಾ ಅಂತ, ತುಂಬಾ ಕೀಳು ಮಟ್ಟದಲ್ಲಿ ಅವರನ್ನು ನೋಡ್ಕೊಳ್ತಾ ಇದ್ದಾರೆ. ಸೊ ಇದರಿಂದ ಒಂದು ಮಂಗಳೂರಿಗೆ ಒಂದು ಕಪ್ಪು ಚುಕ್ಕೆ ಅಂತ ಆಗ್ತದೆ ಈ ಕಂಡಕ್ಟರ್ ಗಳ ದೃಷ್ಟಿಯಿಂದ. ಮಂಗಳೂರಿನವರು ಆತರ ಮಾಡಿದ್ರು, ಈ ತರ ಅವರೊಂದು ಮರ್ಯಾದೆನೆ ಕೊಡದೆ ಮಾತಾಡಿಸ್ತಾ ಇದ್ದಾರೆ. ಒಂದು ವಿಷಯ. ಇನ್ನಂತಂದ್ರೆ KSRTC ಸರ್ವಿಸ್ ಒಳ್ಳೆ ಕೊಡುದಿಲ್ಲ ಅಂತ. KSRTC ಮಂಗಳೂರಿಗೆ ನಗರ ಸಾರಿಗೆ ಬಂದದಕ್ಕೇನೆ ಸ್ವಲ್ಪ ಈಗ ಬಸ್ಸಿನವರು ಸ್ವಲ್ಪ ಕರೆಕ್ಟ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂತ. ಇನ್ನು ಕಂಡಕ್ಟರ್ ಗಳ ವಿಷಯಕ್ಕೆ ಬಂದ್ರೆ ಸ್ವಲ್ಪ ಒಳ್ಳೆ ಕಂಡಕ್ಟರ್ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲರನ್ನು ದೂರ್ತಾ ಇಲ್ಲ. ಯಾಕಂದ್ರೆ ಈಗ ಇತ್ತೀಚೆಗೆ ಒಂದು ಬಸ್ ನಲ್ಲಿ ಆಗಿತ್ತು, ಒಂದು ಮಹಿಳೆ ಮೇಲೆ ಕೈ ಹಾಕಿದ್ರು, ಆತ ಮೇಲೆ ಕಂಡಕ್ಟರ್ ಏನೇ ಪ್ರತಿರೋಧನೆ ತೋರಿಸ್ಲಾ ಇಲ್ಲ ಅಂತ. ಸೊ ಇದು ಘಟನೆ ಸಹ ಇನ್ನೊಂದು ಕಪ್ಪು ಚಿಕ್ಕಿದೆ. ಯಾಕಂದ್ರೆ ಇಂಥದ್ದು ಘಟನೆ ನಾನು ನಮ್ಮ ಕಣ್ಣಾರೆ ನೋಡಿದ್ದೇನೆ. ಒಂದು ಕನ್ನಡದ ಹೆಂಗಸರ ಮೇಲೆ, ನೀವು ಗೌಡ್ರು ಅಲ್ಲಿಂದ ಬಂದವರು ಇಲ್ಲಿಂದ ಬಂದವರು ಬಸ್ ಸೀಟಲ್ಲಿ ಕುತ್ಕೊಳ್ಬಾರ್ದು, ಕೆಳಗಡೆ ಕುತ್ಕೊಳ್ಬೇಕಂತ ಒಬ್ಬ ಬೈತಾ ಇದ್ದಾಗ ಕಂಡಕ್ಟರ್ ಆಗಿರ್ಲಿ ಬಸ್ ಅಲ್ಲಿದ್ದವ್ರು ಯಾರು ಮಾತಾಡ್ಲಿಲ್ಲ. ಆ ಹೆಂಗಸು ಸುಮ್ಮನೆ ಕುತ್ಕೊಂಡಿತ್ತು. ಸೊ ಈ ರೀತಿ ಸುಮ್ಮನೆ ಗಲಾಟೆಗೆ ಹೋಗ್ತಾ ಇರ್ತಾರೆ. ಕಂಡಕ್ಟರ್ನವ್ರು ಯಾವುದೇ ಮಾತಾಡ್ತಾ ಇಲ್ಲ.
ಸೊ ಸ್ಟಾಪ್ ಆಗಿನಾಗಿರ್ಲಿ ವಯಸ್ಕರಿಗಾಗ್ಲಿ ಕರೆಕ್ಟ್ ಸ್ಟಾಪ್ಸ್ ಕೊಡುದಿಲ್ಲ. ಹಿರಿಯರಿಗೆ ಸಪರೇಟ್ ಸೀಟ್ ಅಂತ ಕೊಟ್ಟಿದ್ದಾರೆ, ಅಂಗವಿಕಲರಿಗೆ ಸಪರೇಟ್ ಸೀಟ್ ಅಂತ ಕೊಡ್ತಿದ್ದಾರೆ. ಅದೆಲ್ಲ ಅಂಗವಿಕಲರಾಗಿರ್ಬೋದು, ಹಿರಿಯ ನಾಗರಿಕರಾಗ್ಲಿ ಕುತ್ಕೊಳ್ಳಿಕ್ಕೆ ಆಗ್ತದೆ, ಖಂಡಿತ ಸಾಧ್ಯ ಇಲ್ಲ. ಚಾಲಕ ಹಿಂದಿನ 4 ಸೀಟ್ ಮಹಿಳೆಯರಿಗೆ ಮೀಸಲು ಅಂತ ಹೇಳ್ತಾರೆ, ಅದು ಮಾತ್ರ ಒಂದು ಕರೆಕ್ಟ್ ಸಿಗ್ತಾ ಉಂಟು. ಅಂಗವಿಕಲರ ಸೀಟ್ ಸಿಗ್ತಾ ಇಲ್ಲ, ಹಿರಿಯ ನಾಗರಿಕರ ಸೀಟ್ ಸಿಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಕಂಡಕ್ಟರ್ ಮಾತಾಡ್ತಿಲ್ಲ, ಯಾರು ಕುತ್ಕೊಂಡಿದ್ದು ಅವ್ರ ಎದ್ದರಿಸಿ ಹಿರಿಯರಿಗೆ ಸೀಟ್ ಮಾಡಿಕೊಡು, ಅದು ಮಾತಾಡ್ತಾನೆ ಇಲ್ಲ. ಸೊ ಇವರು ಕಂಡಕ್ಟರ್ ಮಾತಾಡದೆ ಬೇಡದ ಪದಗಳು, ಪ್ಯಾಸೆಂಜರ್ ಒಟ್ಟಿಗೆ ಯಾವ ತರ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಇನ್ನು ಹಾಗೇನೆ ಚಲೋ ಕಾರ್ಡ್ ಎಲ್ಲ ಬಸ್ಸಲ್ಲಿ ಮಂಗಳೂರು ಬಸ್ಸಲ್ಲಿ ಆಗ್ತದೆ ಅಂತ ಹೇಳ್ತಾರೆ. ಅವರು ಕೇಳಿದ್ರೆ ಇದ್ರಲ್ಲಿ ಚಾರ್ಜ್ ಇಲ್ಲ, ಈ ಬಸ್ಸಲ್ಲಿ ಆಗುದಿಲ್ಲ, ಈ ಟ್ರಿಪ್ಪಿಗೆ ಇಲ್ಲ, ಅದು ಆ ಟ್ರಿಪ್ಪಿಗೆ ಮಾತ್ರ, ಈ ಟ್ರಿಪ್ಪಿಗೆ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಚಲೋ ಕಾರ್ಡ್ ಸಹ ಯೂಸ್ ಮಾಡ್ತಾನೆ ಇಲ್ಲ. ಮತ್ತೆ ಇದು ಡಿಜಿಟಲ್ ಇಂಡಿಯಾ ಯಾವ ರೀತಿ ಆಗ್ತದೆ? ಸರಿ ಮಾಡ್ಬೇಕು. ಓಕೆ, ವ್ಯಾಲಿಡ್ ಆಗಿರುವಂತ ಒಂದು ಪ್ರಶ್ನೆಯನ್ನ ತಾವು ಕೇಳಿದ್ದೀರಾ, ಗೊಂದಲವನ್ನ ಕೂಡ ತಾವು ಕೇಳಿದ್ದೀರಾ. ಅಂದ್ರೆ ಇವತ್ತಿನ ಚರ್ಚೆ ಕೇವಲ ಈ ಶಿಸ್ತು ಅಥವಾ ಈ ಒಂದು ಸೌಜನ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಿರುವಂತದ್ದು ಮಾತ್ರ ಅಲ್ಲ, ಜೊತೆಗೆ ಚಲೋ ಕಾರ್ಡ್ ಅನ್ನುವಂಥದ್ದು ಏನಿದೆ, ಈ ಚಲೋ ಕಾರ್ಡ್ ಬಗ್ಗೆ ಕೂಡ ಅನೇಕ ಆರೋಪಗಳು ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ಕೂಡ ಅನೇಕ ಜನರ ಗೊಂದಲ ಇದೆ. ಚಲೋ ಕಾರ್ಡ್ಗಳು ಸರಿಯಾಗಿ ಬಳಕೆ ಆಗ್ತಾ ಇಲ್ಲ. ಒಂದು ಸ್ಮಾರ್ಟ್ ಟಚ್ ಕೊಡ್ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಒಂದು ಒಳ್ಳೆಯ ಯೋಚನೆಯಿಂದ ಆಲೋಚನೆಯಿಂದ ಪ್ರಾರಂಭ ಮಾಡಿದ್ದಾರೆ. ಆದ್ರೆ ಇದು ಎಫೆಕ್ಟಿವ್ ಆಗಿ ಬಳಕೆ ಆಗ್ತಾ ಇಲ್ಲ ಅನ್ನೋದು ಅಷ್ಟೇ ಸತ್ಯವಾಗಿರುವಂತಹ ವಿಚಾರ. ತಾವು ಹೇಳಿದಾಗೆ ಚಲೋ ಕಾರ್ಡ್ ಅನ್ನ ತೋರಿಸಿದ್ರೆ ಇದರಲ್ಲಿ ಹಣ ಇಲ್ಲ, ದುಡ್ಡು ಇಲ್ಲ ಅಂತ ಹೇಳಿ ನೀವು ಕ್ಯಾಶೇ ಕೊಡ್ಬೇಕು ಅನ್ನುವಂತಹ ವಿಚಾರಗಳು, ಈ ರೀತಿಯ ವಿಚಾರಗಳು ನಡೀತಾ ಇದೆ, ಕಂಡಕ್ಟರ್ಗಳು ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಇದೆ. ತಾವು ನೇರವಾಗಿ ಹೇಳಿದ್ದೀರಾ, ಮಾತಾಡೋಣ ಇದ್ರ ಬಗ್ಗೆ. ಕ್ಯಾಶ್ ಇಲ್ಲ ಅಂತ ಅವ್ರೇನಂತ ಅವರ ಏನ್ ಯೂಸ್ ಮಾಡ್ತಾ ಇದ್ದಾರೆ ಟಿಕೆಟ್ ಸಿಂಪಿಟರ್ ಮಿಷನ್ಸ್, ಸೊ ಅದರಲ್ಲಿ ಚಾರ್ಜ್ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಈ ಟ್ರಿಪ್ಗೆ ಅದು ಆಗುದಿಲ್ಲ, ಅದು ಇನ್ನೊಂದು ಟ್ರಿಪ್ಗೆ ನಾವು ಇದು ಎಕ್ಸ್ಟ್ರಾ ಟ್ರಿಪ್ ಹಾಕಿದ್ದೇವೆ ಅಂತ ಹೇಳ್ತಿದ್ರೆ. ಈಗ ಮುಂಚೆ ಯಾವ ಟ್ರಿಪ್ ಗಳಿತ್ತು ಅದೇ ಟ್ರಿಪ್, ಇವರು ಅದನ್ನ ಟ್ರಿಪ್ ಅನ್ನು ಕಮ್ಮಿ ಮಾಡಿದ್ದಾರೆ. ಮುಂಚೆ ಮಂಗಳೂರಲ್ಲಿ 10 ಗಂಟೆ ತನಕ ಸಿಟಿ ಬಸ್ ಗಳಿತ್ತು, ಈಗ ಆ ಟ್ರಿಪ್ ಅನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಇವರಿಗೆ ಬೇಕಾದ ಈಗ ಟೈಮ್ ಶೆಡ್ಯೂಲ್ ಮಾಡ್ಕೊಂಡಿದ್ದಾರೆ. ಸೊ ಈಗ ಅದು ಎಕ್ಸ್ಟ್ರಾ ಬಸ್ ಆ ಟ್ರಿಪ್ಗೆ ಆಗಲ್ಲ, ಈ ಟ್ರಿಪ್ಗೆ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಮುಂಚೆ ತರ ಟ್ರಿಪ್ ಮಾಡ್ಬೋದಲ್ಲ, ಈಗ 10 o'clock ತನಕ ಬಸ್ಸಸ್ ಇತ್ತು ಕೆಲವು ರೂಟ್ ಅಲ್ಲಿ, ಈಗ ಬಸ್ಸಸ್ ಗಳೇ ಇಲ್ಲ, ಕೇಳಿದೆ ಪ್ಯಾಸೆಂಜರ್ ಇಲ್ಲ ಅಂತ ಹೇಳ್ತಾರೆ. ಇವರಿಗೆ ಬಂದ ಟೈಮ್ ಶೀಟ್ ಅನ್ನು ಈಗ ಸಪರೇಟ್ ಮಾಡ್ಕೊಂಡಿದ್ದಾರೆ. ಇವರು ಹೇಗೆ ಟೈಮ್ ಶೀಟ್ ಅನ್ನು ಮಾಡ್ಕೊಂಡ್ರು, ಮುಂಚಿನ ಟೈಮಿಗೆ ಬಸ್ ಹೋಗ್ತಾ ಇರ್ಬೇಕಲ್ವಾ, ಇವರ ಟ್ರಿಪ್ ಅನ್ನು ಯಾವ ಕ್ಯಾನ್ಸಲ್ ಮಾಡಿದ್ರು, ಹೇಗೆ ಇವರಿಗೆ ಲೈಸೆನ್ಸ್ ಸಿಕ್ಕಿತ್ತು, ಅದ್ರ ಬಗ್ಗೆ ಸ್ವಲ್ಪ ಅವರು ಹೇಳ್ಬೇಕು, ಬಸ್ ಮಾಲಕ ಸಂಘದ ಅಧ್ಯಕ್ಷರು ಹೇಳ್ಬೇಕು. ಓಕೆ ಸರ್, ಥ್ಯಾಂಕ್ ಯು. ಇದು ಸೌರೇಶ್ ಅವರ ಮಾತುಗಳು. ಇದೇ ರೀತಿ ಚಲೋ ಆಪ್ ಬಗ್ಗೆ, ಚಲೋ ಕಾರ್ಡ್ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಅಲ್ಲೂ ಕೂಡ ಒಂದು ಗೊಂದಲ ಇದೆ. ಇನ್ನೊಂದ್ ಕಡೆ ಕೊರೋನಾ ಅಂತ ಬಂದಾಗ ಸರ್ಕಾರ ಹಲವಾರು ನೀತಿ ನಿಬಂಧನೆಗಳನ್ನ, ಕಟ್ಟುನಿಟ್ಟಿನ ಕ್ರಮಗಳನ್ನ, ಮಾರ್ಗಸೂಚಿಗಳನ್ನ ಎಲ್ಲವೂ ಕೂಡ ಮಾಡಿದೆ. ಅದೇ ರೀತಿ ಆ ಮಾರ್ಗಸೂಚಿಗಳನ್ನ ನಾವೆಲ್ಲರೂ ಕೂಡ ಪಾಲನೆ ಮಾಡಬೇಕಾಗುತ್ತೆ. ಆದ್ರೆ ಸಿಟಿ ಬಸ್ ನಲ್ಲಿ, ನಮ್ಮ ಖಾಸಗಿ ಬಸ್ ನಲ್ಲಿ ಇವೆಲ್ಲವೂ ಕೂಡ ಗಾಳಿಗೆ ತೂರಲಾಗ್ತಾ ಇದೆ ಅನ್ನುವಂತಹ ವಿಚಾರ ಕೂಡ ನಮ್ಗೆ ಮೇಲ್ನೋಟಕ್ಕೆ ಕಾಣ ಸಿಗುವಂತದ್ದು. ಒಂದು ವಿಜುವಲ್ಸ್ ಬರ್ತಾ ಇದೆ, ಆ ವಿಜುವಲ್ಸ್ ಅನ್ನ ಪ್ಲೇ ಮಾಡ್ಲಿಕ್ಕೆ ಹೇಳ್ತಾ ಇದೆ ನನ್ನ ಟೆಕ್ನಿಕಲ್ ಟೀಮ್ ಜೊತೆ. ಆದ್ರೆ ಬಸ್ ಅಲ್ಲಿ ಅನೇಕ ಜನರು ನೂಕು ನುಗ್ಗಲ್ನ ರೀತಿಯಲ್ಲಿ ಹೋಗ್ತಾ ಇರುವಂತಹ ದೃಶ್ಯ, ಆ ಒಂದು ದೃಶ್ಯಾವಳಿಗಳನ್ನ ಹಾಕಿ ಎಸಿದು ಬಸ್ಸಿನಲ್ಲಿ ಕೋವಿಡ್ ಸಂದರ್ಭ ಅನ್ನುವಂತಹ ವಿಚಾರಗಳು ಬರುತ್ತೆ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನುವಂತಹ ಮಾತುಗಳನ್ನ ಹೇಳ್ತೇವೆ. ಆದ್ರೆ ತಾವು ನೋಡ್ತಾ ಇದ್ದೀರಾ ಯಾವ ರೀತಿ ಜನಜಂಗುಳಿ ಇದೆ ಅನ್ನುವಂಥದ್ದು. ಇನ್ನೊಂದ್ ಕಡೆ ಈ ವಿಜುವಲ್ಸ್ ನಾವು ಯಾಕೆ ಪ್ಲೇ ಮಾಡಿದ್ದೇವೆ ಅಂತ ಹೇಳಿದ್ರೆ, ಎಲ್ಲೊಬ್ರು ಕಮೆಂಟ್ ಮಾಡಿದ್ದಾರೆ, ಬಸ್ಸಿನ ಎದುರುಗಡೆ ಮತ್ತು ಹಿಂದುಗಡೆ ಡೋರ್ ನಲ್ಲಿ ಹುಡುಗರು ನೇತಾಡ್ತಾ ಇರ್ತಾರೆ, ಶಾಲೆಗೆ ಹೋಗುವಂತಹ ಹುಡುಗರು ನೇತಾಡ್ತಾ ಇರ್ತಾರೆ. ಎರಡು ಕಡೆಗಳಲ್ಲೂ ಕೂಡ ಅಲ್ಲಿ ಹುಡುಗಿಯರು ಕೂಡ ಇರ್ತಾರೆ, ಮಹಿಳೆಯರು ಕೂಡ ಇರ್ತಾರೆ. ಆದ್ರೆ ಈ ರೀತಿ ಹುಡುಗರು ನೇತಾಡ್ತಾ ಇದ್ರೂ ಕೂಡ ಯಾರೊಬ್ರು ಕೂಡ ಪೊಲೀಸರು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಲ್ಲ, ಯಾರೊಬ್ರು ಕೂಡ ಸಂಬಂಧಪಟ್ಟವರು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಲ್ಲ. ಯಾಕೆ ಹೀಗೆ ಅನ್ನುವಂಥದ್ದು ಒಬ್ರು ಸೋಷಿಯಲ್ ಮೀಡಿಯಾಗಳಲ್ಲಿ ಹೋಗ್ತಾ ಇರುವಂತಹ ಕಾರ್ಯಕ್ರಮ ನೋಡಿ ಕಮೆಂಟ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ಸಂದರ್ಭಕ್ಕೆ ಸರಿಯಾಗಿರುವಂತಹ ದೃಶ್ಯಾವಳಿ ಅನ್ನುವಂಥ ನಾನು ಅನ್ಕೊಳ್ತೀನಿ. ತಾವು ನೋಡ್ತಾ ಇದ್ದೀರಾ ಯಾವ ರೀತಿ ಜನಜಂಗುಳಿ ಇದೆ ಅನ್ನುವಂಥದ್ದು. ಇದು 1 ವರ್ಷ 2 ವರ್ಷಗಳ ಹಿಂದೆ ತೆಗೆದಿರುವಂತಹ ವಿಡಿಯೋ ಅಲ್ಲ, ಬದಲಾಗಿ ಈ ಸಂದರ್ಭಗಳಲ್ಲೇ ತೆಗೆದಿರುವಂತಹ ವಿಡಿಯೋ. ಕೊರೋನಾ ಅನ್ನುವಂಥದ್ದು ನಮ್ಮ ಕಣ್ಣ ಮುಂದೆ ಇದೆ. ಸರ್ಕಾರ ಹಲವಾರು ಕಟ್ಟುನಿಟ್ಟಿನ ಕ್ರಮಗಳನ್ನ ಜಾರಿ ಮಾಡಿದೆ. ಸೋಷಿಯಲ್ ಡಿಸ್ಟೆನ್ಸಿಂಗ್, ಸಾಮಾಜಿಕ ಅಂತರ ಅನ್ನುವಂಥದ್ದು ಸಿನಿಮಾ ಥಿಯೇಟರ್ಗಳಲ್ಲಿ, ಹೋಟೆಲ್ಗಳಲ್ಲಿ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಆದ್ರೆ ಈ ದೃಶ್ಯಾವಳಿಗಳನ್ನ ತಾವು ನೋಡ್ಕೊಂಡು ಬಂದ್ರೆ ಯಾವ ರೀತಿ ಇದೆ ಅನ್ನುವಂಥದ್ದು. ಸೊ ಇದ್ರ ಬಗ್ಗೆ ಕೂಡ ನಾನು ಕೇಳಬೇಕಾಗುತ್ತೆ. ಜನಸಾಮಾನ್ಯರ ಜೀವದ ಬಗ್ಗೆಯೂ ಕೂಡ ಬೆಲೆ ಇದೆ, ಇದರ ಬಗ್ಗೆ ಕೂಡ ನಾವು ಮಾತಾಡಬೇಕಾಗುತ್ತೆ. ಎಲ್ಲಾ ವಿಚಾರದ ಬಗ್ಗೆ ಮಾಧ್ಯಮಕ್ಕೆ ಪ್ರಶ್ನೆಯನ್ನ ಕೇಳ್ತಾರೆ, ಎಲ್ಲೂ ಹೋಗಿದ್ದೀರಾ ಪ್ರಶ್ನೆ ಮಾಡಲ್ಲ ಅನ್ನೋದು ಪ್ರಶ್ನೆ ಮಾಡ್ತೇವೆ. ನಮ್ಮ ಜೊತೆ ಈಗ ಜಾಯಿನ್ ಆಗಿದ್ದಾರೆ ಬಸ್ನ ಚಾಲಕರು ಸ್ಟೀವನ್ ಅವರು. ಏನು ಹೊರಭಾಗದಲ್ಲಿ ಅಥವಾ ರಸ್ತೆಯಲ್ಲಿ ಸಂಚಾರ ಮಾಡುವಾಗ ಯಾಕೆ ಈ ರೀತಿಯ ಘಟನೆಗಳು ಪದೇ ಮರುಕಳಿಸುತ್ತೆ ಅಂತ ಬಂದಾಗ ನಾವೆಷ್ಟೇ ಮಾತನಾಡಿದ್ರು ಕೂಡ ನಿಜವಾಗ್ಲೂ ಕೂಡ ಅವರಿಗೆ ಗೊತ್ತಿರುತ್ತೆ ಏನಾಗ್ತಾ ಇದೆ, ಏನ್ ಕಷ್ಟ, ಏನ್ ಸಂಕಷ್ಟ, ಯಾತಕ್ಕೋಸ್ಕರ ಇಂತಹ ಘಟನೆಗಳು ಮತ್ತೆ ಮರುಕಳಿಸ್ತಾ ಇದೆ ಅನ್ನುವಂಥದ್ದು. ಒನ್ಸ್ ಅಗೇನ್ ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್. ಸವಾದ್ ಕಲ್ಲರ್ಪೆ ಅಂಡ್ ಜಿ ಕೆ ಭಟ್, ಅದೇ ರೀತಿ ದಿಲ್ರಾಜ್ ಅವರು, ಸ್ಟೀವನ್ ಅವರಿಗೆ ಆತ್ಮೀಯವಾಗಿರುವಂತಹ ಸ್ವಾಗತ ಕಾರ್ಯಕ್ರಮಕ್ಕೆ. ಎಸ್ ಸ್ಟೀವನ್ ಅವರು, ತಾವೊಂದು ವಿಡಿಯೋ ನೋಡಿದೀರಾ, ನಿನ್ನೆ ನಡೆದಂತಹ ಘಟನೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ. ಯಾವ ರೀತಿ ಅಂತ ಹೇಳಿದ್ರೆ ಬಸ್ಸಿನ ನಿರ್ವಾಹಕರು ಅಲ್ಲಿ ಮಾಡ್ತಾ ಇರುವಂತಹ ಸಿಬ್ಬಂದಿಗಳ ಒಂದು ಗಲಾಟೆಯ ಬಗ್ಗೆ ಏನ್ ಹೇಳ್ತೀರಾ ಸ್ಟೀವನ್ ಅವರೇ? ಏನ್ ಕತೆ, ಏನ್ ಹೇಳ್ತೀರಾ ಪದೇ ಮರುಕಳಿಸ್ತಾ ಇರುವಂತಹ ಈ ಒಂದು ಘಟನೆಗಳ ಬಗ್ಗೆ? ಈ ಘಟನೆಯ ಬಗ್ಗೆ ನಾನು ಖಡಾಖಂಡಿತವಾಗಿ ಖಂಡಿಸ್ತೇನೆ. ಇದು ಹೊಸತೇನಲ್ಲ, ಇದು ಆಗ್ತಾನೆ ಇದೆ.
ಇದರ ಬಗ್ಗೆ ನಾವು ನಮ್ದೇ ಒಂದು ಯೂನಿಯನ್ ಅಂತ ಹೇಳಿ ಮಾಡಿ, ಕರಾವಳಿ ಶ್ರಮಿಕ ಸಂಘ ಅಂತ ಹೇಳಿ ಮಾಡಿ, ಯಾರು ಅದಕ್ಕೆ ಭರ್ತಿಯಾಗಿದ್ದಾರೆ ಅವರಿಗೆ ತಿಂಗಳಿಗೊಮ್ಮೆ ಸಭೆಯನ್ನು ಮಾಡಿ ಅವರಿಗೆ ನಾವು ಎಲ್ಲ ತಿಳಿಸ್ತಾ ಇದ್ದೀವಿ, ಈ ತರ ಮಾಡಬೇಡಿ, ಶಿಸ್ತು ಕಾಪಾಡಿ. ಆದ್ರೆ ಎಲ್ಲರೂ ಒಂದೇ ತರ ಇರುವುದಿಲ್ಲ. ಕೆಲವರು ಈ ತರ ಮಾಡುದ್ರಿಂದ ಎಲ್ಲ ವ್ಯವಸ್ಥೆಗೆ ಒಂದು ಕಪ್ಪು ಚುಕ್ಕೆ ಆಗ್ತಾ ಇದೆ. ಮತ್ತೆ ಇನ್ನೊಂದು ಹೇಳುವುದಾದ್ರೆ, ಇಷ್ಟೆಲ್ಲ ಹಲವಾರು ವರ್ಷಗಳಿಂದ ಸಮಸ್ಯೆ ಆಗ್ತಾ ಇದೆ. ಈ ಎಲ್ಲ ಸಮಸ್ಯೆಗಳಿಗೆ ಮೇನ್ ಕಾರಣ ಟೈಮಿಂಗ್ ವಿಚಾರ. ಟೈಮಿಂಗ್ ವಿಚಾರ. ಇವಾಗ ನಮ್ಗೆ ಉದಾಹರಣೆಗೆ ಇದು ಕೋಸ್ಟಲ್ ಲೈನ್ ಅಲ್ಲಿ ಆಗಿರುವಂತದ್ದು. ಉದಾಹರಣೆಗೆ ಇಲ್ಲಿ ನೀವು ನಂತರಲ್ಲಿ ನಿಂತು ನೋಡಬಹುದು, ಇಲ್ಲಾದ್ರೆ ಲಾಲ್ಬಾಗಲ್ಲಿ ನಿಂತು ನೋಡಬಹುದು. 1 ನಿಮಿಷಕ್ಕೆ ಇಲ್ಲ 2 ನಿಮಿಷಕ್ಕೆ ಒಂದು ಬಸ್ ಬರ್ತಾ ಇದೆ. 1980 1970 ಟೈಮಿಂಗ್ ಕೊಟ್ಟಿರೋದು. ಆಗಿನ ಟ್ರಾಫಿಕ್ ಹೇಗಿತ್ತು, ಈಗಿನ ಟ್ರಾಫಿಕ್ ಹೇಗಿದೆ. 1 ನಿಮಿಷ 2 ನಿಮಿಷ ಗ್ಯಾಪ್ ಅಲ್ಲಿ ಒಂದು ಮುಂದಿನ ಗಾಡಿಯವನು ಹೋಗುವಾಗ ಅವನಿಗೆ ಒಂದು ಸ್ವಲ್ಪ ಬ್ಲಾಕ್ ಆದ್ರೆ ಹಿಂದಿನ ಗಾಡಿಯವನಿಗೆ ನೋಡ್ಲಿಕ್ಕೆ ಸಿಗ್ತಾನೆ. ಆಗ ಅವನು ಹೆಚ್ಚಿಸ್ತಾನೆ, ಬೇಕಂತ ಲೇಟ್ ಮಾಡಿದ್ದಾನೆ, ಅಲ್ಲಿ ಆಟೋಮೆಟಿಕ್ ಆಗ್ಲಿ ಕ್ಲಾಶ್ ಆಗ್ತದೆ. ಈಗಲೂ ಅದೇ ಟೈಮಿಂಗ್ ಫಾಲೋ ಮಾಡಬೇಕು. ಅದೇ ಆಗ ಇರುವ ಟ್ರಾಫಿಕ್ ಇಂತ ಡಬಲ್ ಟ್ರಾಫಿಕ್ ಈಗ ಇದೆ. ಅದನ್ನು ಎಲ್ಲ ಮೇಂಟೈನ್ ಮಾಡಿ ಅವನು ಟೈಮಿಗೆ ಹೋಗ್ಬೇಕು. ಹೋಗಿಲ್ಲ ಅಂದ್ರೆ ಈ ರೀತಿಯ ಸಮಸ್ಯೆಗಳಾಗ್ತಾ ಇದೆ. ಇದರ ಬಗ್ಗೆ ಸಂಬಂಧಪಟ್ಟವರು ಒಂದು ಕ್ರಮ ಕೈಗೊಂಡರೆ ಒಳ್ಳೇದೆಂದು ನಮ್ಮದೊಂದು ಅಭಿಪ್ರಾಯ. ಎಸ್ ಸರ್, ಬ್ಯೂಟಿಫುಲ್. ಇಲ್ಲ, ಇದೊಂದು ಪ್ರಶ್ನೆ, ಟೈಮ್ ಕೀಪಿಂಗ್. ಎಸ್, ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ಯಾಕೆ ಈ ರೀತಿ ಸಿಟಿ ಬಸ್ ವ್ಯವಸ್ಥೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಾಟೆಗಳು ಅಥವಾ ಈ ರೀತಿ ಅವ್ಯವಸ್ಥೆ ಆಗ್ತಾ ಇದೆ ಅಂತ ಬಂದಾಗ, ಶಿಸ್ತು ಸೌಜನ್ಯ ಯಾಕೆ ಇಲ್ಲ ಅಂತ ಬಂದಾಗ, ಬಸ್ಸಿನವರ ಸಮಸ್ಯೆ ಬಸ್ಸಿನವರಿಗೆ ಗೊತ್ತಿದೆ ಕಣ್ರಿ, ತಮ್ಗೆ ಏನ್ ಗೊತ್ತಿದೆ ಅನ್ನೋ ಅನೇಕ ಜನರು ಹೇಳ್ತಾರೆ. ಏನ್ ಸಮಸ್ಯೆ ಅಂತ ಕೇಳಿದ್ರೆ, ಬಸ್ ಟೈಮ್ ಕೀಪಿಂಗ್ ಅನ್ನೋ ಸಮಸ್ಯೆ ಇದೆ. ಏನ್ ಈ ಟೈಮ್ ಕೀಪಿಂಗ್ ಜನಸಾಮಾನ್ಯರಿಗೆ ಸತ್ಯವಾಗ್ಲೂ ಗೊತ್ತಿಲ್ಲ. ಆದ್ರೆ ಇದರಿಂದ ಮಾತ್ರ ಸಂಕಷ್ಟಕ್ಕೆ ಒಳಗಾಗುವವರು ಮಾತ್ರ ಜನಸಾಮಾನ್ಯರು. ಇದು ಮಾತ್ರ ಸತ್ಯವಾಗಿರುವಂತಹ ವಿಚಾರ. ಕೇಳಬೇಕು ಟೈಮ್ ಕೀಪಿಂಗ್ ಬಗ್ಗೆ. ಏನ್ ಸರ್, ಏನ್ ಕತೆ, ಯಾಕೆ ಈ ಒಂದು ಟೈಮ್ ಕೀಪಿಂಗ್ ಅನ್ನುವಂಥದ್ದು ಇಷ್ಟು ದೊಡ್ಡ ಮಟ್ಟದಲ್ಲಿ ಜನರಲ್ಲಿ ನಾವು ಇಷ್ಟು ಸಮಸ್ಯೆಗೆ ತಂದೊಡ್ಡಿದೆ ಅನ್ನುವಂಥದ್ದು? ಅಲ್ಲ, ಟೈಮ್ ಕೀಪಿಂಗ್ ಬಗ್ಗೆ ಸಂಕಷ್ಟ ಅಂತ ತಾವ್ ಹೇಳಿದ್ರಿ, ಅದ್ ನಾನು ಒಪ್ಲಿಕ್ಕೆ ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಇಲ್ಲ. ಟೈಮ್ ಕೀಪಿಂಗ್ ಅನ್ನೋದು ಏನ್ ಕತೆ ಅರ್ಥ ಆಗಿದೆ. ಈಗ ಟೈಮಿಂಗ್ ವಿಷಯ ಬೇರೆ. ಈಗ ಟೈಮಿಂಗ್ ಇದ್ರಿಂದ ಇವತ್ತು ಸಿಟಿ ಬಸ್ ಅಲ್ಲಿ ಇಷ್ಟೊಂದು ವ್ಯವಸ್ಥಿತವಾಗಿ ನಡೀಲಿಕ್ಕೆ ಈ ಟೈಮಿಂಗ್ ವ್ಯವಸ್ಥೆ ಕಾರಣ. ಟೈಮ್ ವ್ಯವಸ್ಥೆ. ಈಗ ನಮ್ಮ ಮಿತ್ರರು ಹೇಳಿದಾಗೆ, ಸ್ಟೀವನ್ ಅವರು ಹೇಳಿದಾಗೆ, ಇವತ್ತು ಆದಂತ ತಪ್ಪುಗಳೇನಂತ ಹೇಳಿದ್ರೆ 75 ಇಂದ ಏನ್ ಪರ್ಮಿಟ್ ಇವರು ಕೊಟ್ಟಿದ್ದಾರೆ ಅದೇ ಟೈಮ್ ಅಲ್ಲಿ ಇವತ್ತು ನಾವು ಓಡಿಸ್ಬೇಕಾಗಿದೆ. ಅದು ಆ ಒಂದು ಆಗಿನ ಟ್ರಾಫಿಕ್ ಮತ್ತೆ ಈಗಿನ ಟ್ರಾಫಿಕ್ ಹೇಗಿದೆ ಅಂತ ಹೇಳಿ ತಮ್ಗೆ ಗೊತ್ತಿದೆ. ಅಲ್ಲಿ ಅದೇ ನಾನು ಹೇಳ್ತಾ ಇರೋದು, ಆ ಒಂದು ವ್ಯವಸ್ಥೆಯಲ್ಲಿ ನಾವು ಸ್ಟಡಿ ಆಗ್ಬೇಕಿದೆ. ಸಮರ್ಪಕವಾಗಿ ಒಂದು ರಿಪೋರ್ಟ್ ತಕೊಂಡು ಯಾವ ರೀತಿ ಯಾವ ರೂಟಿಗೆ ಎಷ್ಟು ಬಸ್ಗಳು ಬೇಕು. ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಕೆಲವು ಕಡೆ ಈಗ ನಮ್ಮ ವಿದ್ಯಾರ್ಥಿ ಮಿತ್ರರು ಹೇಳಿದಾಗೆ ಒಂದು KSRTC ಬಸ್ ಬೇಕಂತೇಳಿ ಕೆಲವರಿಗೆ ಪ್ರತಿಷ್ಠೆ ವಿಷಯ. ನಾನೊಂದು KSRTC ಬಸ್ ಇಲ್ಲಿ ಹಾಕಿದ್ದೇನೆ, ಯಾಕೆ ಹಾಕಿದ್ದೇನೆ ಅಂತ ಕೇಳಿದ್ರೆ ಅವರಿಗೆ ಗೊತ್ತಿಲ್ಲ. ಅವರು ಬಾರಿ ವ್ಯವಸ್ಥಿತವಾಗಿ ಕೂಡ ಓಡಿಸ್ತಾ ಇದ್ದಾರೆ. ನಮ್ಮ KSRTC ಇಲ್ಲಿ ಒಂದು 15-20 ಬಸ್ಗಳಿದೆ. ಬೆಳಿಗ್ಗೆ ಅಲ್ಲಿ ಕೂಡ ಅವರಿಂದ ಕೂಡ ನಮ್ಗೆ ಇವತ್ತು ಸಮಸ್ಯೆ ಆಗಿದೆ. ಯಾಕಂತ ಹೇಳಿದ್ರೆ, ಬೆಳಿಗ್ಗೆ 8 ಗಂಟೆಗೆ ಬಸ್ಗಳನ್ನು ತೆಗೆದು 10 ಗಂಟೆಗೆ ಹೋಗಿ ಆನ್ಸ್ನ ಏನು ಶಾಲೆ ಇದೆ ಅಲ್ಲಿ ಲೈನ್ ಅಲ್ಲಿ ನಿಲ್ಲಿಸ್ತಾರೆ. ಮಧ್ಯಾಹ್ನ 4 ಗಂಟೆಗೆ ನಾವು ಪೀಕ್ ಆರ್ ಇರುವಾಗ ಮತ್ತೆ ಓಡಿಸ್ಕೊಂಡು 6-6:30 ಗಂಟೆಗೆ ಕೊಂಡೋಗಿ ಡಿಪೋದಲ್ಲಿ ನಿಲ್ಲಿಸ್ತಾರೆ. ಇವತ್ತು ಈ ವ್ಯವಸ್ಥೆ ಯಾಕಂತ ಹೇಳಿದ್ರೆ, ಇಲ್ಲಿ ಟೈಮಿಂಗ್ ನ ವ್ಯವಸ್ಥೆ ಏನಾಗಿದೆ ಅಂತ ಹೇಳಿದ್ರೆ, ನಿರಂತರವಾಗಿ ನಾವು ಅದನ್ನು ಚೇಂಜ್ ಮಾಡ್ತಾ ಇರ್ಬೇಕಾಗ್ತದೆ. ಅದಕ್ಕೊಂದು ಸ್ಟಡಿ ಆಗ್ಬೇಕು. ಇವತ್ತು ಬಸ್ ಬೇಕಂತ ಹೇಳುದಲ್ಲ, ಬಸ್ ಯಾವ ರೀತಿ ಓಡಿಸ್ಬೇಕು. ಇವತ್ತು ಒಂದು ಏನ್ ರಸ್ತೆಯಲ್ಲಿ ಖಾಲಿ ಬಸ್ಗಳು ಮಾತ್ರ ಓಡುದಲ್ಲ, ಬೇರೆ ವೆಹಿಕಲ್ ಕೂಡ ಓಡ್ತಾ ಉಂಟು. ಸೊ ಅವ್ರಿಗೆ ಕೂಡ ತಾವು ಹೇಳಿದಾಗೆ ಸಂಕಷ್ಟಕ್ಕೆ ಅವ್ರು ಸಿಲುಕಬಾರ್ದು. ಸೊ ಆ ವ್ಯವಸ್ಥೆಯಲ್ಲಿ ನಾವು ಏನ್ ಮಾಡ್ಬೋದು ಇವತ್ತು. ಸರ್, ಈಗ ನನ್ನ ಪ್ರಶ್ನೆ, ಈ ಟೈಮ್ ಕೀಪಿಂಗ್ ಅಂತ ಹೇಳಿದ್ರೆ ಏನು, ಜನರಿಗೆ ಯಾಕೆ ಇದನ್ನ ಕಿರಿಕಿರಿ ಆಗುತ್ತೆ? ಇಲ್ಲ, ಕಿರಿಕಿರಿ ಆಗುದಿಲ್ಲ. ನಾನು ಹೇಳ್ತಾ ಇರೋದು ಜನರು ಹೇಳ್ತಾರೆ ಟೈಮ್ ಕೀಪಿಂಗ್ ಅನ್ನೋ ನಮ್ಗೆ ಗೊತ್ತಿಲ್ಲ, ಆದ್ರೆ ಬಸ್ಸಿನವರು ನಮ್ಗೆ ಲೇಟ್ ಆಗುತ್ತೆ ನಾವು ಹೋಗ್ಬೇಕು. ಬಸ್ ಸ್ಟ್ಯಾಂಡ್ ಅಲ್ಲಿ ಗಲಾಟೆ ಮಾಡ್ತಾರೆ, ಟೈಮ್ ಕೀಪರ್ಸ್ ಇರ್ತಾರೆ, ಅವರ ಅವಾಚ್ಯಗಳಿಂದ ಹೇಳ್ತಾರೆ, ಅವರೇನೋ ವಸೂಲು ಮಾಡ್ತಾರೆ, ಇವರ ಅವಾಚ್ಯಗಳಿಂದ ಮಾತಾಡ್ತಾರೆ, ಇವರ ಒಂದು ಜಿದ್ದಿನಿಂದ ನಾವು ಇಲ್ಲಿ ಸಫರ್ ಆಗ್ತಾ ಇದ್ದೇವೆ ಅಂತ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ. ಪ್ರತಿ ಬಸ್ ಸ್ಟಾಪ್ ಅಲ್ಲಿ ಇಷ್ಟು ಟೈಮ್ ಅಂತ ವ್ಯವಸ್ಥೆ ಬೇಕು. ಇವತ್ತು ಅಂತ ವ್ಯವಸ್ಥೆಯಿಂದ ಇಷ್ಟೊಂದು ವ್ಯವಸ್ಥಿತವಾಗಿ ನಡೆಯಲಿಕ್ಕೆ ಕಾರಣ ಆಗಿದೆ. ಯಾಕಂತ ಹೇಳಿದ್ರೆ, ಇವತ್ತು ತಾವು ಮಂಗಳದೇವಿಯಿಂದ 10 ಗಂಟೆಗೆ ಏನ್ ಬಸ್ ಹೊರಟ್ರೆ, ನೀವು 10 ಗಂಟೆ 10 ಗಂಟೆ 5 ನಿಮಿಷಕ್ಕೆ ನೀವು ನಂದಿಗುಡ್ಡೆಗೆ ಬರ್ಬೇಕಂತ ಹೇಳುವ ಒಂದು ಟೈಮಿಂಗ್ ಉಂಟು. ಸರಿ, ಆ ಟೈಮಿಂಗ್ ನೀವು ಬರಲೇಬೇಕಾಗ್ತದೆ. ಇವತ್ತು ನೀವು ಬೇರೆ ಕಡೆ ಹೋದ್ರೆ ಅಂತ ಟೈಮಿಂಗ್ ಅವ್ರು ಫಾಲೋನೇ ಮಾಡ್ತಾರೆ. ಬರ್ಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ? ಬರ್ಬೇಕಂತ ಹೇಳುದು. ಬರ್ಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ? ಜನಸಾಮಾನ್ಯರು ಕೇಳ್ತಾ ಇರೋ ಪ್ರಶ್ನೆ, ಜನಸಾಮಾನ್ಯರ ಲೆವೆಲ್ ಅಲ್ಲಿ ಕೇಳ್ತಾ ಇರೋ ಪ್ರಶ್ನೆ, ಬರ್ಲಿಲ್ಲ ಏನಾಗುತ್ತೆ ಅನ್ನೋ ಪ್ರಶ್ನೆ ಬರುತ್ತೆ ಅಲ್ವಾ?
ಇಡೀ ವ್ಯವಸ್ಥೆ ಚೇಂಜ್ ಆಗ್ತದಲ್ಲ. ಓಕೆ ಓಕೆ ನೋಡಿ ಈಗ ನಾನೊಂದು ಸಿಂಪಲ್ ಒಂದು ಬಸ್ನವರಿಗೆ ಅವಾಗ ಏನ್ ಲಾಸ್ ಆಗುತ್ತೆ ಜನರು ಕೇಳುವಂತಹ ವಿಚಾರ. ಲಾಸ್ ಇದ್ದ ವಿಷಯ ಅಲ್ಲ ನಿತಿನ್ ಅವರು, ಇಡೀ ವ್ಯವಸ್ಥೆಗೆ ತಮ್ಗೇನು ಟೈಮಿಂಗ್ ಇದ್ರಿಂದ ಒಂದು ವ್ಯವಸ್ಥಿತವಾಗಿ ನಡೀತಾ ಉಂಟು. ಕರೆಕ್ಟ್. ತಾವು ಈಗ ನಾನೊಂದು ಉದಾಹರಣೆ ಕೊಡ್ತೇನೆ. ಈಗ ಏರ್ ಇಂಡಿಯಾ ಮತ್ತು ಇಂಡಿಗೋ ಅಂತ ನೀವು ತಗೊಳ್ಳಿ. ಏರ್ ಇಂಡಿಯಾ ಹೇಗಿತ್ತು, ಯಾವ ರೀತಿ ನಡೀತಾ ಇತ್ತು ಅಂತ ಹೇಳಿದ್ರೆ ಅದು 9 ಗಂಟೆ ಲ್ಯಾಂಡ್ ಆಗ್ಬೇಕಂತ ಹೇಳಿದ್ರು ಕೂಡ ಅದು 11 ಗಂಟೆಗೆ ಲ್ಯಾಂಡ್ ಆಗ್ತಿತ್ತು ಜನರು. ಈಗ ಇಂಡಿಗೋ ಏನಾಗಿದೆ 9 ಅಂತ ಹೇಳಿದ್ರೆ 9 ನೀವು ಬೇಡ ಅದು ಏನಾಗ್ತದೆ ಅಂತ ಕೇಳಿದ್ರೆ ನಾನ್ ಕೇಳಿರುವಂತಹ ವಿಚಾರ, ಜನಸಾಮಾನ್ಯರು ಕೇಳ್ತಾ ಇರುವಂತಹ ವಿಚಾರ ಏನಾಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಒಂದು ನಿಮ್ಮ ವ್ಯವಸ್ಥೆ ಏನು ಅಂತ ಆ ವ್ಯವಸ್ಥೆ ಏನಿದೆ ನೋಡಿ, ಈ ಟೈಮ್ ಕೀಪಿಂಗ್ ಅನ್ನೋ ವ್ಯವಸ್ಥೆ ಏನಿದೆ, ಟೈಮ್ ಕೀಪರ್ ಅನ್ನುವಂಥವ್ರು ಒಬ್ರು ಇರ್ತಾರೆ, ಈ ವ್ಯವಸ್ಥೆ ಸ್ವಲ್ಪ ತಿಳಿಸಿಕೊಡಿ. ಇದನ್ನ ಜನರು ಕೂಡ ಅರ್ಥ ಮಾಡ್ಕೊಳ್ತಾರೆ. ಡ್ರೈವರ್ನವರಿಗೆ, ಚಾಲಕರಿಗೆ, ನಿರ್ವಾಹಕರಿಗೆ, ಮಾಲಕರಿಗೆ ಈ ಒಂದು ಸಂಕಷ್ಟ ಇದೆ, ಈ ಒಂದು ತಡೆಗೋಡೆ ಇದೆ, ಈ ಒಂದು ವ್ಯವಸ್ಥೆ ಇದೆ ಅನ್ನೋದು ಜನಸಾಮಾನ್ಯರಿಗೆ ಸ್ವಲ್ಪ ಅರ್ಥ ಮಾಡಿಕೊಡಿ. ಕೋಸ್ಟಲ್ ರೂಟ್ ಅಲ್ಲಿ ಒಂದು 100 ಬಸ್ಗಳಿದೆ. 100 ಬಸ್ಸಿನ ಮಾಲಕರು ಕೂಡ ಪರ್ಮಿಟ್ ಅಪ್ಲೈ ಮಾಡುವಾಗ ಆ ಟೈಮಿಂಗ್ ಕೂಡ ಕೊಡ್ಬೇಕಾಗ್ತದೆ. ಆ ಟೈಮ್ ಅನ್ನು ನೋಡಿ ಪರ್ಮಿಟ್ ಅನ್ನು RTO ಅವರು ಇಶ್ಯೂ ಮಾಡ್ತಾರೆ. ಇದೊಂದು ವ್ಯವಸ್ಥೆ. ಅವರಿಗೆ ಪರ್ಮಿಟ್ ಸಿಗ್ತದೆ, ಅವ್ರು ಬರ್ತಾರೆ. ಇವತ್ತು ಆ ಟೈಮ್ ಕೀಪಿಂಗ್ ಆಗದಿದ್ರೆ, ಇವತ್ತಾದಂತ ಘಟನೆ ಏನಂತ ಹೇಳಿದ್ರೆ ಅವ್ರ ಟೈಮ್ ಕೀಪಿಂಗ್ ಆಗದಿದ್ರಿಂದ ಆದಂತ ಗಲಾಟೆ. ಕರೆಕ್ಟ್, ಇದೇನೆ ನಾನು ಹೇಳ್ತಾ ಇರುವಂತದ್ದು. ಅದಕ್ಕೆ ಹೇಳಿದ, ಅದಕ್ಕೆ ನಾವೇನ್ ಮಾಡಿದ್ವಿ, ಟೈಮ್ ಕೀಪರ್ ಅಂತ ಹೇಳಿ ಒಂದು ವ್ಯವಸ್ಥೆ ಮಾಡಿದ್ವಿ. ಈ ರೂಟ್ ಅಲ್ಲಿ ನಾನು ಅದಕ್ಕೆ ಪ್ರಾರಂಭದಲ್ಲಿ ಈ ರೂಟ್ ಅಲ್ಲಿ ಟೈಮ್ ಕೀಪಿಂಗ್ ವ್ಯವಸ್ಥೆ ಇಲ್ಲ. ಈ ಟೈಮ್ ಕೀಪಿಂಗ್ ವ್ಯವಸ್ಥೆ ಇದ್ದಿದ್ರಿಂದ ಈ ಗಲಾಟೆಗಳು ಆಗ್ತಾ ಇರ್ಲಿಲ್ಲ. ಇದಕ್ಕಿಂತ ಮುಂಚೆ ಏನಾಗ್ತಾ ಇತ್ತು, ತಾವೇನ್ ಹೇಳಿದ್ರಿ ಟೈಮ್ ಕೀಪಿಂಗ್ ಇದ್ದು ನಾವು ಟೈಮ್ ಕೀಪರ್ ಅಂತ ಇರ್ಲಿಲ್ಲ. ಈ ಎಷ್ಟಂತ ಹೇಳಿದ್ರೆ 98, 99, 2000 ವರೆಗೆ ನಮ್ಮ SP ಅವರು ಸಿಮಂತ್ ಕುಮಾರ್ ಅವರು ಇರುವಾಗ ಈ ವ್ಯವಸ್ಥೆ ಮಾಡ್ಬೇಕಂತ ಹೇಳುವ ಒಂದು ಲೆಟರ್ ಅನ್ನು ಕೊಟ್ಟು ಎಲ್ಲಾ ಬಸ್ ಮಾಲಕರನ್ನು ಒಗ್ಗೂಡಿಸಿ ನಮ್ಮ ಅಸೋಸಿಯೇಷನ್ ಇಂದ ಟೈಮ್ ಕೀಪಿಂಗ್ ವ್ಯವಸ್ಥೆ ಇದೆ. ಅಲ್ಲಿನಿಂದ ಯಾವುದೇ ಗಲಾಟೆಗಳು ಬಹಳಷ್ಟು ಕಮ್ಮಿ, ಆಕ್ಸಿಡೆಂಟ್ಗಳು ಕಮ್ಮಿ ಆಗಿದೆ ಈ ವ್ಯವಸ್ಥೆ. ಇವತ್ತು ಪರ್ಟಿಕ್ಯುಲರ್ ಈ ರೂಟ್ ಅಲ್ಲಿ ಯಾಕೆ ಆಗಿದೆ ಅಂತ ಹೇಳಿ ಇಲ್ಲಿ ಟೈಮ್ ಕೀಪರ್ ಇಲ್ಲ. ಆ ಟೈಮ್ ಕೀಪರ್ ವ್ಯವಸ್ಥೆ ಇಷ್ಟೇ ನಾನು ಕೇಳಿರುವಂತದ್ದು. ಅಂದ್ರೆ ಜನಸಾಮಾನ್ಯರಿಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಈ ಟೈಮ್ ಕೀಪಿಂಗ್ ಅನ್ನೋದು ಇಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು, ಯಾಕೆ ತಾವುಗಳು ಅಲ್ಲಿ ಇದಕ್ಕೆ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ ಅನ್ನುವಂಥದ್ದು ಜನರಿಗೆ ಗೊತ್ತಾಗ್ತಾ. ನಮ್ಮ ರೀಸೆಂಟ್ ಆಗಿ ಒಂದು ಕೋವಿಡ್ ಗಿಂತ ಮುಂಚೆ ಒಂದು IAS ಆಫೀಸರ್ ಆಂಧ್ರ ಪ್ರದೇಶದಿಂದ ಒಬ್ರು ಬಂದಿದ್ರು. ಅವರು ನನ್ನ ಹತ್ರ ಒಂದು ಕೇಳಿದ ಪ್ರಶ್ನೆ, ಈಗ ನಿಮ್ಮ ಬಸ್ಸು 10 ಗಂಟೆಗೆ ಬರ್ಬೇಕಿತ್ತು, ಅದು 10:20ಕ್ಕೆ ಬಂದ್ರೆ ಏನಾಗ್ತದೆ ಅಂತ ಹೇಳಿ. ಕರೆಕ್ಟ್. ತಾವು ಕೇಳಿದ ಪ್ರಶ್ನೆ ಅವ್ರು ಕೇಳಿದ್ರು. ನಾನು ಹೇಳಿದೆ 10:20 ಅಲ್ಲ, 10 ಗಂಟೆ 2 ನಿಮಿಷಕ್ಕೆ ಲೇಟ್ ಆದ್ರೆ, 2 ನಿಮಿಷ ಲೇಟ್ ಆದ್ರೂ ಕೂಡ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಈಗ ಏನಾಗಿದೆ ಅಂತ ತಮ್ಗೆ ಗೊತ್ತು, ಇದಾಗುತ್ತೆ. ಸೊ ಒಂದು ಲೆಕ್ಕದಲ್ಲಿ ಅಷ್ಟು ಪಕ್ಕ ನೀವು 10 ಗಂಟೆಗೆ ಗಾಡಿ ಬರ್ತದೆ ಅಂತ ಹೇಳಿದ್ರೆ ಟೈಮ್ ಕೀಪ್ ಮಾಡ್ತಾರೆ. ಓಕೆ ಸರ್, ಈಗ ಈ ಟೈಮ್ ಕೀಪ್ ಮಾಡೋದ್ರಲ್ಲಿ ವಿಚಾರದಲ್ಲಿ ನಾವು ವೇಗವಾಗಿ ಹೋಗ್ಬೇಕು ಅಥವಾ ಟ್ರಾಫಿಕ್ ರೂಲ್ಸ್ ಗಳನ್ನ ಬ್ರೇಕ್ ಮಾಡಬೇಕು, ಇದೆಲ್ಲ ಅದೀಗ ಏನಾಗಿದೆ ಅಂತ ಹೇಳಿದ್ರೆ ಈಗ ಟ್ರಾಫಿಕ್ ಸಮಸ್ಯೆಯಿಂದ ಇದಾಗ್ತಾ ಉಂಟು. ಈಗ ನೀವು ಒಂದು ರೂಟ್, ಅದೇ ನಾನು ಹೇಳ್ತೇನೆ, ಎಷ್ಟು ಬಸ್ ಬೇಕಂತ ಹೇಳುವ ಒಂದು ಸ್ಟಡಿ ಆದ್ರೆ ಈ ಸಮಸ್ಯೆ ಆಗುದಿಲ್ಲ ಅಂತ ಹೇಳ್ತೇನೆ. ಓಕೆ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗ್ತದೆ ದಿನಕ್ಕೆ. ಇನ್ನೊಂದು ಕರೆ ಇದೆ, ಬರ್ತೇನೆ ಸರ್. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರು? ನಮಸ್ತೆ, ನಾನು ಸ್ನೇಹ ಅಂತ ತೊಕ್ಕೊಟ್ಟಿಂದ ಮಾತಾಡ್ತಾ ಇದ್ದೀನಿ ಸರ್. ಓಕೆ ನಮಸ್ತೆ ಮೇಡಮ್, ಹೇಳಿ ಸರ್. ನಮ್ಮ ಈ ತೊಕ್ಕೊಟ್ಟಿಂದ ಬಸ್ಸುಗಳು ಹೆಚ್ಚಾಗಿ 9 ಗಂಟೆಯಿಂದ 9:30 ತನಕ ನಮ್ಗೆ ಹೆಚ್ಚಾಗಿ ಶಾಲಾ ಕಾಲೇಜ್ಗೆ ಹೋಗ್ಲಿಕ್ಕೆ ಇರ್ತದೆ, ಕಚೇರಿಗೆ ಹೋಗೋರು ಹೋಗ್ತಾರೆ. ಆದ್ರೆ ಅಷ್ಟೊಂದು ರಶ್ ಇರ್ತದೆ ಬಸ್ಸಲ್ಲಿ, ಕಾಲಿಡ್ಲಿಕ್ಕೂ ಜಾಗ ಇರೋದಿಲ್ಲ. ಅದು ಅಂತ ಹೇಳಿ, ಆದ್ರೆ ಮಹಿಳೆಯರು ಹೆಚ್ಚಾಗಿ ಎದುರುಗಡೆಯಿಂದಲೇ ಹತ್ತುತ್ತಾರೆ. ಅದು ಎದುರುಗಡೆ ಒಂದ್ ಸ್ವಲ್ಪ ಇದರಲ್ಲಿ ನಿಂತಿರ್ತಾರೆ. ನಿರ್ವಾಹಕರು ಬೇಕಂತಲೇ ಒಂದ್ಸಲ ಟಿಕೆಟ್ ತೆಗ್ದಾಗಿರ್ತದೆ, ಆದ್ರೆ ಪದೇ ಪದೇ ಮಹಿಳೆಯರು ಅಂದ್ರೆ ಹೇಳ್ತಾರಲ್ವಾ, ರಾಜಾರೋಷವಾಗಿ ನಿರ್ವಾಹಕರು ಮಾತ್ರ ಒಂದ್ ಬಸ್ಸಲ್ಲಿ ಆಚೆ ಈಚೆ ಹೋಗ್ಬೋದು ಮಹಿಳೆಯರ ಇದ್ರಲ್ಲಿ ಅಂತ ಹೇಳ್ಕೊಂಡು ಆ ತರ ಕೆಲವರು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಸರ್. ಅದನ್ನ ಪದೇ ಪದೇ ಅಂದ್ರೆ ಮಹಿಳೆಯರು ಎಲ್ಲಿ ಇರ್ತಾರೆ ಅಲ್ಲಿಗೆ ಟಿಕೆಟ್ ತಗೊಳ್ಳೋ ಸಲುವಾಗಿ ಆ ಒಂದು ನೆವನದಲ್ಲಿ ತುಂಬಾ ಸಲ ಆಚೆ ಈಚೆ ಹೋಗ್ತಾರೆ, ಇರಿಸು ಮಿರುಸು ಆಗೋ ಹಾಗೆ. ಅಂದ್ರೆ ಲೇಡೀಸ್ಗೆ ಇರಿಸು ಮುರುಸು ಆಗೋ ಹಾಗೇನೆ ಅವರು ಇದ್ ಮಾಡ್ತಾರೆ. ಅಂದ್ರೆ ಅವ್ರು ಏನ್ ಎಣಿಸ್ತಾರಂದ್ರೆ ಬೇರೆಯವರು ಮಾಡಿದ್ರೆ ಅದು ತಪ್ಪು ಅಂತ ಹೇಳಿ ನಾವು ಅವರನ್ನ ಇದ್ ಮಾಡ್ಬೋದು, ನಿರ್ವಾಹಕರಿಗೆ ಏನೂ ಪ್ರಾಬ್ಲಮ್ ಇಲ್ಲ ಅನ್ನೋ ಹಾಗೆ. ಆತರ ಎಲ್ರು ಅಂತ ಹೇಳುದಿಲ್ಲ ನಾನು, ಕೆಲವು ನಿರ್ವಾಹಕರು ಮಾತ್ರ ಆತರ ವರ್ತಿಸ್ತಾರೆ ಲೇಡೀಸ್ ಜೊತೆಯಲ್ಲಿ. ಅದು ಸ್ವಲ್ಪ ಕಡಿಮೆ ಆಗ್ಬೇಕು, ಅದಕ್ಕೆ ಏನಾದ್ರು ಕ್ರಮ ಕೈಗೊಳ್ಳೋದಿದ್ರೆ ಒಳ್ಳೇದಿತ್ತು ಒಂದು. ಮತ್ತೆ ಲೇಡೀಸ್ ಹತ್ರ ನಿರ್ವಾಹಕರು ಅಗೌರವವಾಗಿ ನಡ್ಕೊಳ್ತಾರೆ. ಒಂದು ಟಿಕೆಟ್ ತಗೊಳ್ಳುವಾಗ್ಲಿ ಇದ್ ಮಾಡುವಾಗ ರೆಸ್ಪೆಕ್ಟ್ ಇಲ್ಲ, ಏಕವಚನದಲ್ಲಿ ಮಾತಾಡ್ತಾರೆ.
ಎಲ್ರ ಹತ್ರನೂ ಅಷ್ಟೇ ಒಬ್ರ ಹತ್ರ ಇಬ್ರ ಹತ್ರ ಅಂತಲ್ಲ, ಎಲ್ಲಾ ಮಹಿಳೆಯರ ಹತ್ರ ಅವರು ಆ ಒಂದು ಅಗೌರವವಾಗಿ ಯಾಕಾದ್ರೂ ಮಾತಾಡ್ತಾರೆ. ಯಾಕೆ ಅವರಿಗೆ ಬಸ್ಸಲ್ಲಿ ಬರೋದು ಅಂದ್ರೆ ಅಷ್ಟೊಂದು ಕೀಳ ಅವರು. ಸರಿ ಮೇಡಮ್, ಸರಿ ಮೇಡಮ್. ಓಕೆ ಥ್ಯಾಂಕ್ ಯು. ಓಕೆ ಎಸ್ ಸರ್, ಇದೇ ಹೇಳಿದ ವಿಷಯ. ಇಂಥ ಅಸಭ್ಯ ವರ್ತನೆ ಆಗಿರುತ್ತೆ ನಡೀತಾ ಇರುವಂತಹದ್ದು. ಇದು ಅದೇ ಹೇಳುತ್ತಿರುವಂತಹದ್ದು. ಇವರು ಹೇಳುವ ದೃಷ್ಟಿಯಲ್ಲಿ ಇದೊಂದು ಮಹಿಳೆ ಆಗಿರ್ತದೆ ಈಗ ಹೇಳ್ತಾ ಇರುವಂತಹದ್ದು. ಇದು ಒಂದಲ್ಲ, ಇಂತಹ ತುಂಬಾ ಮಹಿಳೆಯರು ಈ ಒಂದು ಸಂಕಷ್ಟನ ಅನುಭವಿಸ್ತಾ ಇದ್ದಾರೆ. ಮಾತ್ರ ಇದು ಎಲ್ಲ ಕಂಡಕ್ಟರ್ನವರಿಗೂ ಹೇಳಲಿಕ್ಕಾಗಲ್ಲ, ಎಲ್ಲ ಡ್ರೈವರ್ನವರಿಗೂ ಹೇಳಲಿಕ್ಕಾಗಲ್ಲ. ಒಂದು ವ್ಯವಸ್ಥೆಯಲ್ಲಿ ಒಂದು ಕಪ್ಪು ಚುಕ್ಕೆ ಬಿದ್ದರೂ ಕೂಡ ಅದು ವ್ಯವಸ್ಥೆಗೆ ಇಲ್ಲಿ ಬರುತ್ತೆ. ಇಲ್ಲಿ ಅವರ ಇದರ ಮಾಲೀಕರು ಸಂಘದವರು ಇದ್ದಾರೆ, ಇವರಿದ್ದಾರೆ, ಇವರು ಕೂಡ ಒಂದು ಮುಜುಗರ ಈ ಒಂದು ಘಟನೆಯಿಂದ. ಹೌದು, ಇದನ್ನು ತಗೊಳ್ಬೇಕಂತಹದ್ದು ಇವರಂತವರನ್ನು ಫೈನ್ ಮಾಡಬೇಕು ಅಂತ ತುಂಬಾ ಜನ ಬಸ್ಗಳಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಮಹಿಳೆಯರಿಗೆ ಒಂದು ರೆಸ್ಪೆಕ್ಟ್ ಇಲ್ಲ, ಒಂದು ಸಂಸ್ಕೃತಿ ಇಲ್ಲ. ಅವರ ಬಾಯಿಂದ ಬರುವಂತಹ ಬೈಗುಳಗಳು, ಅವಚ್ಚ ಶಬ್ದಗಳು, ಅದೆಲ್ಲ ಇವರಿಗೆ ಒಂದು ಮುಜುಗರ ಆಗ್ತದೆ. ಆಗ ಹೇಳಿದಂತಹ ವಿಷಯಕ್ಕೆ ಸರಿ. ಎಸ್ ಸರ್, ಬರ್ತೀನಿ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು ಕರೆ ಮಾಡ್ತಾ ಇದ್ದೀರಾ? ನಾನು ಶಿವರಾಮ್ ಅಂತೇಳಿ. ಎಸ್, ನಮಸ್ತೆ, ಮಾತಾಡಿ ಶಿವರಾಮ್. ಸರ್, ನಾನು ಮಂಗಳೂರಲ್ಲಿ ಸಿಟಿ ಬಸ್ ಅಲ್ಲಿ ಡ್ರೈವರ್ ಆಗಿ, ಕಂಡಕ್ಟರ್ ಆಗಿ, ಇವತ್ತು ನನಗೆ ಒಂದು ಹೃದಯದ ಶಸ್ತ್ರಚಿಕಿತ್ಸೆ ಆಗಿ ಮನೆಯಲ್ಲಿ ಒಬ್ಬಂಟಿಯಾಗಿದ್ದೇನೆ. ಇಷ್ಟು ವರ್ಷ ಸರ್ವಿಸ್ ಮಾಡಿದ್ರು ನಮ್ಗೆ ಇದರಲ್ಲಿ ಯಾವುದೇ ಒಂದು ನಮ್ಗೆ ಫ್ಯೂಚರ್ ಗೋಸ್ಕರ ಇಲ್ಲ. ಆದ್ರಿಂದ ಇವತ್ತು ಯಾರು ದುಡಿತಾ ಇದ್ದಾರೆ ಯಾರಿಗೂ ಸಹ ಒಂದು ಜಾಬ್ ಗ್ಯಾರಂಟಿ ಎನ್ನುವಂತ ಒಂದು ವ್ಯವಸ್ಥೆ ಈ ಸಿಟಿ ಬಸ್ ಅಲ್ಲಿ ಇಲ್ಲ. ಆದ್ರಿಂದ ಇದು ಏನಾಗಿದೆ ಅಂತ ಹೇಳಿದ್ರೆ, ಈ ಡ್ರೈವರ್ ಕಂಡಕ್ಟರ್ನವರು ಇವತ್ತು ಒಂದು ಬಸ್ ಅಲ್ಲಿ ಇದ್ರೆ ನಾಳೆ ಇನ್ನೊಂದು ಬಸ್ ಅಲ್ಲಿ ಇರ್ತಾರೆ. ಈ ಬಸ್ ಮಾಲಕರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾರು ಜಾಸ್ತಿ ಕೊಡ್ತಾರೆ ಅವರಿಗೆ ಕೆಲಸ ಕೊಡ್ತಾರೆ. ಇವತ್ತು ನಾನು ಬೆಳಿಗ್ಗೆ ಡ್ರೆಸ್ ಹಾಕಿ ನಾನು ಮನೆಯಿಂದ ಹೊರಟು ಮಧ್ಯಾಹ್ನ ಹೊತ್ತಿಗೆ ಅಲ್ಲಿ ಡ್ಯೂಟಿಗೆ ಹೋದಾಗ ನನ್ಗೆ ಕೆಲಸ ಸಿಗ್ತದೆ ಅನ್ನುವಂತ ಗ್ಯಾರಂಟಿ ಇಲ್ಲ. ಯಾಕೆ ಇಲ್ಲ ಅಂತ ಹೇಳಿದ್ರೆ, ಅಲ್ಲಿ ಬೇರೊಬ್ಬ ಬಂದಿರ್ತಾನೆ, ನಾವ್ ಹೇಳಿರ್ತಾನೆ ನನ್ಗೆ ಜಾಸ್ತಿ ಕೊಡ್ತಾನೆ ಅಂತ ಅವ ಹೇಳಿದಾನೆ, ನೀನು ಇನ್ನೊಮ್ಮೆ ಬಾ ಮರ ಅಂತೇಳಿ. ಆಗ ನಾನೇನ್ ಮಾಡ್ಬೇಕು, ನನ್ನ ಮನೆಗೆ ಒಂದಕ್ಕೆ ಜಾಸ್ತಿ ತಗೊಂಡೋಗ್ಬೇಕಾದ್ರೆ ನಾನು ಇನ್ನೊಂದು ಬಸ್ಸಲ್ಲಿ ಹೋಗ್ಬೇಕು. ಆಗ ಬಿಸಿ ರಕ್ತದ ಯುವಕರಿದ್ರೆ ಅದು ವರ್ಕ್ ಆಗ್ತದೆ, ಸ್ವಲ್ಪ ಪ್ರಾಯ ಆದ ನಂತರ ಅದು ವರ್ಕ್ ಆಗುದಿಲ್ಲ. ಜೊತೆಗೆ ಇಲ್ಲೀಗ ಚಲೋ ಕಾರ್ಡಿನ ಬಗ್ಗೆ ಹೇಳಿದ್ದೀರಿ ಸರ್. ಅಂದ್ರೆ ಬಸ್ ಅನ್ನ ನಿರ್ವಾಹಕರು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕಾಂಟ್ರಾಕ್ಟ್ ತಗೊಂಡಿರ್ತಾರೆ ಸರಿ. ಈ ಕಾಂಟ್ರಾಕ್ಟ್ ತಗೊಂಡಿರುವಾಗ ಅವರಿಗೆ ಸಾಯಂಕಾಲ ಇಷ್ಟು ಕೊಡ್ಲೇಬೇಕು. ಆದ್ರೆ ಈ ಚಲೋ ಆಪ್ ಅಲ್ಲಿ ಬರುವಂತ ದುಡ್ಡು ಅವರ ಮಾಲಕರ ಅಕೌಂಟಿಗೆ ಹೋಗಿರ್ತದೆ. ಆಗ ಇಲ್ಲಿ ಸಮಸ್ಯೆ ಆಗ್ತದೆ. ಮತ್ತೆ 1 ನಿಮಿಷ 2 ನಿಮಿಷದ ವಿಷಯ ಹೇಳುವಾಗ, ಉದಾಹರಣೆಗೆ ಸರ್, ಈಗ ನೀವೊಂದು ಬಸ್ ತಗೊಂಡಿದ್ದೀರ ಅಂತ ಇಟ್ಕೊಳ್ಳಿ. ನಿಮ್ಮ ಬಸ್ ಮುಂದಿನ ಬಸ್ಸಿನ ಹಿಂದ್ಗಡೆ ನಿಮ್ಮದು 2 ನಿಮಿಷ ಗ್ಯಾಪ್ ಅಲ್ಲಿ ಇರುವುದು. ಮುಂದಿನ ಬಸ್ಸಿನ 1 ನಿಮಿಷ ಲೇಟ್ ಮಾಡಿದ್ರೆ ನಿಮ್ಗೆ ಅಲ್ಲಿ 500 ರೂಪಾಯಿ ಕಲೆಕ್ಷನ್ ಕಡಿಮೆ ಆಗ್ತದೆ. ಆಗ ನೀವೇನ್ ಮಾಡ್ತೀರಿ, ಸಾಯಂಕಾಲ ಅದು ಯಾಕೆ ಮರ ಕಡಿಮೆ ಆಗಿದ್ದು ಅಂತ ನೀವು ಕೇಳ್ತೀರಿ. ಆಗ ಇವನು ಏನ್ ಮಾಡ್ತಾನೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಮೊದ್ಲು ನಾವು ಲೇಟ್ ಮಾಡಿದ ಅಂತ. ಅಂದ್ರೆ ಇಲ್ಲಿ ಯಾವುದಕ್ಕೂ ಒಂದು ಜಾಬ್ ಗ್ಯಾರಂಟಿ ಎನ್ನುವಂತ ಒಂದು ವಿಷಯ ಬಂದ್ರೆ, ಮತ್ತೆ ಇವತ್ತು ಹೇಳಿದ್ರೆ ಕಂಡಕ್ಟರ್ ಕೊರತೆ ಆಗಿದೆ, ಕಂಡಕ್ಟರ್ ಕೊರತೆ ಆಗಿದ್ರೆ ಸಿಕ್ಕಿದವರನ್ನು ತಂದು ಹತ್ತಿಸ್ತಾರೆ. ಅವರಿಗೆ ಜನಗಳಿಗೆ ಗೌರವ ಕೊಡ್ಬೇಕೆನ್ನುವಂತ ಒಂದು ಮನಸ್ಸು ಇರುವುದಿಲ್ಲ. ಟೋಟಲ್ ಆಗಿ ಬಾಯಿಯಲ್ಲಿ ಕೆಟ್ಟ ವಾಸನೆ ಬಂದಿರ್ತದೆ, ಒಂದು ಪಾನ್ ಪರಾಗ್ ಇದನ್ನ ಸಿಗರೇಟ್ ಇದೆಲ್ಲ ಸೇದಿ ಹತ್ರ ಬಂದಾಗ ನನ್ಗೆ ವಾಕರಿಕೆ ಬರ್ತದೆ. ಅಂದ್ರೆ ಶಿಸ್ತನ್ನು ಇಲ್ಲಿ ಯಾರು ಕಲಿಸುವುದಿಲ್ಲ, ನನಗೆ ಮಾಲಕರಿಗೆ ದುಡ್ಡು ಬಂದ್ರೆ ಸಾಕು. ಓಕೆ, ಥ್ಯಾಂಕ್ ಯು. ಎಸ್, ಅದೇ ರೀತಿ ಅನೇಕ ಜನರು ಹೇಳ್ತಾ ಇರುವಂತಹ ಮಾತು ಒಂದ್ ಕಡೆ, ಇನ್ನೊಂದು ಕಡೆ ಸ್ಮಾರ್ಟ್ ಟಚ್ ಕೊಡ್ಬೇಕು ಅನ್ನುವಂಥ ಉದ್ದೇಶದಿಂದ, ಒಂದು ಒಳ್ಳೆಯ ಉದ್ದೇಶದಿಂದ ಪ್ರಾರಂಭ ಮಾಡಿರುವಂಥದ್ದು ಚಲೋ ಆಪ್ ಅನ್ನುವಂಥದ್ದು, ಚಲೋ ಕಾರ್ಡ್ ಅನ್ನುವಂಥದ್ದು. ಆದ್ರೆ ಈ ಚಲೋ ಆಪ್ ಅನ್ನೋದು ದೊಡ್ಡ ಮಟ್ಟದಲ್ಲಿ ಗೊಂದಲದ ಗೂಡಾಗಿದೆ ಅನ್ನೋದು ಅನೇಕ ಜನರು ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಏನಾಗಿದೆ, ಈ ಚಲೋ ಆಪ್ ನಲ್ಲಿ ಯಾವ ರೀತಿ ಆಗ್ತಾ ಇದೆ ಗೊಂದಲ, ಯಾವ ರೀತಿ ಅವ್ಯವಸ್ಥೆ ಆಗ್ತಾ ಇದೆ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಸಿಟಿ ಬಸ್ಗಳ ಚಲೋ ಕಾರ್ಡ್ ಚಲೋ ಇಲ್ಲ ರೀ. ಕಾರ್ಡ್ ತೋರಿಸಿದ ಪ್ರಯಾಣಿಕನಿಗೆ ಅರ್ಧಚಂದ್ರ ತೋರಿಸಿದ ನಿರ್ವಾಹಕ. ಮಂಗಳೂರು ನಗರ ಸಾರಿಗೆ ಬಸ್ಗಳಲ್ಲಿ ಪ್ರಯಾಣಿಕರಿಗೆ ಅನುಕೂಲ ಆಗ್ಲಿ ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಬಸ್ ಮಾಲಕರ ಚಾಲಕರ ಸಂಘ ಚಲೋ ಸಂಸ್ಥೆ ಸಹಯೋಗದೊಂದಿಗೆ ಸ್ಮಾರ್ಟ್ ಟಚ್ ನೀಡಿ ಚಲೋ ಕಾರ್ಡ್ ವ್ಯವಸ್ಥೆ ಪರಿಚಯಿಸಿತ್ತು. ಆದರೆ ಸದ್ಯ ಈ ಚಲೋ ಕಾರ್ಡ್ನಿಂದ ಬಸ್ ಪ್ರಯಾಣಿಕರಿಗೆ ಅನುಕೂಲವಾಗುವ ಬದಲು ಅವಮಾನಕ್ಕೆ ಈಡಾಗುವಂತ ಪರಿಸ್ಥಿತಿ ಎದುರಾಗಿದೆ. ಚಲೋ ಕಾರ್ಡ್ ತೋರಿಸಿದಾಗ ಮುಖವನ್ನ ಸಿಂಡರಿಸ್ತಾ ಇದ್ದು, ಕಾರ್ಡ್ ಬದಲಿಗೆ ದುಡ್ಡು ಕೊಡಿ ಸ್ವಾಮಿ ಅಂತ ಸಿಟಿ ಬಸ್ ನಿರ್ವಾಹಕರು ಒತ್ತಾಯ ಮಾಡ್ತಿದ್ದಾರೆ. ಇಲ್ಲದೆ ಹೋದ್ರೆ ಬಸ್ನಿಂದ ಇಳೀರಿ ಅಂತ ನಿರ್ವಾಹಕರು ಪ್ರಯಾಣಿಕರಿಗೆ ಆವಾಜ್ ಹಾಕ್ತಿದ್ದಾರೆ. ಬಸ್ ನಿರ್ವಾಹಕನ ಈ ವರ್ತನೆಯಿಂದ ಹಲವು ಮಂದಿ ಪ್ರಯಾಣಿಕರು ಬಸ್ಸಿನಲ್ಲಿ ಮರ್ಯಾದೆ ಹೋಗೋದು ಬೇಡ ಅಂತ ಚಲೋ ಕಾರ್ಡ್ ಇದ್ರೂ ದುಡ್ಡು ಕೊಟ್ಟು ಹೋಗ್ತಿದ್ದಾರೆ.
ಸೌಜನ್ಯದಿಂದ ವರ್ತಿಸುವಂತೆ ಸಂಘ ಹೇಳಬೇಕಾಗಿದೆ ಪಾಠ. ಬಸ್ಸಿನಲ್ಲಿ ಆಗುವ ಈ ಸಮಸ್ಯೆಯನ್ನ ಹಲವು ಮಂದಿ ದೂರು ನೀಡದೆ ಸುಮ್ಮನಿದ್ದಾರೆ. ಈ ವಿಚಾರದ ಕುರಿತು ದಕ್ಷಿಣ ಕನ್ನಡ ಬಸ್ ಚಾಲಕ ಮಾಲಕ ಸಂಘದ ಅಧ್ಯಕ್ಷ ದಿಲ್ರಾಜ್ ಆಳ್ವಾ ಅವರ ಗಮನಕ್ಕೆ ತಂದಾಗ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದ್ದು, ಸದ್ಯ ಸಿಟಿ ಬಸ್ ಪ್ರಯಾಣಿಕರು ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನುವ ನಿರೀಕ್ಷೆಯಲ್ಲಿದ್ದಾರೆ. ಸಿಟಿ ಬಸ್ನಲ್ಲಿ ಚಲೋ ಕಾರ್ಡ್ ಬಗ್ಗೆ ನಿರ್ಲಕ್ಷ್ಯ ವಹಿಸಿ ಪ್ರಯಾಣಿಕರ ಜೊತೆ ಅಸಭ್ಯ ವರ್ತನೆ ಮಾಡುವ ಇಂತಹ ಕೆಲವು ಕಂಡಕ್ಟರ್ಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಅವಶ್ಯಕತೆ ಇದೆ. ಕೆಲವು ನಿರ್ವಾಹಕರ ಈ ರೀತಿಯ ದಬ್ಬಾಳಿಕೆಗೆ ಆಕ್ರೋಶ ವ್ಯಕ್ತವಾಗಿದ್ದು, ಬಸ್ ಚಾಲಕ ಮಾಲಕ ಸಂಘಕ್ಕೆ ಮೌಖಿಕ ದೂರನ್ನ ನೀಡಲಾಗಿದ್ದು, ಕ್ರಮ ಕೈಗೊಳ್ಳುವ ಭರವಸೆ ನೀಡಲಾಗಿದೆ. ಸಂಘ ಜಾರಿಗೆ ತಂದ ವ್ಯವಸ್ಥೆ ಮಂಗಳೂರಿನ ಪ್ರಜ್ಞಾವಂತ ಪ್ರಯಾಣಿಕರಿಗೆ ಸಹಕಾರಿಯಾಗಬೇಕಾಗಿತ್ತು. ಜೊತೆಗೆ ಸಿಟಿ ಬಸ್ ಸಿಬ್ಬಂದಿಗಳಿಗೆ ಬಸ್ ಏರುವ ಪ್ರಯಾಣಿಕರಲ್ಲಿ ಸೌಜನ್ಯದಿಂದ ವರ್ತಿಸುವ ಪಾಠ ಕೂಡ ಸಂಘ ಹೇಳಬೇಕಾಗಿದೆ. ಜಿಲ್ಲಾ ಬಸ್ ಮಾಲಕರ ಚಾಲಕರ ಸಂಘ ಜೊತೆಗೆ ಚಲೋ ಸಂಸ್ಥೆ ಸಹಯೋಗದೊಂದಿಗೆ ಸ್ಮಾರ್ಟ್ ಟಚ್ ನೀಡಿ ಒಂದು ಸ್ಮಾರ್ಟ್ ಕಾರ್ಡ್ ತರ, ಅಂದ್ರೆ ಚಲೋ ಕಾರ್ಡ್ ತರ ಒಂದು ಮಾಡಿದ್ದಾರೆ. ಒಂದು ಒಳ್ಳೆಯ ಯೋಚನೆ, ಆದ್ರೆ ಇದು ಸರಿಯಾಗಿ ಬಳಕೆಯಾಗಬೇಕಾಗಿತ್ತು. ಆದ್ರೆ ಇದರಿಂದ ಜನಸಾಮಾನ್ಯ ಸಂಕಷ್ಟಕ್ಕೀಡಾಗ್ತಾ ಇದ್ದಾನೆ, ಆತನಿಗೆ ಗೊಂದಲ ಆಗ್ತಾ ಇದೆ, ಆತನಿಗೆ ತುಂಬಾನೇ ಬೇಸರದ ಘಟನೆಗಳು ಆಗ್ತಾ ಇದೆ ಅಂತ ಈ ಹಿಂದೆ ಒಬ್ರು ಕರೆ ಮಾಡಿದಂತಹ ವ್ಯಕ್ತಿಯು ಕೂಡ ಹೇಳಿದ್ರು. ಅದೇ ರೀತಿ ಕೇಳಬೇಕು ನೇರವಾಗಿ ಈ ಒಂದು ಚಲೋ ಆಪ್ ಗಳ ಬಗ್ಗೆ, ಈ ಒಂದು ಅವ್ಯವಸ್ಥೆಯ ಬಗ್ಗೆ. ಬಿಫೋರ್ ದಟ್ ಇನ್ನೊಂದು ಕರೆ ಇದೆ, ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ನಮಸ್ತೆ. ಎಸ್ ಸರ್, ತಮ್ಮ ಹೆಸರು? ಸರ್ ಅಂಜನ್ ಅಂತೆ. ಓಕೆ, ನಮಸ್ತೆ ಅಂಜನ್, ಮಾತಾಡಿ. ಅದೇ ಸರ್, ಅಂದ್ರೆ ಚಲೋ ಕಾರ್ಡ್ ಇವಾಗೇನು ಸಿಟಿ ಬಸ್ ಗಳಲ್ಲಿ ತಂದಿದ್ದಾರೆ. ಸೊ ತುಂಬಾನೇ ಸಮಸ್ಯೆ ಆಗಿರುವಂತದ್ದು. ಅಂದ್ರೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ನಾವೇ ಏನು ಕೋಲ್ ಕೊಟ್ಟು ಪೆಟ್ಟು ತಿಂತಾರಲ್ಲ, ಸೊ ಆ ರೀತಿಯಾಗಿ ಆ ರೀತಿ ಒಂದು ವ್ಯವಸ್ಥೆ ಆಗಿದೆ ಸದ್ಯಕ್ಕೆ ಚಲೋ ಕಾರ್ಡ್ ಇಂದ. ತುಂಬಾ ಸಮಸ್ಯೆ ಆಗ್ತಿದೆ. ಅಂದ್ರೆ ಇದು ಕೆಲವು ಮಂದಿ ಹೇಳ್ಕೊಳ್ತಾರೆ, ಕೆಲವು ಮಂದಿ ಹೇಳ್ಕೊಳ್ಳಲ್ಲ. ಸೊ ಅಂದ್ರೆ ಎಷ್ಟೋ ಸಮಸ್ಯೆ ಆಗಿದೆ. ಸೊ ಹೀಗೆ ಸಮಸ್ಯೆ ಆದ್ರೆ ಏನು ಅವಸ್ಥೆ ಅಂತ ಹೇಳ್ಕೊಂಡು, ಅಂದ್ರೆ ಈಗ ಹಣವನ್ನ ಕಟ್ತೇವೆ, ನಮ್ಮ ಹಣ ಹೋಗುತ್ತಲ್ಲ, ಅದ್ರ ಜೊತೆಗೆ ಮರ್ಯಾದೆನೂ ಹೋಗುತ್ತೆ. ಏನ್ ಮಾಡ್ಬೇಕು ಅಂತ ಹೇಳಿ ನಾವು ಅಂದ್ರೆ ಇದು ಒಂದ್ಸಲ ಅಂತ ಅಲ್ಲ, ಪದೇ 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 ಆಗ್ತಾನೆ ಇರುತ್ತೆ. ಒಬ್ರು ಒಂದ್ ರೀತಿ ಹೇಳ್ತಾರೆ, ಒಂದ್ ಬಸ್ ಅಲ್ಲಿ ಮತ್ತೊಬ್ರು ಮತ್ತೊಂದು ರೀತಿಯಲ್ಲಿ ಹೇಳ್ತಾರೆ. ಸೊ ಹೀಗಿದಾಗ ಜನಸಾಮಾನ್ಯರು ಏನ್ ಮಾಡ್ಬೇಕು ಅಂತ ಹೇಳಿ. ಓಕೆ ಓಕೆ, ಸರಿ ಸರಿ ಸರಿ. ಎಸ್, ಇದರ ಬಗ್ಗೆ ಮಾತಾಡ್ತೇನೆ, ಸ್ವಲ್ಪ ಲೈನ್ ಅಲ್ಲಿ ಇರಬೇಕಾಗುತ್ತೆ ತಾವು. ಎಸ್ ಸರ್, ಎಸ್ ಸರ್. ಓಕೆ ಸರ್, ಈ ಚಲೋ ಕಾರ್ಡ್ ಬಗ್ಗೆ ಹೇಳುವುದಾದ್ರೆ, ಚಲೋ ಕಾರ್ಡ್ ತಂದಿದ್ದಾರೆ, ಆದರೆ ಈ ಚಲೋ ಕಾರ್ಡ್ ಎಲ್ಲ ಬಸ್ ಅಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ. ಎಲ್ಲ ಬಸ್ ಅಲ್ಲಿ ಚಲೋ ಕಾರ್ಡ್ ಇಲ್ಲ. ಯಾವ ಬಸ್ ಅಲ್ಲಿ ಚಲೋ ಕಾರ್ಡ್ ಅಕ್ಸೆಪ್ಟ್ ಆಗ್ತದೆ ಆ ಬಸ್ಸಿನ ಮುಂದೆ ಗ್ಲಾಸಿನ ಮೇಲೆ ಸ್ಟಿಕ್ಕರ್ ಉಂಟು, ಚಲೋ ಕಾರ್ಡ್ ಅಕ್ಸೆಪ್ಟೆಡ್ ಅಂತ. ಎಲ್ಲ ಬಸ್ಗಳಲ್ಲಿ ಇಲ್ಲ. ಒಂದು 50-60% ಬಸ್ಗಳಲ್ಲಿ ಇರಬಹುದು, ಉಳಿದ 40% ಬಸ್ಗಳಲ್ಲಿ ಇರ್ಲಿಕ್ಕಿಲ್ಲ ನನ್ನ ಅನುಭವದ ಪ್ರಕಾರ. ಇಲ್ಲ ಸರ್, ಏನು ಅಂತ ಇವರು ಬಸ್ ಅಲ್ಲಿ ಹೋಗ್ತಾರೆ, ಚಲೋ ಕಾರ್ಡ್ ಕೊಡ್ತಾರೆ. ಆ ಚಲೋ ಕಾರ್ಡ್ ಸ್ವೈಪ್ ಮಾಡ್ಬೇಕಾದ್ರೆ ಅದಕ್ಕೆ ಬೇರೆನೆ ಮಿಷಿನ್ ಇದೆ. ಆ ಮಿಷಿನ್ ಕಂಡಕ್ಟರ್ಗಳ ಹತ್ರ ಇರುವುದಿಲ್ಲ ಅಂತ ಹೇಳ್ತಾರೆ. ಇದ್ರೆ ಅದು ಅವ್ರು ಮಾಡುವ ತಪ್ಪು 100%. ಯಾವ ಬಸ್ ಅಲ್ಲಿ ಇದೆ ಅದು ಮಾಡಿಲ್ಲ ಅಂದ್ರೆ 100% ತಪ್ಪು. ಓಕೆ ಸರಿ, ಹೇಳಿ, ಮಾತಾಡಿ. ಓಕೆ ಸರ್, ಏನಂತ ಹೇಳಿದ್ರೆ ಇವಾಗ ಚಲೋ ಕಾರ್ಡ್ ಕೆಲವೊಂದು ಬಸ್ಗಳಲ್ಲಿ ಆಕ್ಸೆಪ್ಟ್ ಇಲ್ಲ ಅಂತ ಹೇಳ್ತಾ ಇದ್ರು ಸರ್. ಸೊ ಆದ್ರೆ ಒಪ್ಕೊಳ್ತೀವಿ. ಆದ್ರೆ ಚಲೋ ಕಾರ್ಡ್ ಅಂತ ಹೇಳಿ ಬೋರ್ಡ್ ಅನ್ನ ಎದುರುಗಡೆಯಿಂದ ಹಾಕೊಂಡು ಸೊ ಚಲೋ ಕಾರ್ಡ್ ಅನ್ನ ಆಕ್ಸೆಪ್ಟ್ ಮಾಡಲ್ಲ ಅಂತ ಹೇಳ್ಕೊಂಡು, ಅದ್ರ ಮೇಲೆ ನಾವು ಹಿಂದೆ ತಿರುಗಿ ಕೇಳಿದವ್ರ ಯಾಕೆ ಚಲೋ ಕಾರ್ಡ್ ಬೋರ್ಡ್ ಇದೆಯಲ್ಲ ಬಸ್ ಮೇಲೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಮೊದ್ಲು ಹಾಕಿತ್ತು ಅಂತ ಹೇಳಿ. ಅಂದ್ರೆ ಉದ್ದತನ ಕೇಳ್ತಾರೆ. ಮತ್ತೊಂದೇನು ಅಂತ ಹೇಳಿದ್ರೆ ನಿಮ್ಗೆ 10 ರೂಪಾಯಿ ಕೊಡ್ಲಿಕ್ಕೆ ಆಗ ನೀವು ಬರೋದು ಯಾಕೆ ಅಂತ ಹೇಳ್ಕೊಂಡು, ಹಾಗೆ ನಾವು ಯಾಕೆ ಮಾಡ್ಬೇಕು? ಅಂಜನ್ ಅವರೇ ಹೇಳಿ ಸರ್. ನಾನು ದಿಲ್ರಾಜ್ ಮಾತಾಡ್ತೇನೆ. ನೀವು ಈಗ ಕಾರ್ಡ್ ಮಾಡಿದಿರಿ, ನಮ್ಮ ಅಸೋಸಿಯೇಷನ್ ನ ವ್ಯವಸ್ಥೆ ಏನಿತ್ತು ಅಂತ ಹೇಳಿದ್ರೆ ಡಿಜಿಟಲ್ ಆಗಿ ಏನಾದ್ರೂ ಒಂದು ವ್ಯವಸ್ಥೆ ಮಾಡಬೇಕು. ಮೊದಲು ಮ್ಯಾನುವಲ್ ಇತ್ತು, ಅದನ್ನು ಡಿಜಿಟಲ್ ಆಗಿ ಕನ್ವರ್ಟ್ ಮಾಡ್ಬೇಕಂತ ಹೇಳಿ ನಾವು ಈ ಕಾರ್ಡ್ ಅನ್ನು ವ್ಯವಸ್ಥೆ ಮಾಡಿರುವಂತದ್ದು. ಇದು ಯಾರ ಪ್ರೆಷರ್ ಇಂದಲ್ಲ, ನಾವೇ ಮಾಡಿರುವಂತದ್ದು ಹೊಸ ಒಂದು ವ್ಯವಸ್ಥೆ. ನಮ್ಮ ಕುಡ್ಲದ ವಾಹಿನಿಯ ಮುಖಾಂತರ ತಮ್ಗೆ ಒಂದು ತಿಳಿಸ್ತೇನೆ. ನೀವು ಏನಾದ್ರೂ ಕಾರ್ಡ್ ಕೊಟ್ಟು ಅವ್ರ ಕಾರ್ಡ್ ಅಕ್ಸೆಪ್ಟ್ ಮಾಡದಿದ್ರೆ ದಯಮಾಡಿ ನೀವು ಹಣ ಕೊಡಬೇಡಿ. ದಯಮಾಡಿ ನೀವು ಇಲ್ಲ ಸರ್, ಏನಂತ ಹೇಳಿದ್ರೆ ಒಂದು ಅದ ರೀತಿ ಆದ್ರೆ ಮತ್ತೊಂದು ಅವರು ಎದುರುಗಡೆ ಒಂದು ಮಾನವರಿಗೆ ಹೋಗೋ ರೀತಿ ಬೈತಾರೆ ಅವರು. ಸೊ ಅದ್ರಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಈಗ ನನ್ಗೆ ಗೊತ್ತಿಲ್ಲ, ನಾನು ಮೀಡಿಯಾ ಕಾಂಟ್ಯಾಕ್ಟ್ ಮಾಡ್ತೇನೆ, ಮಾತಾಡ್ತೇನೆ. ಸೊ ಇನ್ನು ಕಾಮನ್ ಪೀಪಲ್ ಗಳದ್ದು ಅವಸ್ಥೆ ಏನು ಅಂತ ಹೇಳ್ಕೊಂಡು ಅವ್ರು ಏನ್ ರಿಯಾಕ್ಟ್ ಮಾಡ್ಬೇಕು. ಇವಾಗ ಅದು ಬಿಟ್ಟು ಸ್ಟೂಡೆಂಟ್ಸ್ ಗಳಿಗೆ ಪಾಸ್, ಅಂದ್ರೆ ಇವಾಗ ಪಾಸ್ ಬಿಟ್ಟು ಚಲೋ ಕಾರ್ಡ್ ತರ ವ್ಯವಸ್ಥೆ ಬಂದಿದೆ ಅಂತ ಆಲೋಚನೆ ನಡೀತಾ ಇದೆ. ಸೊ ಇಂಥ ಸಂದರ್ಭಗಳಲ್ಲಿ ಹೀಗೆ ಆದ್ರೆ ಈಗ ಈ ಪ್ರಾಬ್ಲಮ್ ಆಗ್ತಿದೆ. ಇನ್ನು ಚಲೋ ಕಾರ್ಡ್ ಬಂದ ಮೇಲೆ ಈಗ ಸ್ಟೂಡೆಂಟ್ಸ್ ಗಳಿಗೂ ಕೂಡ ಹೀಗೆ ಆದ್ರೆ ಸೊ ಮುಂದೆ ಏನು ಅವಸ್ಥೆ ಅಂತ ಹೇಳ್ಕೊಂಡು. ಇದು ಹೊಸ ವ್ಯವಸ್ಥೆ,
ಹೊಸ ವ್ಯವಸ್ಥೆ ಬರುವಾಗ ಇಂಥದೆಲ್ಲ ನಡೆಯುವುದು ಸಹಜ. ಲೆಡ್ಜರ್ ಅಲ್ಲಿ ಇದ್ದಂತ ಸರ್ಕಾರಿ ವ್ಯವಸ್ಥೆ ಕಂಪ್ಯೂಟರ್ ಆದಾಗ ಕೂಡ ಈ ವ್ಯವಸ್ಥೆ ಆಗಿದೆ. ಈಗಲೂ ಸರ್ವರ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಖಂಡಿತವಾಗಿ ಅದು ಒಂದು ವ್ಯವಸ್ಥೆಯಲ್ಲಿ ನಮ್ಮ ಈಗಿನ ವ್ಯವಸ್ಥೆ ಅಂದ್ರೆ ಮ್ಯಾನ್ಯುವಲ್ ಇಂದ ಎಲ್ಲಾ ಟ್ರೈನಿಂಗ್ ಅನ್ನು ಕೊಟ್ಟು ಕೂಡ ನಮ್ಮ ಅಧಿಕಾರಿ ವರ್ಗದವರು ಕೂಡ ಈಗ ಹೇಳುವಂತದ್ದು. ಆದ್ರೆ ನಾನು ಈ ಡಿಜಿಟಲ್ ವ್ಯವಸ್ಥೆಯಲ್ಲಿ ನಾನು ನಿಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಇಂಥ ಸರ್ವರ್ ಪ್ರಾಬ್ಲಮೂ ಬರುದಿಲ್ಲ, ಯಾವುದೂ ಇಲ್ಲ. ನೀವು ಒಂದು ವೇಳೆ ಆ ಕಾರ್ಡ್ ಎಕ್ಸೆಪ್ಟ್ ಆಗದಿದ್ರೆ ಒಂದು ಚಲೋ ಕಾರ್ಡ್ ಅಂತ ಹೇಳಿ ಏನ್ ಬರ್ದಿದ್ದಾರೆ, ಇವತ್ತು 325 ಬಸ್ಗಳಲ್ಲಿ 282 ನಿನ್ನೆವರೆಗೆ ಬಸ್ಗಳಲ್ಲಿ ಚಲೋ ಕಾರ್ಡ್ ಎಕ್ಸೆಪ್ಟ್ ಆಗ್ತಾ ಇತ್ತು. ಇವತ್ತು 21 ಬಸ್ಗಳು ಮತ್ತೆ ಆಡ್ ಆಗಿದೆ. ಈಗ ಆಲ್ಮೋಸ್ಟ್ 300, ಇನ್ನು ಈ ಬಾಕಿ ಇರುವುದು 25. ಈ ವ್ಯವಸ್ಥೆ ಖಂಡಿತವಾಗಿ ಚಲೋ ವ್ಯವಸ್ಥೆಯನ್ನು, ಒಳ್ಳೆ ವ್ಯವಸ್ಥೆ, ಅದು ಚಲೋ ಅಂತಲ್ಲ, ಅದೊಂದು ಡಿಜಿಟಲ್ ವ್ಯವಸ್ಥೆ, ಅದನ್ನು ನಮ್ಮ ಅಸೋಸಿಯೇಷನ್ ಇಂದ ಮಾಡಿ. ಅದ್ರ ಜೊತೆಗೆ ಸಜೆಷನ್ ಕಂಡಕ್ಟರ್ಗಳು ಬಿಹೇವ್ ಮಾಡುವ ರೀತಿಗಳು ಸರಿ ಇಲ್ಲ ಕೆಲವೊಂದು ಪ್ಯಾಸೆಂಜರ್ಗಳ ಜೊತೆ. ತುಂಬಾ ರೂಡ್ ಆಗಿ ಬಿಹೇವ್ ಮಾಡ್ತಾರೆ. ಇದು ರೂಡ್ ಆಗಿ ಬಿಹೇವ್ ಮಾಡ್ತಾರೆ. ಅನೇಕ ಕಂಪ್ಲೇಂಟ್ ಗಳು ಬರ್ತಾ ಇದೆ, ದೂರುಗಳು ಬರ್ತಾ ಇದೆ. ಓಕೆ, ಅಟ್ ದ ಸೇಮ್ ಟೈಮ್ ಸಮಯದ ಅಭಾವ ತುಂಬಾನೇ ಇದೆ, ಹಾಗಾಗಿ ನೇರವಾಗಿ ಇನ್ನೊಂದು ವಿಚಾರಕ್ಕೆ ಹೋಗ್ತೇನೆ. ಕೊರೋನಾ ಸಂದರ್ಭ ನಾನು ಆಗ್ಲೇ ಹಾಕಿರುವಂತಹ ವಿಜುವಲ್ಸ್ ಅನ್ನ ಇನ್ನೊಂದ್ಸಲ ಪ್ಲೇ ಮಾಡಿ. ಆ ಒಂದು ರಾಶಿ ಜನಗಳನ್ನ ತುಂಬಿಕೊಂಡು ಹೋಗ್ತಾ ಇರುವಂತಹ ಬಸ್ಸಿನ ಒಂದು ವಿಜುವಲ್ಸ್. ಓಕೆ, ಸಿಟಿ ಬಸ್ ಮಾಲಕರ ಅಧ್ಯಕ್ಷರಿದ್ದಾರೆ, ಈ ಬಗ್ಗೆ ನಾನು ಹೇಳ್ತೇನೆ. ಅದೇ ರೀತಿ ಅದೇ ರೀತಿ ಡ್ರೈವರ್ ಕೂಡ, ನಮ್ಮ ಚಾಲಕರು ಕೂಡ ಇದ್ದಾರೆ, ಎಲ್ಲರೂ ಕೂಡ ಇದ್ದಾರೆ, ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಎಲ್ಲರೂ ಕೂಡ ಸಂಬಂಧಪಟ್ಟಿರುವಂತಹ ವಿಚಾರ, ಒಂದು ದೃಶ್ಯ, ಆದ್ರೆ ಎಲ್ಲರೂ ಕೂಡ ಇದರ ಬಗ್ಗೆ ಮಾತಾಡಬೇಕಾಗುತ್ತೆ. ತಾವು ನೋಡ್ಕೊಂಡು ಬಂದ್ರಿ. ಫಸ್ಟ್ ಸೆಕ್ಷನ್ ನೋಡಿ. ಫಸ್ಟ್ ನಾನು ಒಂದನೇ ಪಾಯಿಂಟ್, ಈಗ ಸವಾದ್ ಹೇಳಿದ್ರು ಇವರಿಗೆ ಟ್ರೈನಿಂಗ್ ಕೊಡ್ಲಿಲ್ಲ ಅಂತ ಹೇಳಿ. 1.5 ವರ್ಷ ಹಿಂದೆ ಕಮಿಷನರ್ ಆಫೀಸಲ್ಲಿ 2 ದಿನಗಳ ಕಾರ್ಯಾಗಾರ ಇತ್ತು. ದಿಲ್ರಾಜ್ ಅವರಿಗೆ ಗೊತ್ತಿತ್ತು. ಡ್ರೈವರ್ ಮತ್ತು ಕಂಡಕ್ಟರ್ಗೆ ಪೊಲೀಸ್ ಕಮಿಷನರ್ DCP ಅವರ ನೇತೃತ್ವದಲ್ಲಿ ನಡೆದಿದೆ. ಮತ್ತೆ ನಮ್ಮ ತೊಕ್ಕೊಟ್ಟು ಮಹಿಳೆಯರು ಒಂದು ಆ ಬೆಳಗಿನ ಪೀಕ್ ಅವರ ಸಮಸ್ಯೆ ಬಗ್ಗೆ ಹೇಳಿದ್ರು. ಈ ಬಗ್ಗೆ ನಾನು ಕೂಲಂಕುಷವಾಗಿ 4-5 ವರ್ಷದಿಂದ ಸ್ಟಡಿ ಮಾಡಿ ಇಲ್ಲಿಯ ಕಾಲೇಜು ಆಫೀಸ್ಗಳ ಟೈಮಿಂಗ್ ಅನ್ನು ಸ್ವಲ್ಪ ಚೇಂಜ್ ಮಾಡಬೇಕು. ಅದನ್ನು ಈಗ ದಿಲ್ರಾಜ್ ಅವರೊಟ್ಟಿಗೆ ನಾನು ಸಹ ಡಿಸ್ಕಷನ್ ಮಾಡ್ತೇನೆ. ಅದಕ್ಕೆ ನಮ್ಮ ಜಿಲ್ಲಾಡಳಿತ ಮತ್ತು ಸಾರಿಗೆ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಸಹಕಾರ ಸಿಗ್ತಾ ಇಲ್ಲ. ನಾವೊಂದು ಲಿಸ್ಟ್ ಮಾಡಿದ್ದೇವೆ, ನಾನೇ ಪರ್ಸನಲ್ ಆಗಿ ಸ್ಟಡಿ ಮಾಡಿ 1-2 ವರ್ಷ ಹಿಂದೆ ಮಂಗಳೂರಿನ ಎಲ್ಲ ಸ್ಕೂಲ್ ಕಾಲೇಜುಗಳನ್ನು ಇಂಥ ಟೈಮ್ಗೆ ಸ್ಟಾರ್ಟ್ ಮಾಡಿದ್ರೆ ಪೀಕ್ ಅವರ್ಗಳ ಆ ಒಂದು ಅವಾಯ್ಡ್ ಕಮ್ಮಿ ಆಗ್ತದೆ. ಸೊ ಇದೇನಾಗಿದೆ, ಎಲ್ಲ 10 ಗಂಟೆಗೆ ಸ್ಟಾರ್ಟ್ ಮಾಡುವಾಗ ಎಲ್ಲ ಒಟ್ಟಿಗೆ ಬರೋದು. ಸೊ ಇದನ್ನು ಸ್ಕೂಲ್ ಕಾಲೇಜುಗಳನ್ನು, ಉದಾಹರಣೆ ಸ್ಟೇಟ್ ಬ್ಯಾಂಕಿನ ಬಿಟ್ಟ ಬಸ್ಸು ಜ್ಯೋತಿಗೆ ಬರುವಾಗ ಆ ಟೈಮಿಂಗ್ ಅನ್ನು ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ರಶ್ ಆಗುದಿಲ್ಲ. ಅದನ್ನು ಇದು ಮಾಡಬಹುದು. ಮತ್ತೆ ಈ ನೀವು ಹೇಳಿದಾಗ ಈ ಪೀಕ್ ಅವರು ಪ್ರತಿ ಬಸ್ಗಳಲ್ಲಿ ಹೋಗು ಬಡವರು, ವಿದ್ಯಾರ್ಥಿಗಳು, ಮಧ್ಯಮ ವರ್ಗದವರು, ಅವರಿಗೆ 10 ರೂಪಾಯಿ ಟಿಕೆಟ್ ಕೊಟ್ಟು ಬಸ್ಸಿಗೆ ಹೋಗದಿದ್ದರೆ ರಿಕ್ಷಾದಲ್ಲಿ ಕೊಡುವಷ್ಟು ದುಡ್ಡು ಇರುವುದಿಲ್ಲ. ರಶ್ ಅದನ್ನು ನುಗ್ಗಿಕೊಂಡು ಹೋಗ್ತಾರೆ. ಅದು ಸಾಮಾಜಿಕ ಡಿಸ್ಟೆನ್ಸ್ ತಪ್ಪು ಅಂತ ನಾನು ಹೇಳೋದಿಲ್ಲ. ಯಾಕಂದ್ರೆ ಅವನಲ್ಲಿಗೆ ಸ್ಕೂಲಿಗೆ ಹೋಗೋದಿದ್ರೆ ಅವನ ಅಟೆಂಡೆನ್ಸ್ ಕಟ್ ಆಗ್ಬೋದು, ಅಥವಾ ಅವನಿಗೆ ಕೂಲಿ ಕೆಲಸಕ್ಕೆ ಹೋಗುವವನಿಗೆ ಅವನಿಗೆ ಸಂಬಳ ಸಿಗದಿರ್ಬೋದು, ನಿತ್ಯಕ್ಕೆ ಆಫೀಸ್ಗೆ ಹೋಗುವವನಿಗೆ ಅವನ ಅಟೆಂಡೆನ್ಸ್ ಲೇಟ್ ಆಗಿ ಅವನ ಇಡೀ ದಿನ ಸಂಬಳ ಹೋಗ್ಬೋದು. ಹಾಗೆ ಇದು ಈ ನೂಕುನುಗ್ಗಲು ಅದು ತಪ್ಪಲ್ಲ. ಯಾಕಂದ್ರೆ ಜನರು ಪ್ರತಿಯೊಬ್ಬರು ಆದಷ್ಟು ಬೇಗ ನಾವು ನಮ್ಮ ಡೆಸ್ಟಿನೇಷನ್ಗೆ ಹೋಗ್ಬೇಕಂತ ಇರ್ತದೆ. ಸೊ ಹಾಗಾಗಿ ಸೋಷಿಯಲ್ ಡಿಸ್ಟೆನ್ಸ್ ಖಾಲಿ ಬಸ್ಸಿನವ್ರದ್ದು ಮಾತ್ರ ತಪ್ಪಂತ ಹೇಳುದಿಲ್ಲ. ಮಾರ್ಕೆಟ್ಗೆ ಹೋಗ್ಬೋದು, ನೀವು ಅಂಗಡಿಗಳಲ್ಲಿ ಎಲ್ಲ ಕಡೆ ಇರ್ತದೆ. ಸೊ ಈ ಬಸ್ಸು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಮುಖ್ಯ ಅಂಗ. ಸೊ ಅದರ ಲೈಫ್ ಲೈನ್ಗೆ ಇದು ಸ್ವಲ್ಪ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು. ಓಕೆ, ಫ್ಯಾಕ್ಟ್. ಆದ್ರೆ ಅಟ್ ದ ಸೇಮ್ ಟೈಮ್ ಈ ಒಂದು ವಿಚಾರದ ಬಗ್ಗೆ ಯಾರು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅನ್ನೋದು ನೇರವಾಗಿ ಮಾತಾಡ್ತಾರೆ. ಅದಕ್ಕೋಸ್ಕರ ನಾವು ಇನಿಷಿಯಲ್ ಆಗಿ ಕೊರೋನಾ ಆದ್ಮೇಲೆ ಪ್ರತಿ ಬಸ್ಗಳಿಗೆ 1,000-2,000 ಪೆನಲ್ಟಿ ಹಾಕಿ ಬಸ್ ಅನ್ನು ನಿಲ್ಲಿಸಿದ್ದಾರೆ. ಆದ್ರೆ ಇದೇನಾಗಿದೆ, ಜನರೇ ಹೇಳಿದ್ರು ನೀವು ಈ ತರ ಬಸ್ ಅನ್ನು ಸೀಸು ಮಾಡಿದ್ರೆ ನಾವು ಇನ್ನು ಹೇಗೆ ಕೆಲಸಕ್ಕೆ ಹೋಗುದು, ಶಾಲೆಗೆ ಹೋಗುದು. ಸಾಕು, ಇಷ್ಟೇ ಉತ್ತರ. ಜನರು ಕೇಳ್ತಾರೆ ನೇರವಾಗಿ. ಯಾಕೆ ತಾವುಗಳು ಪ್ರಶ್ನೆ ಮಾಡ್ತಾರೆ? ಪ್ರಶ್ನೆ ಮಾಡಬೇಕಾದ್ರೆ ಅಧಿಕಾರಿಗಳು ಪ್ರಶ್ನೆ ಮಾಡಬೇಕಾದ್ರೆ ಮಾಧ್ಯಮಗಳು ಪ್ರಶ್ನೆ ಮಾಡಿದ್ದೇವೆ, ತಾವು ಉತ್ತರ ಕೊಟ್ಟಿದ್ದೀರಾ. ಇದು ನೋಡಿ, ಇದೇ ಬಸ್ ಅನ್ನು ನಮ್ಮ ಆಫೀಸ್ಗೆ ಹೋಗುವ ಬಸ್ ಅನ್ನು ನಿಲ್ಲಿಸಿ ಇದು ಮಾಡಿದ್ರೆ ಬಸ್ಸಿನವರು ಮತ್ತು ಪೊಲೀಸನವರು ಮತ್ತು ಮಾಲಕರ ಮೇಲೆ ಬ್ಲೇಮ್ ಮಾಡುವಂತ ಜನರು. ಕರೆಕ್ಟ್. ಓಕೆ, ರೈಟ್ ಸರ್, ಬರ್ತೇನೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿ? ರಾಜೇಶ್ ಅಂತ. ರಾಜೇಶ್, ಮಂಗಳೂರಿಂದ. ಓಕೆ, ನಮಸ್ತೆ ರಾಜೇಶ್, ಮಾತಾಡಿ. ಇದು ನಮಗೆ ಒಂದು ಸಮಸ್ಯೆ ಆಗಿದೆ ಬಸ್ನವರಿಂದ. ಅಂದ್ರೆ ಈಗ ಸಂಜೆ ಹೊತ್ತು ಪೀಕ್ ಟೈಮ್ ಅಲ್ಲಿ ಫುಲ್ ರಶ್ ಇರ್ತದೆ ಬಸ್, ಇದು ರೋಡ್ ಎಲ್ಲ. ಬಸ್ 2-3 ಒಟ್ಟಿಗೆ ನಿಂತಿರ್ತದೆ ಸೈಡ್ ಅಲ್ಲಿ. ಆದ್ರೆ ಈ ಬಸ್ನವರು, ಹಿಂದಿದ್ದ ಬಸ್ನವರು ಏನ್ ಮಾಡ್ತಾರೆ ಗೊತ್ತಾ, ಒಂದು ಇಂಡಿಕೇಟರ್ ಹಾಕದೆ, ಒಂದು ಹ್ಯಾಂಡ್ ಸಿಗ್ನಲ್ ಇಲ್ಲದೆ ಸೀದಾ ಅವರು ಫುಲ್ ಅಂದ್ರೆ ರೈಟ್ ಕಟ್ ಮಾಡ್ಕೊಂಡು ಓವರ್ಟೇಕ್ ಮಾಡ್ಲಿಕ್ಕೆ ಹೋಗ್ತಾರೆ.
ಓಕೆ 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 ಅಂದ್ರೆ ನಾವು ನಾರ್ಮಲ್ ರೋಡ್ ಅಲ್ಲಿ ಜನ ಎಲ್ಲ ಹೋಗ್ತಾ ಇರ್ತಾರಲ್ಲ, ಹಂಗೆ ಅದು ನಮ್ಗೆ ಸ್ವಲ್ಪ ಸಮಸ್ಯೆ ಆಗಿದೆ. ಮೊನ್ನೆ ಬರ್ಬೇಕಾದ್ರೆ ಬಸ್ನವರು ಫುಲ್ ಕಟ್ ಮಾಡಿ ನನ್ನ ಗಾಡಿ ಹತ್ರ ತಂದಿಟ್ಟಿದ್ದಾರೆ. ಯಾಕೆ ಅರ್ಜೆಂಟ್ ಮಾಡ್ದೆ ಕೇಳಿದ್ರೆ ಅಲ್ಲಿ ಟೈಮ್ ಕೀಪರ್ನವರು ಇದು ಮಾಡ್ತಾರೆ, ಹಂಗೆ ಮಾಡ್ತಾರೆ, ನಿಮ್ಗೆ ಏನ್ ಗೊತ್ತಾಗುತ್ತೆ ಅಂತ ನಮ್ಗೆ ಬೈತಾರೆ ಅವರು. ಓಕೆ ಓಕೆ ಸರಿ ಸರಿ ಓಕೆ ಓಕೆ ಥ್ಯಾಂಕ್ ಯು ಇದಕ್ಕೆ ಏನಾದ್ರು ಮಾಡ್ಬೇಕು ಸರ್. ಓಕೆ ಓಕೆ ಸರಿ ನೋಡೋಣ. ಎಸ್ ಸರ್ ಥ್ಯಾಂಕ್ ಯು. ನೋಡಿ ಸರ್, ಎಲ್ಲಾ ವಿಷಯದಲ್ಲಿ ಸಾರ್ವಜನಿಕರು ದೂರುದು, ಬಸ್ಸಿನ ಚಾಲಕ ಹಾಗೆ ಮಾಡಿದ ಹೀಗೆ ಮಾಡಿದ. ಸಣ್ಣ ಒಂದು ಎಕ್ಸಾಂಪಲ್ ಕೊಡ್ತೇನೆ. ನಮ್ದು ಗವರ್ಮೆಂಟ್ ಕಾಲೇಜಿಂದ RTO ತನಕ ಅಷ್ಟು ಚಂದ ಮಾಡಿ ಫುಟ್ಪಾತ್ ಕಟ್ಟಿದ್ದಾರೆ. ಜನರು ಹೋಗುದು ರೋಡಿನಲ್ಲಿ, ನಾವು ಹಾರ್ನ್ ಹಾಕಿದ್ರೆ ತಿರುಗಿ ನಮ್ಗೆ ಬೈಯುದು. ಅಲ್ಲಿ ಕೋಟಿಗಟ್ಲೆ ಲಕ್ಷಗಟ್ಲೆ ಖರ್ಚು ಮಾಡಿ ಫುಟ್ಪಾತ್ ಮಾಡಿದ್ ಯಾರಿಗೆ? ಬಸ್ಸಿನವ್ರಿಗೆ ಹೋಗ್ಲಿಕ್ಕೆ, ಜನರಿಗೆ ಹೋಗ್ಲಿಕ್ಕೆ, ಮತ್ತೆ ಬೈಯುದು ನಮಗೆ. ಬಸ್ ಸ್ಟಾಪ್ ಅಲ್ಲಿ ಬಸ್ ಸ್ಟಾಪ್ ಇನ್ನೊಂದು, ಆಗ ಕೆಲವರು ಕರೆ ಬಂದು ಬಸ್ ಸ್ಟಾಪ್ ಅಲ್ಲಿ ನಿಲ್ಲಿಸುದಿಲ್ಲ ಅಂತ. ಇವನ್ ಕರಾವಳಿ ಸರ್ಕಲ್ ಆಗ್ಲಿ, ಜ್ಯೋತಿಯಲ್ಲಿ ಆಗ್ಲಿ, ಜನರು ಬಸ್ ಸ್ಟಾಪ್ ಅಲ್ಲಿ ಎಷ್ಟು ನಿಲ್ತಾರೆ? ನಾವು ಬಸ್ ಸ್ಟಾಪ್ ಅಲ್ಲಿ ನಿಲ್ಲಿಸ್ಲಿಕ್ಕೆ ಹೋದ್ರೆ ನಮ್ಗೆ ಕಂಕನಾಡಿಯಿಂದ ಪಂಪೆಲ್ಗೆ ರೀಚ್ ಮಾಡ್ಲಿಕ್ಕೆ ಸಿಗುವುದು 2 ನಿಮಿಷ, 1.5 ನಿಮಿಷ. ನಾವು ಕೆಳಗೆ ಕೊಂಡೋಗಿ ಬಸ್ ಸ್ಟಾಪ್ ಅಲ್ಲಿ ನಿಲ್ಲಿಸಿ ಎಲ್ಲಾ ಜನರು ಕೆಳಗೆ ಬಂದು ಅವರನ್ನು ಪಿಕಪ್ ಮಾಡಿ ಪಂಪೆಲ್ಗೆ ರೀಚ್ ಆಗುವಾಗ 1 ನಿಮಿಷ 2 ನಿಮಿಷ ಲೇಟ್ ಆಗ್ತದೆ. ಆಗ ನಾವು ಅಲ್ಲಿ 1 ನಿಮಿಷಕ್ಕೆ 50 ರೂಪಾಯಿ ಫೈನ್ ಕೊಡ್ಬೇಕು. 1 ನಿಮಿಷಕ್ಕೆ 50 ರೂಪಾಯಿ ಫೈನ್ ಕೊಡ್ಬೇಕು. ಅದು ಹಿಂದಿನ ಗಾಡಿ ಹೋಗ್ತದೆ. ಇದರ ಬಗ್ಗೆ ಯಾರು ತಲೆ ಕೆಡಿಸಿಕೊಳ್ಳುದಿಲ್ಲ. ಎಲ್ಲರೂ ದೂರದು ಬಸ್ ಅಂದ್ರೆ ದೊಡ್ಡದು ಕಾಣ್ತಾ ಉಂಟು. ಬಸ್ಸಿನ ಬಗ್ಗೆ ಈಗ ಪೀಕ್ ಅವರಲ್ಲಿ ಜನ ತುಂಬಿಸುವ ಬಗ್ಗೆ ಸಹ ಬಂತು. ಜನರು ಬಸ್ಸಿಗೆ ಬರುವಾಗ ನಾವು ದುಡಿ ಹಾಕ್ಲಿಕ್ಕೆ ಆಗ್ತದಾ? ಅದೇ ಮಧ್ಯಾಹ್ನ ಹೊತ್ತು ಬಂದು ನೋಡ್ಲಿ, 1 ಸೀಟ್ 2 ಸೀಟ್ ನಾವು ಇಟ್ಕೊಂಡು ಹೋಗ್ತೀವಿ. ಕರೆಕ್ಟ್ ಕರೆಕ್ಟ್ ಎಸ್. ಎಲ್ಲ ನಮ್ಮನ್ನೇ ದುರುದು. ಆದ್ರೆ ಯಾಕೆ ಮಾಡ್ತಾರೆ, ಯಾಕೆ ಹೋಗ್ತಾರೆ? ಈಗ ಒಬ್ಬ ಬಸ್ಸಿನವನು ಹಾರ್ನ್ ನೋಡ್ಕೊಂಡು ಹೋಗ್ತಾ ಇರ್ತಾನೆ, ಮುಂದೆ ಕಾರ್ ನವನಾಗ್ಲಿ ಬೈಕ್ ನವನು ಹೋಗ್ತಿರ್ತಾನೆ. ಅವನು ಆಲೋಚನೆ ಮಾಡುದಿಲ್ಲ ಇವನು ಯಾಕೆ ಹೋಗ್ತಾ ಇರ್ತಾನೆ, ಅವನಿಗೆ ಅಲ್ಲಿ ರೀಚ್ ಮಾಡ್ಲಿಕ್ಕೆ ಇರ್ತದೆ, ಇಲ್ಲಾದ್ರೆ ಅವ್ನು ಫೈನ್ ಕೊಡ್ಬೇಕು. ಅದೊಂದು ಮೆಂಟಲ್ ಇಟ್ಕೊಂಡು ಒಂದು ಸೈಡ್ ಕೊಡುವ ಆಲೋಚನೆಗೆ ಹೋಗುದಿಲ್ಲ, ಬದಲಾಗಿ ಇನ್ನೂ ಸ್ವಲ್ಪ ಆಟ ಆಡ್ಸ್ಕೊಂಡು ಹೋಗ್ತಾರೆ. ಇದರ ಬಗ್ಗೆ ಯಾರು ಚಿಂತೆ ಮಾಡುದಿಲ್ಲ. ನೀವೊಂದು ಊಟ ಮಾಡಿದ್ರಾ, ಚಹಾ ಕುಡಿದ್ರಾ, ಇವನೊಂದು ಮೂತ್ರ ಮಾಡಿದ್ರಾ ಅಂತ ಒಂದು ಕೇಳುವವರು ಇಲ್ಲ. ಕೆಲವೊಮ್ಮೊಮ್ಮೆ ಅದಕ್ಕೂ ಸಹ ಟೈಮ್ ಸಿಗುದಿಲ್ಲ. ಅದರ ಬಗ್ಗೆ ಯಾರು, ನಮ್ಮ ಸಮಸ್ಯೆ ಬಗ್ಗೆ ಯಾರು ಮಾತಾಡುದಿಲ್ಲ. ಕರೆಕ್ಟ್ ಕರೆಕ್ಟ್ ಓಕೆ ಓಕೆ ರೈಟ್ ರೈಟ್ ಸರ್. ಎಸ್ ಸರ್, ಕೊನೆಯದಾಗಿ ಒಂದು ಕರೆ ಸ್ವೀಕಾರ ಮಾಡ್ತೇನೆ. ಅನೇಕ ಕರೆಗಳು ಬರ್ತಾ ಇದೆ, ಸಮಯದ ಬಹುದೇ. ಎಸ್ ಸರ್, ಕೊನೆಯದಾಗಿ ಹಲೋ ಸರ್, ತಮ್ಮ ಹೆಸರು ಕರೆ ಮಾಡ್ತಾ ಇದ್ದೀರಾ ಸರ್? ಎಚ್ ಮೊಹಮ್ಮದ್ ಅಂತ ಸರ್. ಎಚ್ ಮೊಹಮ್ಮದ್ ಅವರು ವೇಣೂರಿಂದ. ಹೌದು ಸರ್, ನಮಸ್ತೆ. ಏನಂದ್ರೆ ಸರ್, ನಮ್ಮ ಬಸ್ಸಿನ ಮಾಲಕ ಸಂಘದ ಅಧ್ಯಕ್ಷರು ಒಳ್ಳೆಯವರೇ, ಬಹಳ ಒಳ್ಳೆಯ ಸೇವೆ ಮಾಡ್ತಾರೆ. ಆದ್ರೆ ಸರ್, ನನ್ನ ಅಭಿಪ್ರಾಯದಲ್ಲಿ ಇದೆಲ್ಲ ಬೇಕಾದರೆ ಸರ್ಕಾರಿ ಬಸ್ಸುಗಳು ಬೇಕು. ನಗರ ಸಾರಿಗೆ ಕೆಲವು ಬಸ್ಸುಗಳನ್ನ ಅಳವಡಿಸಬೇಕು. ಯಾಕಂದ್ರೆ ಬೆಳಿಗ್ಗೆ ಇದು ಸಂಜೆ ಆದ್ರೂ ಸಾಕು, ಬೆಳಿಗ್ಗೆ ಮತ್ತು ಸಂಜೆಗೆ ಕೆಲವು ಸರ್ಕಾರಿ ಬಸ್ಸುಗಳನ್ನು ಅಳವಡಿಸಿದಾಗ ಎಲ್ಲಾ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಆಗ ಬೆಂಗಳೂರಲ್ಲಿ ಸಮಸ್ಯೆ ಇದ್ರೆ ಪ್ರೈವೇಟ್ ಆಗ್ಬೇಕು. ಅದು ಅಲ್ಲದೆ ಮತ್ತೊಂದು ಇದಕ್ಕೆ ಒಂದು ಉತ್ತರ ಮಾನ್ಯರಿಗೆ ಫೋನ್ ಮಾಡಿ ಹೇಳಿದಾಗೆ, ಸರ್ಕಾರಿ ಬಸ್ ಬೇಕು ಅಂತ ಹೇಳಿ ಸರ್ಕಾರಿ ಬಸ್ ಹಾಕಿಸಿದ್ರು. ಕಳೆದ 1 ತಿಂಗಳ ಮುಂಚೆ ಸರ್ಕಾರಿ ಬಸ್ನವ್ರದ್ದು ಸ್ಟ್ರೈಕ್ ನಡೆಯಿತು. ಆಗ ಸಾರ್ವಜನಿಕರಿಗೆ ಬೇಕಾಗಿದ್ದು ಪ್ರೈವೇಟ್ ಬಸ್ಗಳು. ಇಲ್ಲಿ ಜ್ಯೋತಿಯಲ್ಲಿ ನೋಡಿರ್ಬೋದು, ಕಂಕನಾಡಿಯಲ್ಲಿ ನೋಡಿರ್ಬೋದು, ಯಾವಾಗಲೂ ಇಲ್ಲದಷ್ಟು ಜನ. ಆವತ್ತು ಎಷ್ಟು ಪ್ರೈವೇಟ್ ಬಸ್ ಕೊಂಡೋದ್ರು ಫುಲ್ ಆಗಿ ಹೋಗ್ತಿತ್ತು. ಅವರು ಸ್ಟ್ರೈಕ್ ಮಾಡಿಸಿದ್ರು, ನಿಲ್ಲಿಸಿದ್ರು. ಅದ್ ನಮ್ಮ ಬೆಂಬಲ ಕೇಳಿದ್ರು ನಾವು ಕೊಡ್ಲಿಲ್ಲ. ಸರಿ ಸರಿ, ಗವರ್ಮೆಂಟ್ ಬಸ್ ಬಂದ್ರೆ ಆಗೋದು ಇದೇ ಗತಿ. ಸರ್ಕಾರಿ ಬಸ್ ಹೇಳುವವರಿಗೆ ಕೊನೆಯದಾಗಿ ಸಮಯದ ಬಹುದು ನಿತಿನ್ 2-3 ವಿಷಯ. ಒಂದು ಪೀಕಾರ್ ಬಗ್ಗೆ ತಾವೊಂದು ಪ್ರಸ್ತಾಪ ಇದ್ ಮಾಡಿದ್ರು. ಈ ಪೀಕಾರ್ ಅನ್ನುವಂಥದ್ದು ದೇಶದಲ್ಲಿ ಎಲ್ಲೂ ಇದೆ. ನೀವು ಮುಂಬೈಯಲ್ಲಿ ಟ್ರೈನಲ್ಲೂ ಇದೆ, ಬೆಂಗಳೂರಲ್ಲಿ ಮೆಟ್ರೋದಲ್ಲೂ ಇದೆ, ಬಸ್ ಅಲ್ಲಿ ಇದೆ, ಎಲ್ಲಾ ಕಡೆ ಇದೆ. ಈ ಪೀಕರ್ ಅಲ್ಲಿ ಮಾತ್ರ ಈಗ ನಮ್ಮ ಬೇರೆ ನೀವು ಮಧ್ಯಾಹ್ನ ಇವರು ಹೇಳಿದಾಗೆ ನಾವು ಖಾಲಿ ಓಡಿಸ್ತೇವೆ, ಪೀಕರ್ ಅಲ್ಲಿ ಇದ್ದಿದ್ದ. ಮತ್ತೆ ಇವರು ಹಿರಿಯರೊಂದು ಸಲಹೆ ಕೊಟ್ಟರೆ ಅತ್ಯುತ್ತಮ ಸಲಹೆ, ಸ್ಕೂಲ್ ಟೈಮಿಂಗ್ ಅನ್ನು ಸ್ವಲ್ಪ ಚೇಂಜ್ ಮಾಡಿದ್ರೆ, ಒಂದು ಸ್ವಲ್ಪ ಬೇಗ ಮಾಡಿದ್ರೆ ಈ ಪೀಕರ್ ನ ಸಮಸ್ಯೆ ಮಂಗಳೂರಲ್ಲಿ ಪರಿಹಾರ ಆಗ್ತದೆ. ಇನ್ನೊಂದು ತಾವು ಸಮಯದ ಅಭಾವ ಅಂತ ಹೇಳ್ತೀರಿ. ಇನ್ನೊಂದು ಚಲೋ ಕಾರ್ಡಿನ ಬಗ್ಗೆ. ಚಲೋ ಕಾರ್ಡಿನ ವ್ಯವಸ್ಥೆ ಒಂದು ಏನು ವ್ಯವಸ್ಥೆ ಇದೆ, ಅದನ್ನು ಮೊದಲು ಟಿಕೆಟ್ ಮ್ಯಾನುವಲ್ ಆಗಿ ಕೊಡ್ತಾ ಇದ್ರು, ಮಿಷಿನ್ಗೆ ಕನ್ವರ್ಟ್ ಮಾಡಿದ್ವಿ. ಮಿಷಿನ್ ಇಂದ ಡಿಜಿಟಲ್ ಕನ್ವರ್ಟ್ ಆಗಿದೆ. ಈ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. ಆಂಡ್ರಾಯ್ಡ್ ಸೆಟ್ ಅಲ್ಲಿ ತಮ್ಮ ಮೊಬೈಲ್ ಏನಿದೆ ಆ ಸೆಟ್ ಅಲ್ಲಿ ನಾವು ಟಿಕೆಟ್ ಅನ್ನು ಕೊಡ್ತಾ ಇದ್ದೇವೆ. ಆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ತಪ್ಪುಗಳಾಗಿದೆ. ತಪ್ಪು ನಾವು ಇವತ್ತು ಟ್ರೈನಿಂಗ್ ಕೊಡದೆ ಹಾಕಿರ್ಬೋದು. ಆದ್ರೆ ಒಂದು ಏನಾಗ್ತದೆ ಅಂತ ಹೇಳಿ, ನಾವು ಟ್ರೈನಿಂಗ್ ಕೊಟ್ಟು ಹಾಕಿದ ತಕ್ಷಣ ಈ ಎಲ್ಲಾ ವ್ಯವಸ್ಥೆ ಡಿಲೇ ಆಗ್ತದೆ. ಇವತ್ತು ದೇಶದಲ್ಲಿ ಹಲವಾರು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಅಧಿಕಾರಿಗಳಿಗೆ ಟ್ರೈನ್ ಮಾಡಿ ತಂದು ಕೊಡ್ತಾರೆ. ವ್ಯವಸ್ಥೆಗಳು ಹಾಳಾಗಿದ್ದು ತಾವು ನೋಡಿದೀವಿ. ನಾವು ಎಲ್ಲೋ ಒಂದು ಕಡೆ ಅಷ್ಟೊಂದು ವ್ಯವಸ್ಥಿತವಾಗಿ ಮಾಡ್ಲಿಲ್ಲ. ಆದ್ರೆ ನಂಗೆ ವಿಶ್ವಾಸ ಇದೆ, ಇವತ್ತು ಆದಂತದ್ದು ನಾವು ಸ್ಟಾರ್ಟ್ ಮಾಡಿರುವಂತದ್ದು ಜೂನ್ ಜುಲೈಯಲ್ಲಿ ಈ ಕಾರ್ಡ್ ವ್ಯವಸ್ಥೆ ಸ್ಟಾರ್ಟ್ ಮಾಡಿದ್ದೇವೆ. ಇವತ್ತು ತಾವು ಒಂದು ಸ್ಟ್ಯಾಟಿಸ್ಟಿಕ್ ಅನ್ನು ಕೊಡ್ತೇನೆ. BMTC ಯಲ್ಲಿ ಡಿಜಿಟಲ್ ಪೆನಿಟ್ರೇಷನ್ 10 ವರ್ಷದಿಂದ ಆಗಿರುವಂತದ್ದು 10%. ಮಂಗಳೂರಲ್ಲಿ ಕಳೆದ ಜೂನ್ ಇಂದ
ಈಗಿನವರೆಗೆ 25% ಪೆನಿಟ್ರೇಷನ್ ಇದೆ. ಓಕೆ. ಸೊ ಜನರ ಸ್ಪಂದನೆ ಇದೆ. ಅದೇ ರೀತಿ ಏನು ಸಮಸ್ಯೆ ಅವರು ಹೇಳಿದ್ರು, 1-2 ಜನ ಇದು ವಿರೋಧ ಮಾಡ್ತಾರೆ ಮತ್ತು ಈ ವ್ಯವಸ್ಥೆ ಬರಬಾರ್ದು ಅಂತ ಹೇಳುವ ರೀತಿಯಲ್ಲಿ, ಅಂದ್ರೆ ಕೆಲವರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಕೆಲವು ನಿರ್ವಾಹಕರಿಗೆ ಈ ಚಲೋ ಕಾರ್ಡಿಂದ ನಂಗೇನು ಲಾಭ ಇಲ್ಲ ಅಂತ ಹೇಳುವ ಒಂದು ಮನಸ್ಥಿತಿ ಬಂದಿದೆ. ಅದು ಯಾವುದನ್ನು ನಾವು ಗಮನದಲ್ಲಿ ಇದು ಮಾಡುದಿಲ್ಲ. ಮತ್ತು ಇವತ್ತು ಸ್ಟೂಡೆಂಟ್ ಕಾರ್ಡ್, ಇವತ್ತು ಸ್ಟೂಡೆಂಟ್ ಮ್ಯಾನುವಲ್ ಅಲ್ಲಿ ಇತ್ತು, ಅದನ್ನು ಕೂಡ ನಾವು ಚಲೋಗೆ ಅಂದ್ರೆ ಡಿಜಿಟಲ್ ಕಾರ್ಡಿಗೆ ನಾವು ಕನ್ವರ್ಟ್ ಮಾಡ್ತಾ ಇದ್ದೇವೆ. ಇದು ದೇಶದಲ್ಲಿ ಅತ್ಯುತ್ತಮ ವ್ಯವಸ್ಥೆ. ಮೊನ್ನೆ ಸಾರಿಗೆ ಸಚಿವರು ಕೂಡ ಇದನ್ನು ಉಲ್ಲೇಖ ಮಾಡಿದ್ದಾರೆ. ಈ ವ್ಯವಸ್ಥೆಯನ್ನು ಮುಂದಕ್ಕೆ ಬೇರೆ ಬೇರೆ ವ್ಯವಸ್ಥೆಯಲ್ಲಿ, ಈಗ ನಗರ ಕೂಡ ಸ್ಮಾರ್ಟ್ ಸಿಟಿ ಆಗ್ತಾ ಇದೆ. ಸ್ಮಾರ್ಟ್ ಸಿಟಿ ನಮ್ಮ ಬಸ್ಗಳಲ್ಲಿ, ಸಾರಿಗೆ ವ್ಯವಸ್ಥೆಯಲ್ಲಿ ಕೂಡ ನಾವು ಇದು ಮಾಡಿದ್ದೇವೆ. ಕ್ಯಾಮರಾ ಅಂತ ಒಂದು ವ್ಯವಸ್ಥೆ ಕೂಡ ಮುಂದಕ್ಕೆ ಬಂದ್ರೆ ಇಂಥ ವ್ಯವಸ್ಥೆಗಳು ಕೂಡ ಕಮ್ಮಿ ಆಗ್ತದೆ. ಇದನ್ನು ಕೂಡ ನಾನು ಹೇಳಿ ನಿಮಗೆ ಟೋಟಲ್ ಆಗಿ ಹೇಳುದಾದ್ರೆ, ಈಗ ಏನು ಹೇಳ್ತಾ ಇದ್ರು, ಗವರ್ಮೆಂಟ್ ಬಸ್ ಬೇಕಂತೇಳಿ ತುಂಬಾ ಅಭಿಪ್ರಾಯ ಕೂಡ ಬಂತು. ವಿದ್ಯಾರ್ಥಿಗಳಿಂದ ಬರ್ತಾ ಇದೆ, ಸ್ಪೆಷಲ್ ಆಗಿ ವಿದ್ಯಾರ್ಥಿಗಳಿಂದ ಬರ್ತಾ ಇದೆ. ವಿದ್ಯಾರ್ಥಿಗಳಿಂದ ಬರಬಾರ್ದು ಯಾಕಂತ ಹೇಳಿದ್ರೆ, ಇವತ್ತು KSRTC ಅವರು ಬಸ್ ಪಾಸ್ ಕೊಡದೆ ಯಾವುದೇ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಅನ್ನು ಕೊಡ್ತಾ ಇಲ್ಲ. ಈಗ ಕೊಡ್ತಾ ಇಲ್ಲ. ಯಾವ್ದು ಮೊದಲು ಮಾಡಿದ್ದಾರೆ ಅದಕ್ಕೆ ವಿಸ್ತರಣೆ, ಅದು ರಿಯಂಬೈಸ್ ಆಗ್ತದೆ ಸರ್ಕಾರದಿಂದ. ಇವರು ಹೇಳ್ತಾ ಇರುವಂತದ್ದು, ಸಿಟಿಗೆ ಇನ್ನು ಹೆಚ್ಚುವರಿ ಬಸ್ ಬಂದ್ರೆ ಇಲ್ಲಿ ಟೈಮ್ ಕೀಪಿಂಗ್ ಅವ್ಯವಸ್ಥೆ ಆಗುತ್ತೆ ಅಂತ ಹೇಳಿ. ಇದು ಖಾಲಿ ಒಂದು ಸಿಟಿ ವಿಷಯ ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನಾವು ತೆಗೆದು ನೋಡಿದ್ರೆ ಇದೊಂದು ಜಿಲ್ಲೆಯ ನಾವು ರೆಪ್ರೆಸೆಂಟ್ ಮಾಡ್ತಾ ಇರುವಂತ ಜಿಲ್ಲೆಯನ್ನು ನೋಡುದಾದ್ರೆ ಸರ್ಕಾರಿ ಬಸ್ ಕಡಿಮೆ ಇದೆ. ಈಗ ನಾವು ನೋಡುದಾದ್ರೆ ಒಂದು ಪುತ್ತೂರಿಂದ ದಾರ್ಲಘಟ್ಟೆಗೆ ಬಸ್ ಇಲ್ಲ. ಅಲ್ಲಿ ಅದೆಷ್ಟು ಮೆಡಿಕಲ್ ಕಾಲೇಜಸ್ ಗಳಿವೆ, ರೋಗಿಗಳು ಹೋಗ್ತಾರೆ, ಸರ್ಕಾರಿ ಸಿಗ್ತಾ ಇಲ್ಲ. ಇನ್ನು ಡಿಜಿಟಲ್ ವಿಷಯ ಬಂದಾಗ ಇವರು ಹೇಳಿದ್ರು, ಇದು ಯಾವ್ದಾದ್ರು ಚಲೋ ಕಾಡಿದ್ದು ಎಲ್ಲ ಡಿಜಿಟಲ್ ಆಗ್ತಾ ಇದೆ. ಆದ್ರೆ ಡಿಜಿಟಲ್ ಆಗ್ಲಿ, ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಬೇಕು. ಇವತ್ತಿನ ಬಸ್ ಪಾಸ್ ಅವ್ಯವಸ್ಥೆ ವಿರುದ್ಧ ನಾನು ಇಲ್ಲಿ ನಿಮ್ಗೆ ಪ್ರಸ್ತಾವ ಮಾಡಲೇಬೇಕು. ನಮ್ಮ ಸೌತ್ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಪ್ರೈವೇಟ್ ಅವರು ನಿಜವಾಗಿಯೂ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಕುಂದುಕೊರತೆಗಳನ್ನು ನಾವು ಅದನ್ನು ಸರಿಪಡಿಸಿಕೊಂಡು ಹೋಗಬೇಕಲ್ಲದೆ ಬೇರೆ. ಸಾರ್ವಜನಿಕರಲ್ಲಿ ಕೊನೆಯದಾಗಿ ಒಂದು ಮನವಿ ಏನಂದ್ರೆ, ಯಾವುದೇ ಬಸ್ಸಿನ ಚಾಲಕ ಆಗ್ಲಿ ನಿರ್ವಾಹಕರಾಗ್ಲಿ ಸಾರ್ವಜನಿಕರಲ್ಲಿ ಅಸಭ್ಯವಾಗಿ ವರ್ತಿಸಿದ್ರೆ ಹಿಂದುಗಡೆ ಒಂದು ನಂಬರ್ ಇದೆ, ಓನರ್ ಇದ್ದು ನಂಬರ್ ಹಾಕಿದ್ದಾರೆ, ಪ್ರತಿಯೊಂದು ಬಸ್ಸಿನಲ್ಲೂ ಇದೆ. ದಯವಿಟ್ಟು ಆ ನಂಬರ್ಗೆ ಕರೆ ಮಾಡಿ ಸಮಸ್ಯೆ ತಿಳಿಸಿ. ನಿಮ್ಮ ಸಮಸ್ಯೆ ಕ್ಷಣ ಮಾತ್ರದಲ್ಲಿ ಸಾಲ್ವ್ ಆಗ್ತದೆ. ಒಂದು ಅವ್ಯವಸ್ಥೆ ಇದೆ ಸರ್, ಅದನ್ನು ಸರ್ಕಾರಕ್ಕೆ ಮುಟ್ಟಿಸಬೇಕು. ವ್ಯವಸ್ಥೆ ಬಗ್ಗೆ ಮಾತಾಡೋಣ ಸುದೀರ್ಘವಾಗಿ ಮಾತಾಡೋಣ. ಬಸ್ ಪಾಸ್ ಅವ್ಯವಸ್ಥೆ ಬಗ್ಗೆ ಅನೇಕ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಈ ವಿಚಾರದ ಬಗ್ಗೆ. ಇದು ಸದ್ಯ ಸಿಟಿ ಬಸ್ ನಮ್ಮ ಮಂಗಳೂರಿನಲ್ಲಿ ಕರಾವಳಿ ಭಾಗದಲ್ಲಿ ಎಲ್ರಿಗೂ ಕೂಡ ಒಂದು ಕಲಶಪ್ರಾಯ ಅನ್ನುವಂಥದ್ದು, ಎಲ್ರಿಗೂ ಕೂಡ ಹೆಮ್ಮೆ ಇದೆ, ಖುಷಿ ಇದೆ. ಅಂಡ್ ಪ್ರತಿಯೊಬ್ಬರು ಕೂಡ ಇದನ್ನ ಅವಲಂಬಿಸಿದ್ದಾರೆ. ಆದ್ರೆ ಕೆಲವೊಂದು ವಿಚಾರಗಳಿಂದ ಅವ್ಯವಸ್ಥೆ ತಾಂಡವಾಡ್ತಾ ಇದೆ ಅನ್ನುವಂಥದ್ದು. ಅಟ್ ದ ಸೇಮ್ ಟೈಮ್ ಶ್ರೀವಾನ್ ಅವರು ಹೇಳಿದಾಗೆ, ಯಾರಿಗೆಲ್ಲ ಅನ್ಯಾಯ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ, ನ್ಯಾಯ ಇಲ್ಲ ಅಂತ ಅವ್ಯವಸ್ಥೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ, ನೇರವಾಗಿ ಆರೋಪಗಳು ಬೇಡ. ಅಲ್ಲಿ ಬಸ್ಸಿನ ಹಿಂದುಗಡೆ ನಿರ್ವಾಹಕರು, ಅದೇ ರೀತಿ ಬಸ್ಸಿನ ಮಾಲಕರ ಹೆಸರನ್ನ ಜೊತೆಗೆ ಅವರ ನಂಬರ್ ಅನ್ನ ಹಾಕಿರ್ತಾರೆ. ಸೊ ಹಾಗಾಗಿ ನೇರವಾಗಿ ಕರೆ ಮಾಡಿ ನಮ್ಮ ಸಮಸ್ಯೆಗಳನ್ನ ಹೇಳಿ ಏನಾಗ್ತಾ ಇದೆ ಅನ್ನುವಂಥದ್ದು. ಸೊ ಉತ್ತರ ಸಿಗುತ್ತೆ ಅನ್ನೋದು ನೇರವಾಗಿ ಹೇಳ್ತಾ ಇದ್ದಾರೆ ಸ್ಟೀವನ್ ಅವರು. ಅದೇ ರೀತಿ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಅಂಡ್ ಬಸ್ ವ್ಯವಸ್ಥೆ ಸರಿಯಾಗುತ್ತೆ ಅನ್ನುವಂತಹ ಒಂದು ಆಶಾಭಾವನೆಯಿಂದ ಇವತ್ತಿನ ಚರ್ಚೆನ ಕೊನೆಗೊಳಿಸ್ತಾ ಇದ್ದೇವೆ. ನಮ್ಮ ಜೊತೆ ಗಣ್ಯ ವ್ಯಕ್ತಿಗಳಿದ್ದಾರೆ ಸ್ಟೀವನ್ ಅವರು, ಥ್ಯಾಂಕ್ ಯು ಸೋ ಮಚ್ ಸ್ಟೀವನ್ ಅವರಿಗೆ. ದಿಲ್ರಾಜ್ ಅವರು ಸರ್ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ GK ಭಟ್ ಅವರು ಸರ್ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಸವಾದ್ ಕಲ್ಲರ್ಪೇರ್ ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು